ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇವತ್ತಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಹರೀಶ್ ಚಂದ್ರ ಇವರು. ಅಧ್ಯಕ್ಷರು ಬ್ರಹ್ಮಶ್ರೀ ಮುಗೇರ ಮಹಾಂಕಾಳಿ ದೇವಸ್ಥಾನ ಚೆಂಬುಗುಡ್ಡೆ. ಅದೇ ರೀತಿ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ ಶ್ರೀ ಪ್ರಶಾಂತ್ ಗುರೂಜಿ ಕಾಪಿಕಾಡ್. ಧರ್ಮದರ್ಶಿಗಳು ಮಂತ್ರದೇವತಾ ಕೊರಗಜ್ಜ ಸಾನ್ನಿಧ್ಯ ಕಾಪಿಕಾಡು ಉಲ್ಲಾಲ. ಅದೇ ರೀತಿ ಧಾರ್ಮಿಕ ಉಪನ್ಯಾಸನವನ್ನು ನೀಡಲಿದ್ದಾರೆ ಶ್ರೀ ಹರಿಕೃಷ್ಣ ಮಂಗಳೂರು ವಿಭಾಗ ಸಹಕಾರ್ಯವಾಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಂಗಳೂರು ವಿಭಾಗ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು, ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ. ಶ್ರೀ ದಿನಕರ್ ಶೆಟ್ಟಿ, ನ್ಯಾಯವಾದಿ, ಕಾನೂನು ಸಲಹೆಗಾರರು, ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ಮಂಗಳೂರು. ಶ್ರೀ ಪ್ರಕಾಶ್ ಕುಂಪಳ, ಯುವ ಉದ್ಯಮಿ ಬೆಂಗಳೂರು. ಶ್ರೀ ಪ್ರೀತಮ್ ಕೋಟ್ಯಾನ್, ಅಧ್ಯಕ್ಷರು ಶ್ರೀ ರಾಮ ಭಜನ ಮಂದಿರ ಕೊಲ್ಯ. ಶ್ರೀ ಸಂದೀಪ್ ಕೊಲ್ಯ, ಶ್ರೀ ಭಗವತಿ ಪೈಂಟರ್ಸ್ ಯುವ ಉದ್ಯಮಿ. ಶ್ರೀಮತಿ ವಿದ್ಯಾ ಮನೋಜ್, ಮಾಲಕರು ವಿದ್ಯಾ ಎಲೆಕ್ಟ್ರಿಕಲ್ ತೊಕ್ಕೋಟು. ಶ್ರೀ ರಾಜೇಶ್ ಶೂಬಿ, ಸದಸ್ಯರು ಉಳ್ಳಾಲ ನಗರಸಭೆ. ಇವರನ್ನೆಲ್ಲ ಎಲ್ಲರನ್ನೂ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸಮಿತಿಯ ಎಲ್ಲ ಸರ್ವ ಸದಸ್ಯರುಗಳು. ಇತಿಹಾಸದ ಮಹಮಲ್ಲ ಗುರುತು. ಈ ದೇಶ ತಂದೆ ವಿದೇಶದ ಜನಕ್ಕೆಲ್ಲ ಈ ನಾಡದ ಸಂಸ್ಕೃತಿನ ತೆರೆಯೊನ್ನಂಚಿನ ಉಮೇದು ಪುಟ್ಟೈನಂಚಿತ್ತಿನ ಆಚರಣೆ ದೈವಾರಾಧನೆ. ಅಂಚಿತ್ತಿನ ದೈವಾರಾಧನೆದ ಕಲಟು ನಿತ್ಯ ನಿರಂತರ ಪೆರೊಂದುಪಿನಂಚಿತ್ತಿನ ಪುಣ್ಯದ ಮಣ್ಣು ಕೆರಬೈಲು. ಮೂಡಾಯಿಡು ಉದಿತಿನ ನೇಸರ ಪಡ್ಡಾಯಿದ ಕಡಲದಂಚಿ ಕಡಲು ಮೀಯರೆಂದು ಪಿದಡಿನಂಚಿನ ಈ ಬಯ್ಯದ ಪುಡ್ತುಡು ಪುಣ್ಯ ಇತ್ತಿನಂಚಿತ್ತಿನ ಜಾಗ ಪೊಲ್ಸುದ ಮಣ್ಣುಡು ಕೆರಬೈಲಿದ ಈ ಸಾನ್ನಿಧ್ಯಡು ಕೈ ಸೇರ್ದಿನ ಮಾತ ಭಕ್ತ ಬಂಧುಲೆಗಲ ಮೋಕೆಡು ಎದುಕೊನೊಂದುಲ್ಲ. ವಿಘ್ನ ವಿನಾಶಕ ಮಹಾಗಣಪತಿ ದೇವರನ್ನು ಸ್ತುತಿಸೊಂದು, ಮಹಾಗಣದ ಒಡೆಯೇ ಸೋಮನಾಥ ದೇವರನ್ನು ಸ್ಮರಿಸೊಂದು, ಈ ಗ್ರಾಮದ ಧರ್ಮದೈವ ಶ್ರೀ ಮಲರಾಯ ದೈವದ ಪಾದಗಡ್ಡ ಬೂರೊಂದು ಗಟ್ಟಡು ಸಿರಿಮುಡಿ ಸಮುದ್ರಡು ಸಿರಿಪಾದ ಆನತರೆಡ್ದು ಪೊನ್ನ ನೆರಿಮುಟ ನಾಲ್ಕಾರ ನಡೆಡ್ದು ರಡ್ಡುಕಾರ ನರಮನಿವರೆ ಮುಟೋ ನಮನ ಮಾಂತ ಮೋಹದ ಜಕ್ಕೆಳ್ಳು ಕುಲ್ಲಾದು ಅಮೃತದ ಸಿರೆಮಿರೆ ಕೊರ್ದು ನೂಲುದಾತು ಮುಗುತೆ ಭಾರೆದಾತು ಕೋರೆದಾಂತಿಲಕ ಕಾಪುದೀದು ಕಾತೊಂದು ಬತ್ತಿಂಚಿತ್ತಿನ ತಾಂಕಂಡ ತಮ್ಮಲೆಯಾದು ಪೆದ್ದುಂಡ ಅಪ್ಪೆಯಾದು ಕಾಪುದೀದು ಕಾತೊಂದು ಬತ್ತಿನಂಚಿತ್ತಿನ ಸತ್ಯ ಚಿತ್ತೊಲೆಗ್ ತರೆತಗ್ಗ ಒಂದು. ಈ ಸಾನ್ನಿಧ್ಯಡ್ ನೆಲೆಯಾಯಿನಂಚಿತ್ತಿನ ನಾಗರಕ್ತೇಶ್ವರಿ ಸಾನ್ನಿಧ್ಯಗ್ ತರೆತಗ್ಗ ಒಂದು. ಈ ಕ್ಷೇತ್ರಡು ಸದಾ ನಮನ ರಕ್ಷಣೆ ಮಂತೊಂದು ಬತ್ತಿನ ಚಿತ್ತಿನ ಕೊರಗತನಿಯ ಶ್ರೀ ಗುಳಿಗ ದೈವದ ಅನುವುನು ನಟ್ಟೊಂದು ಸಭಾ ಕಾರ್ಯಕ್ರಮದ ಸಭಾಲೇಸನ ಪ್ರಾರಂಭ ಮನ್ಪೆರುಲ್ಲ ಶುರುಕಾದು ಪ್ರಾರ್ಥನೆ ಕುಮಾರಿ ಸುಷ್ಮಿತಾ ಕೆರಬೈಲ್ ಇಮೇರೆ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ನಿಟಿಲ ನೇತ್ರನೇ ದೇವಿ ಸುತನೆ ನಾಗಭೂಷಣ ಪ್ರಿಯನೇ ಕಟಿತಟಾಂಕಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ ಕಟಿತಟಾಂಕಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ. ತುಡು ಅರಳು ನಂಚಿನ ಪುರ್ಪೊಳೆಗ್ ನೇಸರ ದೇವೆರು ಎದುಕೊನ್ಲಕನೆ ಇನಿತ ಸಭಾಲೇಸಗ್ ಚಾವಡಿದ ನೇಸರದ ಬೊಲ್ಪುಲಕ ಉದಿಯ ಬೆಂದಿನಂಚಿತ್ತಿನ ಭಿನ್ನರಿಷ್ಟರನ್ನು ಎದುಕೊನ್ನಂಚಿತ್ತಿನಗಳಿಗೆ ಎದುಕೊನ್ನ ಮದಿಪುದೊಡುಗು ಬರಂದೊಲ್ಲೇರು ಶ್ರೀ ಜೀವನ್ ಕುಮಾರ್ ಸಮಿತಿದ ಸದಸ್ಯರು. ಮಾಗಣದ ದೇವರ ನೆಂಚಿನ ಶ್ರೀ ಸೋಮನಾಥ ದೇವರನ ಮನಸ್ಸರ ಪ್ರಾರ್ಥನೆ ಮಂತೊಂದು ಅವೆಲಕನೆ ಈ ಜಾಗಡ್ ನಿಲಯ ನೆಂಚಿನ ಶ್ರೀ ನಾಗರಕ್ತೇಶ್ವರಿ ದೇವರಿಗಳ ಅವೆಲಕನೆ ನಮ್ಮ ಊರುನು ಕಾಪುನಂಚಿನ ಕೊರಗತನಿಯ ಅಂಚನೆ ಗುಳಿಗಜ್ಜ ದೇವರಿಗಳ ಊರದ ಮಾತ ಮಲ್ರಾಯ ತೋಮಾತಿ ಅಂಚನೆ ಮಾತ ದೇವರನಕ್ಲೆಗಳ ತರತಗ್ಗದ ಪ್ರಾರ್ಥನೆ ಮಂತೊಂದು ಕೆರಬೈಲ್ದ ಈ ಒಂಜಿ ಪ್ರದೇಶಡ್ ಕರಿಣ 49 ವರ್ಷದಿಂಚ
ನಮ್ಮ ದುಂಬುದ ಹಿರಿಯರ ನಕಲು ಈ ಒಂಜಿ ಪರಿಸರಡ್ ಮೂಲು ಪೂರ ಒಟ್ಟು ಸೇರಿದು ಮುಲ್ಪೊಂಜಿ ದೈವಲ್ನ ಒಂಜಿ ಸಾನ್ನಿಧ್ಯ ಅವಡು ಸ್ಥಾಪನೆ ಮನ್ಪೋಡು ಪನ್ಪಂಚಿನ ಆ ನೆಲೆಟ್ ಅಕಲು 49 ವರ್ಷ ದುಂಬು 1977 ಕೆರಬೇಲ್ದ ಆ ಒಂಜಿ ಪ್ರದೇಶಡ್ ಕೊರಗಜ್ಜನ ಅಂಚನೆ ಗುಳಿಗಜ್ಜನ ಒಂಜಿ ಸಾನ್ನಿಧ್ಯನ ಮಂತದ ಐತ ಮುಖಾಂತರವಾದ ಆ ದೇವರಿಗೆ ಸೇವೆಯನ್ನು ಮಂತೊಂದು ಬರೆದು ಪುಣಂಚಿನ ವರ್ಷಾವಧಿ ಕೋಲೋತ್ಸವದ ಮುಖಾಂತರವಾದ ಮಂತೊಂದು ಬರೆದು ಪುಣಂಚಿನ ಒಂಜಿ ಪುಣ್ಯದ ಸಂದರ್ಭ ಈ ಒಂಜಿ 49 ವರ್ಷದ ಈ ಶುಭ ಸಂದರ್ಭ ಇಡ್ಲ ನಮ್ಮ ಎಲ್ಲದ ದಿನಟ್ ಆ ದೈವಲಿಗೆ ಒಂಜಿ ಭಾರಿ ಪೊರ್ಲುದ ಒಂಜಿ ನರ್ತನ ಸೇವೆ ಕೋಲೋತ್ಸವ ಸೇವೆಯಲ್ಲಿ ನಡಪೆರಂಡು ಐತ ದುಮ್ನಾನಿ ಈ ಒಂಜಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮದ ಒಟ್ಟಿಗೆ ಈ ನಮ್ಮ ಬತ್ತಿನಕ್ಲಿಗೆ ಒಂಜಿ ಧಾರ್ಮಿಕ ಜಾಗೃತಿನ ಧರ್ಮದ ಬಗ್ಗೆ ಪ್ರಜ್ಞೆಯನ್ನು ಮೂಡಿಸಿನಂಚಿನ ಈ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮನ ಮಂತೊಂದು ಬರಂದಿಲ್ಲ ಈ ಒಂಜಿ ಇನ್ನಿತ ಧಾರ್ಮಿಕ ಸಭಾ ಕಾರ್ಯಕ್ರಮ ನಮ್ಮ ಸಭೆತ ಗುರುಕಾರ್ಮಿಣ ವಯಸ್ಸಿನಂಚಿನ ಹಿರಿಯರ್ಲ ಅಂಚಿನ ಇಂಕ್ಲ ಆತ್ಮೀಯರ್ಲ ಅದು ಪುಣಂಚಿನ ಶ್ರೀಯುತ ಹರಿಶ್ಚಂದ್ರ ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೇವಸ್ಥಾನ ಚೊಂಬುಗುಡ್ಡೆ ಮುಲ್ತ ಅಧ್ಯಕ್ಷರ್ಲಾದುರ್ಲಿರ ಅಂಚನೆ ಸಾಮಾಜಿಕ ಸೇವಾಕರ್ತೆರ್ಲ ಅದು ಪುಣಂಚಿನ ಅಂಚನೆ ಸರ್ಕಾರಿ ಉದ್ಯೋಗ ಪುಣಂಚಿನ ಶ್ರೀಯುತ ಹರಿಶ್ಚಂದ್ರ ಬೇರೆ ಇನ್ನಿತ ಈ ಸಭೆ ಲೇಸಿದ ಗುರುಕಾರ್ಮಿಣ ವಯಸ್ಸಲ್ಲಿ ಅರೆಗೆ ನಿಖಿಲ ಮಾತೆಲ್ಲ ಪರವಾದ ಈ ಒಂಜಿ ಲೇಸಿಗೆನ ಮೋಕಿಡು ಎದ್ದುಕೊಂಡುಲ್ಲ ಇಂಬೆರೆಗೆ ನಾಗೇಶ್ ಕುಮಾರ್ ಇಂಬೇರ್ ಬದದೆ ಶಾಲು ಬೊಕ್ಕ ಸ್ಮರಣಿಕೆಯನ್ನು ನೀಡಿದು ಗೌರವಿಸೋಡು ಬಂದು ಕೇಳೋದಿಲ್ಲ ಸಮಿತಿದ ಉಪಾಧ್ಯಕ್ಷರಾಗಿನ ನಾಗೇಶ್ ಕುಮಾರ್ ಅವೆಲೆಕನೆ ಇನ್ನಿತ್ತ ಈ ಒಂಜಿ ಸಭೆಲೇಸನ ತುಡರ್ ಅರ್ಲಾದ ಉದೀಪನೆ ಮನ್ಪೆರೆ ಬೈದಿನಂಚಿನಾರು ಎನ್ನ ಕುಡಂಜಿ ಆತ್ಮೀಯ ಮಿತ್ರ ಇರ್ಲ ಅವೆಲೆಕನೆ ಕಾಪಿಕಾಡದ ಆ ಒಂಜಿ ಪ್ರದೇಶದ ಮಂತ್ರ ದೇವತೆ ಕೊರಗಜ್ಜೆ ಸಾನ್ನಿಧ್ಯ ನೆತ್ತ ಧರ್ಮದರ್ಶಿಲ ಅದು ಪುಣಂಚಿನರ ಅರ್ಲ ಸಾಮಾಜಿಕವಾದ ಧಾರ್ಮಿಕವಾದ ಸದಾ ಸೇವೆ ಮನ್ಪುಣಂಚಿನ ಪ್ರಶಾಂತ್ ಕಾಪಿಕಾಡ್ ನಮ್ಮೊಟ್ಟಿಗೆ ನಿತ್ತ ಈ ಲೇಸದ ತುಡರ್ ಅರ್ಲಾದ ಉದೀಪನೆ ಮನ್ಪೆರಲಿರ ಅರಿಗಳ ಇಕಲ ಮಾತೇರ್ಲ ಪರವಾದ ಈ ಒಂಜಿ ಲೇಸಿಗೆ ಮೋಕಿಡು ಎದುಕೊಂಡೊಂದಿಲ್ಲ ಇಂಬೆರೆಗೆ ಲೋಕೇಶ್ ಶೆಟ್ಟಿ ಇಂಬೇರು ಬದದೆ ಸ್ಮರಣಿಕೆ ಬೊಕ್ಕ ಶಾಲು ಪಾಡ್ದು ಗೌರವಿಸೋಡು ಬಂದು ಕೇಳೋದಿಲ್ಲ ಸಮಿತಿದ ಸದಸ್ಯರಾಯನಂಚಿನ ಲೋಕೇಶ್ ಶೆಟ್ಟಿ ಇಂಬೇರು ಬದದೆ ಸ್ಮರಣಿಕೆ ಬೊಕ್ಕ ಅಂಜನೆ ಶಾಲು ಪಾಡ್ದು ಗೌರವಿಸೋಡು ಬಂದು ಕೇಳೋದಿಲ್ಲ ಅವೆಲೆಕನೆ ಈ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಧಾರ್ಮಿಕವಾಯಿನಂಚಿನ ವಿಚಾರಣ ಬೊಕ ನಮ್ಮ ಹಿಂದೂ ಧರ್ಮನ ಒರಿಪುಣಂಚಿನ ವಿಚಾರಣ ಅದಪ್ಪು ನಮಕ್ ಧಾರ್ಮಿಕ ಪ್ರಜ್ಞೆನ ಜಾಗೃತಿನ ಮೂಡಿಸಿನಂಚಿನ ಧಾರ್ಮಿಕ ಒಂಜಿ ಉಪನ್ಯಾಸನ ಕೊರ್ರೆ ಬೈದಿನಂಚಿನಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಂಗಳೂರು ವಿಭಾಗ ಸಹಕಾರ್ಯ ವಾಹನ ಅವೆಲೆಕನೆ ಶ್ರೀ ಹರಿಕೃಷ್ಣ ಮಂಗಳೂರು ಅರ್ಲ ಸಮಯಕ್ಕೆ ಸರಿಯಾದ ಈ ಒಂಜಿ ಕಾರ್ಯಕ್ರಮ ಬೈದಿರು ನಮ್ಮ ಪೊರ್ಲದ ಜೋಕುಲಂಜಿ ಭಜನಾ ಕಾರ್ಯಕ್ರಮ ನಂದಿನ ಪೂರ ತೂತಿರು ಅರೆಗೆ ಈ ಸಂದರ್ಭದ ಅರೆಗ್ಲ ಮೋಕೆಡ್ ಈ ಒಂಜಿ ಲೇಸಿಗೆನ ಎದುಕೊಂಡೊಂದಿಲ್ಲ ಇಂಬೆರೆಗೆ ವಿಠಲ್ ಬಂಗೇರಿ ಇಂಬೇರು ಬದದೆ ಶಾಲು ಬೊಕ್ಕ ಸ್ಮರಣಿಕೆ ನೀಡಿದು ಗೌರವಿಸೋಡು ಬಂದು ಕೇಳೋದಿಲ್ಲ ಸಮಿತಿದ ಸದಸ್ಯರಾಯನಂಚಿನ ವಿಠಲ್ ಬಂಗೇರ ಅವೆಲೆಕನೆ ಇನ್ನಿತ ಈ ಲೇಸಿಡ್ ಮಲ್ಲ ಬಿನ್ಯರಾದ ಬೈದಿನಂಚಿನಾರು ಎನ್ನ ಆತ್ಮೀಯರ್ಲ ಅವೆಲೆಕನೆ ರಾಜಕೀಯವಾದ ಸಂಘಟನೆವಾದ ಇಂಕ ಮಾರ್ಗದರ್ಶನ ಕೊರಂದು ಬೈದಿನಂಚಿನ ಶ್ರೀಯುತ ಕಿಶೋರ್ ಕುಮಾರ್ ಪುತ್ತೂರು ಆರು ವಿಧಾನ ಪರಿಷತ್ ಮಾನ್ಯ ಸದಸ್ಯರು ಆರ್ಲ ಸಮಯಕ್ಕೆ ಸರಿಯಾದ ಬೈದರ ಅರೆಗ್ಲ ಬೇತೆ ಬೇತೆ ಕಾರ್ಯಕ್ರಮ ಇತ್ತಿಲ್ಲ ಎಂಕ್ಲ ಮಿತ್ತ ಒಂಜಿ ಪ್ರೀತಿಡ್ ಇತ್ತು ಬರ್ತು ಈ ಒಂಜಿ ಕಾರ್ಯಕ್ರಮಗ ಉಂತದಿರು ಕಿಶೋರ್ ಕುಮಾರ್ ಪುತ್ತೂರು ವಿಶೇಷವಾದ ಪನ್ನೋಡು ಪಂಡ ಆರೊಂಜಿ ಸಂಘಟಕ್ಕೆ ಹೋರಾಟಗಾರೆ ಯುವ ಮೋರ್ಚಾದ ದಕ್ಷಿಣ ಕನ್ನಡ ಜಿಲ್ಲೆದ ಅಧ್ಯಕ್ಷರಾದ ಸುಮಾರು ಒಂಜಿ ಸಂಘಟನೆ ಮನ್ಪುಣಂಚಿನ ಹಿಂದುತ್ವದ ಕೆಲಸಗಾರ ಸದಾ ಮುಂಚಿನ ಕಿಶೋರ್ ಕುಮಾರ್ ಪುತ್ತೂರು ನಮ್ಮೊಟ್ಟಿಗೆ ಅರೆಗೆ ನಿಖಲ ಮಾತೆಲ್ಲ ಪರವಾದ ಈ ಒಂಜಿ ಲೇಸಿಗೆ ಮೋಕಿಡು ಎದುಕೊಂಡೊಂದಿಲ್ಲ ಸಮಿತಿದ ಸದಸ್ಯರಾಯನ ನಾರಾಯಣ್ ಬಿ ಇಂಬೇರು ಬದದೆ ಶಾಲು ಬೊಕ್ಕ ಸ್ಮರಣಿಕೆ ನೀಡಿದು ಗೌರವಿಸೋಡು ಬಂದು ಕೇಳೋದಿಲ್ಲ ನಾರಾಯಣ ಬಿ ಅವೆಲೆಕನೆ ಈ ಒಂಜಿ ಲೇಸದ ನನಂಜಿ ಮಲ್ಲ ಬಿನ್ನೆರಾದ ಪುನರ್ ಎಂಕ್ ಆತ್ಮೀಯರ್ಲಾದ ಪುಣಂಚಿನ ಶ್ರೀಯುತ ದಿನಕರ್ ಶೆಟ್ಟಿ ಯುವ ನ್ಯಾಯವಾದಿಲಾದ ಪುಣಂಚಿನಾರು ಅವೆಲೆಕನೆ ಹಿಂದೂ ಯುವ ಸೇನೆ ಕೇಂದ್ರ ಮಂಡಳಿ ಮಂಗಳೂರು ನೆತ್ತ ಕಾನೂನು ಸಲಹೆಗಾರರಾದ ಪುಣಂಚಿನ ಧಾರ್ಮಿಕ ಸಾಮಾಜಿಕ ಮುಂದಾಳಾದ ಪುಣಂಚಿನ ದಿನಕರ್ ಶೆಟ್ಟಿ ಇಂಬೆರೆಗಲ ನಿಖಲ ಮಾತೆಲ್ಲ ಬರೋದು ಈ ಲೇಸಿಗೆ ಮೋಕೆಡು ಎದುಕೊಂಡೊಂದಿಲ್ಲ ಇಂಬೇರೆಗೆ ಸಮಿತಿದ ಸದಸ್ಯರಾಯನ ಶಿವರಾಜ್ ಪೂಜಾರಿ ಇಂಬೇರು ಬದದೆ ಶಾಲು ಬೊಕ್ಕ ಸ್ಮರಣಿಕೆ ನೀಡಿದು ಗೌರವಿಸೋಡು ಬಂದು ಕೇಳೋದಿಲ್ಲ ಸಭೆಲೇಸದ ಕುಡುಂಜಿ ಮಲ್ಲಬಿನೇರು
ಶ್ರೀ ರಾಮ ಭಜನ ಮಂದಿರ ಕೊಲ್ಯ ಮುಲ್ತ ಅಧ್ಯಕ್ಷರಾದ ಪುಣಂಚನ ಆತ್ಮೀಯ ಪ್ರೀತಮ್ ಕೋಟ್ಯಾನುಲ್ಲಿರ ಅರೆಗಲ ಆರು ದೈಹಿಕ ಶಿಕ್ಷಕರಾದುಲ್ಲಿರ ಭಾರತ್ ಹೈಸ್ಕೂಲ್ದ ದೈಹಿಕ ಶಿಕ್ಷಕರಾದ ಪುಣಂಚನ ಪ್ರೀತಮ್ ಕೊಲ್ಯ ಮೇರೆಗಲ ಈ ಒಂದು ಲೇಸಿಗೆ ಮೋಕೆಡು ಎದುಕೊಂಡೊಂದಿಲ್ಲ ಬೇರೆಗೆ ಸಮಿತಿದ ಸದಸ್ಯರಾಯಿನಂಚಿನ ಗಿರೀಶ್ ಬಂಗೇರೆ ಮೇರೆ ಬದದು ಶಾಲು ಬೊಕ್ಕ ಸ್ಮರಣಿಕೆ ನೀಡಿದ ಗೌರವಿಸೋಡು ಪಂದು ಕೇನೊಂದಿಲ್ಲ ಗಿರೀಶ್ ಬಂಗೇರ ಇಲೇಸದ ಕುಡುಂಜಿ ಮಲ್ಲಬಿನಿರಾದ ಪುಣಂಚನಾರು ಶ್ರೀ ಭಗವತಿ ಪೈಂಟರ್ಸ್ ಮುಲ್ತ ಮಾಲಕೇರ್ಲ ಯುವ ಉದ್ಯಮಿ ಆದಿ ಪುಣಂಚಿನ ಶ್ರೀ ಸಂದೀಪ್ ಕೊಲ್ಯ ಮೇರೆಗಲ ಈ ಒಂದು ಲೇಸಿಗೆ ಮೋಕೆಡು ಎದುಕೊಂಡೊಂದಿಲ್ಲ ಬೇರೆಗೆ ಸಮಿತಿದ ಸದಸ್ಯರಾಯಿನಂಚಿನ ಯಶವಂತ ಶೆಟ್ಟಿ ಮೇರೆ ಬದದು ಶಾಲು ಬೊಕ್ಕ ಸ್ಮರಣಿಕೆ ಕೊರ್ದು ಗೌರವಿಸೋಡು ಪಂದು ಕೇನೊಂದಿಲ್ಲ ಈ ಲೇಸ್ತ ನನಂಜಿ ಮಲ್ಲಬಿನಿರಾದ ಪುಣಂಚಿನ ಶ್ರೀಮತಿ ವಿದ್ಯಾ ಮನೋಜ್ ಮಾಲಕರು ವಿದ್ಯಾ ಎಲೆಕ್ಟ್ರಿಕಲ್ಸ್ ಮತ್ತು ಬೊಕ ಡಿಪಿ ಲೈಟಿಂಗ್ಸ್ ತೊಕ್ಕೊಟ್ಟು ನೇತ ಮಾಲಕರಾದ ಪುಣಂಚಿನ ಶ್ರೀಮತಿ ವಿದ್ಯಾ ಮನೋಜ್ ಅರೆಗಲ ಇಲೇಸಿಗೆ ಮೋಕೆಡು ಎದುಕೊಂಡೊಂದಿಲ್ಲ ಇಂಬೇರೆಗೆ ಶ್ರೀಮತಿ ಸುನಿತಾ ಹರೀಶ್ ಕುಂದರ್ ಇಂಬೇರೆ ಬದದು ಶಾಲು ಬೊಕ್ಕ ಸ್ಮರಣಿಕೆ ನೀಡಿದ ಗೌರವಿಸೋಡು ಪಂದು ಕೇನೊಂದಿಲ್ಲ ನಾಗರಕ್ತೇಶ್ವರಿ ಬಾಲಗೋಕುಲದ ಮಾತಾಜಿ ಸುನಿತಾ ಹರೀಶ್ ಕುಂದರ್ ಅವೆಲೆಕ್ಕೆ ಈ ಲೇಸಡು ಪುಣಂಚಿನ ನಾನೊಂಜಿ ಬಿನ್ನೇರದ ನಮ್ಮ ಊರ್ದಾರೆ ಈ ಒಂಜಿ ಪ್ರದೇಶದ ಸ್ಥಳೀಯ ನಗರಸಭೆದ ಸದಸ್ಯರಾದ ಪುಣಂಚಿನ ಶ್ರೀಯುತ ರಾಜೇಶ್ ಯುಬಿಲ್ಲಿರ್ ಅರೆಗಲ ಈ ಸಂದರ್ಭದ ಈ ಲೇಸಿಗೆ ಮೋಕೆಡು ಎದುಕೊಂಡೊಂದಿಲ್ಲ ಇಂಬೇರೆಗೆ ಸಮಿತಿದ ಸದಸ್ಯರಾಯಿನಂಚಿನ ದಯಾನಂದ ಸಾಲಿಯಾನ್ ಇಂಬೇರೆ ಬದದು ಶಾಲು ಬೊಕ್ಕ ಸ್ಮರಣಿಕೆ ಕೊರ್ದು ಗೌರವಿಸೋಡು ಪಂದು ಕೇನೊಂದಿಲ್ಲ ದಯಾನಂದ ಸಾಲಿಯಾನ್ ಕೆರಬೈಲುಗುಡ್ಡೆ ಅವೆಲೆಕ್ಕನೆ ಈ ಲೇಸಡ್ ಉಪಸ್ಥಿತಿ ಉಳ್ಳೇರು ನಮ್ಮ ಕೊರಗತೆನೆಯ ಸೇವಾ ಸಮಿತಿದ ಅಧ್ಯಕ್ಷರಾದ ಪುಣಂಚಿನ ಪ್ರವೀಣ್ ರೈ ಮೇರೆಗಲ ಈ ಸಂದರ್ಭದ ಈ ಲೇಸಿಗೆ ಮೋಕೆಡು ಎದುಕೊಂಡೊಂದಿಲ್ಲ ಮೇರೆಗೆ ದೇವದಾಸ್ ಪೂಜಾರಿ ಬೇರೆ ಬದದ ಶಾಲು ಬೊಕ್ಕ ಸ್ಮರಣಿಕೆ ಕೊರ್ದು ಗೌರವಿಸೋಡು ಪಂದು ಕೇನೊಂದಿಲ್ಲ ಅವೆಲೆಕ್ಕನೆ ಈ ಒಂದು 41ನೇ ವರ್ಷದ ವಾರ್ಷಿಕ ಕೋಲೋತ್ಸವದ ಸಂದರ್ಭ ನಡಪಣಂಚಿನ ಈ ಒಂದು ಧಾರ್ಮಿಕ ಬಕ ಸಭಾ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮ ನಮ್ಮ ದುಂಬುಪುಣಂಚಿನ ಮಾತ ಕೊರಗತನಿಯ ಸೇವಾ ಸಮಿತಿ ಮಾತ ಪದಾಧಿಕಾರಿನಕ್ಲೆಗ್ ಅವೆಲೆಕ್ಕನೆ ಮೂಲು ಸೇರಿದಿನಂಚಿನ ಬಾತ ಭಕ್ತ ಬಾಂಧವರಿಗೆ ಪ್ರತ್ಯೇಕ ಬಕ ದೃಶ್ಯ ಮಾಧ್ಯಮದ ಮಾತ ಮಿತ್ರನಕ್ಲೆಗ್ ಪೂರರೆಗ್ಲ ಈ ಒಂದು ಲೇಸಿಗೆ ಮೋಕೆಡು ಎದುಕೊಂಡೊಂದು ಈ ಒಂದು ಸ್ವಾಗತ ಭಾಷಣ ನೀಡಿಗೆ ಮುಕ್ತಾಯ ಮಂತ್ರಿ ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದ ಜೀವನ್ ಕುಮಾರಿ ಮೇರೆಗೆ. ತುಡರು ಪಂಪಿನವು ಖಾಲಿ ಬತ್ತಿ ಎನ್ನೆಡು ಪತ್ತು ನಂಚಿತ್ತಿನ ಬೊಲ್ಪು ಅತ್ತು ಅವು ಇಡೀ ಭಾರತೀಯ ಸಂಸ್ಕೃತಿದ ಗೇನದ ತಿರ್ಲು ತುಡರು ಬೆಳಗವುನವು ಪಂಪುನವು ನಮ್ಮ ಗೇನಗ ಕೊರ್ಪುನ ಪ್ರಚೋದನೆ ನಮ್ಮ ಉಲೈದ ರಾಷ್ಟ್ರ ಧರ್ಮ ಸಂಸ್ಕೃತಿ ಸಂಸ್ಕಾರದ ಬೊಲ್ಪು ನಿರಂತರವಾದ ಬೆಳಗದು ಲೋಕಗು ಬೊಲ್ಪು ಆವಡು ನನ್ನ ಬರ್ಪಿನ ಭವಿತವ್ಯದ ತೆಗಲು ಆದರ್ಶ ಆವಡು ಪಂಪುನಂಚಿತ್ತಿನ ಲೆಪ್ಪುದ ಒಟ್ಟಿಗೆ ಇತ್ತೆ ತುಡರು ಬೆಳಗಾದು ಲೇಸನು ಉದಿಪರ ಮನ್ಪಿನಂಚಿತ್ತಿನ ಮಂಗಳವೇಳ್ಯು ಮಾತ ಅತಿಥಿ ಅಭ್ಯಾಗತೆರಡ ಪ್ರಾರ್ಥಿಸೊಂದುಲ್ಲ. ಶ್ರೀ ಕೊರಗತನಿಯ ಸೇವಾ ಸಮಿತಿ ಕೆರೆಬೇಲ್ಗುಡ್ಡೆ ವಿಜಯನಗರ ಚೆಂಬುಗುಡ್ಡೆ ಇದರ 49ನೇ ವಾರ್ಷಿಕ ಕೋಲೋತ್ಸವ ಸಮಾರಂಭದ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಸಮಿತಿಯು ಕಳೆದ 2025-26ನೇ ಸಾಲಿನ ವರದಿಯನ್ನು ತಮ್ಮ ಮುಂದಿಡುತ್ತಿದ್ದೇನೆ. ಪ್ರಸಕ್ತ ಸಾಲಿನಲ್ಲಿ ಶ್ರೀಯುತ ಪ್ರವೀಣ್ ರೈ ಅವರ ಅಧ್ಯಕ್ಷತೆಯಲ್ಲಿ ಈ ಕೆಳಗಿನ ಕಾರ್ಯಚಟುವಟಿಕೆಯನ್ನು ಸಮಿತಿಯ ಸರ್ವ ಸದಸ್ಯರ ಸಹಕಾರದೊಂದಿಗೆ ನಡೆಸಿಕೊಂಡು ಬಂದಿದ್ದೇವೆಂದು ಹೇಳಲು ಇಚ್ಛಿಸುತ್ತಿದ್ದೇನೆ. ಸಹೋದರ ಸಹೋದರಿ ಭ್ರಾತೃತ್ವದ ರಕ್ಷಾಬಂಧನ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ. ಸ್ವಾತಂತ್ರ್ಯ ದಿನಾಚರಣೆಯಂದು ಸ್ಥಳೀಯ ಅಂಗನವಾಡಿ ಶಾಲಾ ಮಕ್ಕಳೊಂದಿಗೆ ಸಮಿತಿಯ ಸರ್ವ ಸದಸ್ಯರು ಪಾಲ್ಗೊಳ್ಳುವ ಮೂಲಕ ಆಚರಿಸುತ್ತಿದ್ದೇವೆ.
ಕುತ್ತಾರು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಗಣೇಶೋತ್ಸವದ ಸೊಬಗನ್ನು ನೀಡುವ ಉದ್ದೇಶದಿಂದ ದಾರಿದೀಪದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಧಾರ್ಮಿಕ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಪರಿಸರದ ಆಸ್ತಿಕ ಬಾಂಧವರಿಗೆ ಪುಣ್ಯಕ್ಷೇತ್ರ ಸಂದರ್ಶನವನ್ನು ನಡೆಸಿರುತ್ತೇವೆ. ಪರಿಸರದಲ್ಲಿರುವ ತೀರಾ ಬಡತನದಲ್ಲಿರುವ ಕುಟುಂಬಗಳಿಗೆ ವೈದ್ಯಕೀಯ ಖರ್ಚು, ವಿದ್ಯಾಭ್ಯಾಸದ ಬಗ್ಗೆ ಧನ ಸಹಾಯವನ್ನು ಸಮಿತಿಯ ವತಿಯಿಂದ ಭರಿಸಿದ್ದೇವೆ. ಹಾಗೆಯೇ ಪಜೀರು ಗೋವತಾನಿ ಆಶ್ರಮದಲ್ಲಿ ಒಂದು ಗೋವನ್ನು ದತ್ತು ಸ್ವೀಕಾರ ಮಾಡಿರುತ್ತೇವೆ. ಸ್ಥಳೀಯವಾಗಿರುವ ಎಲ್ಲ ದೈವಸ್ಥಾನಗಳೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದು ಅವುಗಳ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಕೈಜೋಡಿಸಿರುತ್ತೇವೆ. ನಮ್ಮ ಸಮಿತಿಯು ಸುವರ್ಣ ಸಂಭ್ರಮದ ಹೊಸ್ತಿಲಲ್ಲಿದ್ದು ಕೆಲವೊಂದು ಜೀರ್ಣೋದ್ಧಾರ ಕಾರ್ಯಗಳನ್ನು ಸಮಿತಿಯು ಹಮ್ಮಿಕೊಂಡಿದೆ. ಸಮಿತಿಯ ಭಂಡಾರಗುಡಿಯ ಜೀರ್ಣೋದ್ಧಾರ ಮತ್ತು ತಗ್ಗು ಪ್ರದೇಶದಲ್ಲಿರುವ ಸಮಿತಿಯ ಅಂಗಣವನ್ನು ರಸ್ತೆಗೆ ಸಮನಾಗಿ ಎತ್ತರಿಸುವ ಬಗ್ಗೆ ನೀಲನಕ್ಷೆ ತಯಾರಿಸಿದ್ದು ಸುಮಾರು 1,20,00,000 ಅಂದಾಜು ವೆಚ್ಚ ತಗುಲಲಿದ್ದು ಮುಂದಿನ ದಿನಗಳಲ್ಲಿ ಪರವೂರಿನ ಎಲ್ಲ ಆಸ್ತಿಕ ಬಾಂಧವರನ್ನು ಒಟ್ಟುಗೂಡಿಸಿ ಜೀರ್ಣೋದ್ಧಾರ ಕಾರ್ಯ ನಡೆಸುವ ಬಗ್ಗೆ ಸಂಕಲ್ಪ ಮಾಡಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ ನಮಗೆ ಸಹಕರಿಸಿದ ಸರ್ವ ಭಕ್ತಾಭಿಮಾನಿಗಳಿಗೆ, ಸಮಿತಿಯ ಸರ್ವ ಪದಾಧಿಕಾರಿಗಳಿಗೆ, ಸರ್ವ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಮುಂದಕ್ಕೂ ಸಮಿತಿಯ ಸರ್ವ ಕಾರ್ಯಗಳಿಗೆ ತಮ್ಮೆಲ್ಲರ ಪೂರ್ಣ ಸಹಕಾರವನ್ನು ಬಯಸುತ್ತಾ ಶ್ರೀ ಕೊರಗತನಿಯ ಹಾಗೂ ಗುಳಿಗ ದೈವದ ಅನುಗ್ರಹ ತಮ್ಮೆಲ್ಲರ ಮೇಲಿರಲಿ ಎಂದು ಆಶಿಸುತ್ತಾ ಈ ಚಿಕ್ಕ ವರದಿಯನ್ನು ಕೊನೆಗೊಳಿಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಸುಲಮೇಲೆ ವರದಿನ ವಾಚನ ಮಂತ್ರಿನಂಚಿನ ಕೋಶಾಧಿಕಾರಿಯಂಚಿನ ರಾಜೇಶ್ ಮೆಸ್ಕಾಂ ಮೇರೆಗೆ ನಾನು ತುಂಬಗೂ ಈ ಒಂಜಿ ಸಭೆಲೇಸಿಡು ನಮ್ಮ ಮಲ್ಲಬಿನ್ನೆರಾದ ಪುರಂಚಿನ ಕಿಶೋರ್ ಕುಮಾರ್ ಪುತ್ತೂರು ವಿಧಾನ ಪರಿಷತ್ ಸದಸ್ಯರು ಆರು ಶುಭ ನುಡಿನ ಕೊರಡು ಬಂದಾರ್ಡ ಭಿನ್ನಾಮಂತಂದುಲ್ಲ. ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ 49ನೇ ವರ್ಷದ ವಾರ್ಷಿಕ ಕೋಲೋತ್ಸವ ನಾಗರಕ್ತೇಶ್ವರಿ ಸಾನ್ನಿಧ್ಯ ಪ್ರತಿಷ್ಠಾ ಮಹೋತ್ಸವ. ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸ್ತಾ ಸೇರ್ತಕ್ಕಂಥ ಸಜ್ಜನ ಬಂಧುಗಳ ಶ್ರದ್ಧೆಯ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಕಾರಣಕ್ಕೋಸ್ಕರ ಮನಸ್ಸಿಗೆ ತುಂಬಾ ಶಕ್ತಿ ಬರ್ತದೆ. ಮತ್ತೆ ಈ ಸಮಾಜ ಜಾಗೃತ ಸಮಾಜ ನಿರ್ಮಾಣ ಆಗಿದೆ ಅನ್ನುವಂಥದ್ದು ತೋರಿ ಬರುತ್ತದೆ. 49 ವರ್ಷ ಈ ಕಾರ್ಯದಲ್ಲಿ ತೊಡಗಿದಂಥ ಎಲ್ಲರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಭಾರತ, ನಾವೆಲ್ಲರೂ ಈ ಭಾರತ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ನಾವೆಲ್ಲರೂ ಧನ್ಯರು. ಅದರಲ್ಲೂ ಕೂಡ ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದಕ್ಕೆ ಇನ್ನಷ್ಟು ನಮಗೆ ಹೆಮ್ಮೆ, ಶ್ರದ್ಧೆ, ಭಕ್ತಿ. ಏನೋ ಪರಶುರಾಮನ ಸೃಷ್ಟಿ ತುಳುನಾಡಲ್ಲಿ ಹುಟ್ಟಿದ್ದಕ್ಕೆ ಇನ್ನೂ ಕೂಡ ಈ ಮಣ್ಣಿನ ಕನಕನದಲ್ಲಿ ಕೂಡ ನಾವು ದೈವತ್ವವನ್ನು ನೋಡಿದವರು, ದೇವರನ್ನು ನೋಡಿದವರು. ಆ ಕಾರಣಕ್ಕೆ ಇಡೀ ಸಮಾಜ, ಹಿಂದೂ ಸಮಾಜ ದೇವರ ಕಾರ್ಯದಲ್ಲಿ ಎಲ್ಲ ಜಾತಿ ಭೇದವನ್ನ ದೂರ ಮಾಡಿ ಸೇರಿರುವ ಕಾರಣಕ್ಕೋಸ್ಕರ ಸಾವಿರಾರು ವರ್ಷ ನಮ್ಮ ಹಿಂದೂ ಸಮಾಜದ ಮೇಲೆ, ಭಾರತದ ಮೇಲೆ ದಾಳಿ ಆದರೂ ಕೂಡ ಕುಟುಂಬ ಪದ್ಧತಿಯ ಕಾರಣಕ್ಕೋಸ್ಕರ ನಾವು ಗಟ್ಟಿಯಾಗಿ ಮತ್ತೆ ಶಕ್ತಿಶಾಲಿಯಾಗಿ ಬಂದಿದ್ದೇವೆ. ಇವತ್ತು ನಾವು ಯಾರು ಕೂಡ ನಮ್ಮ ಭಾಷಣ ಇಂಪಾರ್ಟೆಂಟ್ ಅಲ್ಲ, ಹರಿಯಾಣ ಬಂದಿದ್ದಾರೆ. ಅದಕ್ಕೆ ನಾವು ಬೇಗ ಸಮಯಕ್ಕೆ ಸರಿಯಾಗಿ ಯಾಕೆ ಬಂದೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಕಾರ್ಯ ವರ್ಷ ಪೂರ್ತಿ ಕಾರ್ಯಕ್ರಮ. ಇವತ್ತು ಅವರು ಧಾರ್ಮಿಕ ಉಪನ್ಯಾಸ ಮಾಡ್ಲಿಕ್ಕಿದ್ದಾರೆ. ನೀವೆಲ್ಲರೂ ಆ ಧಾರ್ಮಿಕ ಉಪನ್ಯಾಸದಲ್ಲಿ ಯಾರು ಪರಸ್ಪರ ಮಾತನಾಡದೆ, ನಾನು ಬೇರೆ ಕಾರ್ಯಕ್ರಮ ಇರೋ ಕಾರಣಕ್ಕೋಸ್ಕರ ಮುಂದಕ್ಕೆ ಹೋಗ್ತೇನೆ, ಆದರೂ ಕೂಡ ಯಾರು ಪರಸ್ಪರ ಮಾತನಾಡದೆ ಇಡೀ ಧಾರ್ಮಿಕ ಉಪನ್ಯಾಸವನ್ನ ಕೇಳಿದ ನಂತರ ನಾವು ನಮ್ಮ ಭಾಗದಲ್ಲಿ ಜಾಗೃತ ಸಮಾಜವನ್ನು ನಿರ್ಮಾಣ ಮಾಡುವ ಎಲ್ರಿಗೂ ವಂದಿಸ್ತಾ ಅಭಿನಂದಿಸ್ತಾ ಆ ಕೊರಗತನಿಯ ದೇವರು ನಮಗೆ, ನಾವೆಲ್ಲರೂ ಸಾಮಾನ್ಯ ವರ್ಗದವರು, ಕಷ್ಟ ಬಂದಾಗ ಸ್ವಾಮಿ ಕೊರಗಜ್ಜ ಅಂತ ಕೇಳೋರು. ನಮ್ಮೆಲ್ಲ ಕಷ್ಟ ದೂರ ಆಗಲಿ. ಮನುಷ್ಯ ಜನ್ಮದಲ್ಲಿ ಕಷ್ಟ ಬರುವಂಥದ್ದು ಸಹಜ, ಆದರೂ ಕಷ್ಟವನ್ನ ಪರಿಹಾರ ಮಾಡುವಂತ ಶಕ್ತಿಯನ್ನ ಭಗವಂತ ಕೊಡ್ತಾರೆ, ಕಷ್ಟವನ್ನು ಎದುರಿಸುವ ಶಕ್ತಿಯನ್ನು ಭಗವಂತ ಕೊಡ್ತಾರೆ, ದೈವದೇವರು ಕೊಡ್ತಾರೆ. ಆ ಕಾರಣಕ್ಕೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬದುಕಲಿಕ್ಕೆ ಕೂಡ ಆ ದೈವದೇವರೇ ಕಾರಣ. ನಿಮಗೆ ಆ ಕೊರಗತನಿಯ ತಾಯಿ ರಕ್ತೇಶ್ವರಿ ತಾಯಿ ಎಲ್ಲ ಕಷ್ಟವನ್ನು ದೂರ ಮಾಡಿ ನಿಮ್ಮ ಜೀವನ ಅತ್ಯಂತ ಸುಖ ಐಶ್ವರ್ಯದಿಂದ ಕೂಡ್ಲಿ, ಎಲ್ಲ ಕಷ್ಟ ದೂರ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾನೆ ಮಾತನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ಇನ್ನೊಂದ್ಸಲ ವಂದಿಸ್ತಾ, ದಿನಕರನ್ನ ನಾವು ABPL ಜೊತೆ ಕೆಲಸ ಮಾಡಿದ್ರು, ಎಲ್ಲರಿಗೆ ವಂದಿಸ್ತಾ, ಹಿರಿಯರಿಗೆ ಕೂಡ ವಂದಿಸ್ತಾ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ವಿಘ್ನ ನಿವಾರಕ ಮಹಾಗಣಪತಿ ದೇವರಿಗೆ ಭಕ್ತಿಪೂರ್ವಕವಾದ ತರತಗ್ಗ ಒಂದು ಎನ್ನ ಸಾನ್ನಿಧ್ಯದ ಅಪ್ಪೆ ಮಂತ್ರ ದೇವತೆ ಮಹಾಕಾಳಿ ಕೊರಗತನೆಯನ್ನು ತುಂಬುದಿ ಒಂದು ಗ್ರಾಮದ ದೇವರು ಸೋಮನಾಥ ದೇವರಿಗೆ ತರತಗ್ಗ ಒಂದು ಈ ಸಾನ್ನಿಧ್ಯದ ಮೆರೆಯೊಂದು ಬತ್ತಿನಂಚಿನ ನಾಗರಕ್ತೇಶ್ವರಿ ಅಂಜನೆ ಸಾರ್ಲಪಟ್ಟದ ಅಜ್ಜನ ನೆನವರಿಕೆ ಮಂತೊಂದು ಅಂಚನೆಯನ್ನ ಗುರುಕುಲ ಪಾದಗ ಅಡ್ಡನ ಬೂರೊಂದು ವಿಶೇಷವಾದ ಕೊರಗತನಿಯ ಸೇವಾ ಸಮಿತಿ ಅಂಜನೆ ನಾಗ ರಕ್ತೇಶ್ವರಿ ಸಾನ್ನಿಧ್ಯ ಪ್ರತಿಷ್ಠಾ ಮಹೋತ್ಸವದ
ಸಾರ್ವಜನಿಕ ಸತ್ಯನಾರಾಯಣ ಪೂಜಾ ನಿತ 43 ವರ್ಷದ ವಾರ್ಷಿಕ ಕೂಲೋತ್ಸವ ಕೊರಗಜ್ಜನ 43 ವರ್ಷದ ಕೂಲೋತ್ಸವದ ಈ ಸುಸಂದರ್ಭಡ್ ವೇದಿಕೆಡ್ ಆಸೀನರಾಯನಿಂಚಿನ ಅಧ್ಯಕ್ಷರಾಯನಿಂಚಿನ ಹರಿಶಣ್ಣನ ಅಂಚನೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾಯನಿಂಚಿನ ಕಿಶೋರ್ ಕುಮಾರ್ ಪುತ್ತೂರ್ರೆ ಅಂಚನೆ ಯುವ ನಾಯಕರು ಅಂಚನೆ ಕಾನೂನು ಸಲಹೆಗಾರರ ಹೆಂಚಿನ ಹಿಂದೂ ಯುವ ಸೇನದ ನಾಯಕರ ಹೆಂಚಿನ ದಿನಕರ್ ಶೆಟ್ರೆ ಅಂಚನೆ ಇನಿ ಧಾರ್ಮಿಕ ಉಪನ್ಯಾಸಕರನಂಚಿನ ಕೊರ್ಪುಣಂಚಿನ ಹರಿಕೃಷ್ಣ ಮಂಗಳೂರು ವಿಭಾಗ ಸಹಕಾರ್ಯವಾಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಂಗಳೂರು ವಿಭಾಗ ಅಂಚನೆ ವೇದಿಕೆ ಪುಣಂಚಿನ ಪ್ರೀತಮ್ ಕೋಟೆಂಡ್ರೆ ಅವೇ ಪ್ರಕಾರವಾದ ಸಂದೀಪ್ ಕೊಲ್ಯರ್ ಅಂಚನೆ ವಿದ್ಯಕ್ಕ ಅಂಚನೆ ರಾಜೇಶ್ ಕೆರೆಬೇಲ್ ನಮ್ಮ ಕೌನ್ಸಿಲರ್ ಅಂಚನೆ ಕೊರಗಜ್ಜ ಸೇವಾ ಸಮಿತಿದ ಅಧ್ಯಕ್ಷರ ವಿಶೇಷವಾದ ಇನಿ ಪಾತ್ರನಂಚಿನ ವಿಚಾರದ ಅಲೆಜ್ಜಿ ಧಾರ್ಮಿಕ ಬೋಡಾಪಿನಂಚಿನ ವ್ಯವಸ್ಥೆನ ನಮ್ಮ ಹರಿಕೃಷ್ಣ ಮಂಗಳೂರು ಮಸ್ತ್ ತೆರೆದಿನಾರು ಉಳ್ಳದು ಇನ್ನು ವಿಶೇಷವಾದ ದೀಪ ಪ್ರಜ್ವಲನದ ಮುಖಾಂತರ ಇನಿ ಕಾರ್ಯಕ್ರಮ ನೆರವೇರಿದೆ 41 ವರ್ಷದ ವಾರ್ಷಿಕೋತ್ಸವಡ್ ಯಾನಿನಿ ಕೊರಗಜ್ಜ ಸೇವಾ ಸಮಿತಿದ ಸಭಾ ವೇದಿಕೆ ಮೂಜಿನ ಸರಿ ಅತಿಥಿ ಆದ ಬರೋದಿತ್ತಿನ ನೆನಪು ಇನಿ ಮೂಜಿನ ಸರಿ ಆದಪ್ಪು ರಾಜಕೀಯ ಕ್ಷೇತ್ರ ಉಪಣಂಚಿನ ಪುರ್ತುಡ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಬತ್ತ ಇತ್ತ ಆಧ್ಯಾತ್ಮಿಕ ಕ್ಷೇತ್ರ ಉಪಣಂಚಿನ ಪುರ್ತುಡ್ಲ ಈ ಕಾರ್ಯಕ್ರಮಕ್ಕೆ ದೀಪ ಬತ್ತಾರೆ ನಾನು ಭಕ್ತಿಪೂರ್ವಕವಾದ ಲೆತ್ತದೆ ಆ ಕೊರಗಜ್ಜಡಲ ನಮ್ಮ ನಮ್ಮೊಂದು ಬತ್ತಿನಂಚಿನ ಎನ್ನ ಅಪ್ಪೆಡಲ ಸರ್ವ ಶಕ್ತಿಲಡಲ ಪ್ರಾರ್ಥನೆ ಮಂತೊಂದು ಬತ್ತಿನಂಚಿನ ಈ ಬೊಡ್ತು ನನಾತ್ ರಾಜೇಶ್ವರ ಪಂಡೇರ್ ನನಾತ್ ಯೋಜನೆಲುಂಡು ಕೊರಗಜ್ಜನ ಆ ಕೆಲವು ಸಾನ್ನಿಧ್ಯದ ಕೆಲವು ಕೆಲಸ ಮಾತ್ರ ನಡಪೆರುಂಡು ಅಪೂರ್ಣ ರೀತಿದ ಕೆಲಸ ಅವಡು ಅಂಚನೆ ನಾಗ ರಕ್ತೇಶ್ವರಿ ಸಾನ್ನಿಧ್ಯದ ಕೆಲವು ಕೆಲಸ ಮಾತ್ರ ನಡಪೆರುಂಡು ಅವಳ ಆಪಿಲಕ ದೇವೀರ್ನ ಅನುಗ್ರಹ ಉಪ್ಪೊಡೊಂದು ಪ್ರಾರ್ಥನೆ ಮಂತೊಂದು ಇನಿ ಕೆರೆಬೇಲ್ಗುಡ್ಡೆ ಎಂಕು ಪೊಸತ್ ಅತ್ತು ಹಿಂದೂ ಯುವ ಸೇನೆ ಪ್ರಾರಂಭದ ಹಂತ 2008 ಹೆಚ್ಚಿನ ಅಂಶ ಅದುಪ್ಪಡು ಅದು 98 1998 ಹಿಂದೂ ಯುವ ಸೇನೆ ಪ್ರಾರಂಭ ಮೂಲ ಆತೀನಿ 92 ಕಾಪಿಕಾಡು ಶಾಖೆ ಆ ಶಾಖೆದ ಮುಖಾಂತರವಾದ ಮೂಲು ಮಾತಾ ಕಾರ್ಯಕರ್ತರನ ಅಂಚಿನ ಭಕ್ತರನ ಪರಿಚಯ ಇತ್ತಿನಂಚಿನ ಕ್ಷೇತ್ರ ವಿಶೇಷವಾದ ಕೊರಗತನಿಯ ಸೇವಾ ಸಮಿತಿ ಹಿಂದೂ ಯುವ ಸೇನೆ ಬಜರಂಗ ದಳ ಮಾತಾ ಸಂಘಟನೆದಕ್ಕೂ ಎಡ್ಡೆಡ್ಡ ಕಾರ್ಯಕ್ರಮದ ಈ ಒಂದು ಇನಿ ರಾಜೇಶ್ವರಿ ಪಣಲಕ್ಕನೆ ಮಾತ ಕಾರ್ಯಲ್ಲ ಇನಿ ಸಾಮಾಜಿಕವಾದ ಎಡ್ಡೆ ಕೆಲಸ ಮಂತೊಂದು ಬತ್ತಿನಂಚಿನ ಒಂದು ಈ ಕ್ಷೇತ್ರ ನನಾತ್ ಬೆಲಗಳೊಂದು ಪಂಚಿನ ವಿಚಾರಡ್ ಬುಲ್ಪು ಎಂಚ ಬೆಲಗೋನುಂಡ ಬುಲ್ಪು ಎಂಚ ಬೆಲಗಡ ಅವೇ ಪ್ರಕಾರವಾದ ಸಾನ್ನಿಧ್ಯಲ ಬೆಲಗದು ಮಾತೆರೆಗಳ ಆರೋಗ್ಯ ಭಾಗ್ಯ ಮನಸ್ಸಿಗೆ ನೆಮ್ಮದಿ ಅಂಚನೆ ಉತ್ತರೋತ್ತರ ಅಭಿವೃದ್ಧಿನ ಕೊರದು ಬರ್ಪಿನ ವರ್ಷದ 5ನೇ ವರ್ಷದ ವಾರ್ಷಿಕ ಕೋಲೋತ್ಸವ ಭಾರಿ ಗೌಜಿಡ್ ನಡತನಿಗೆ ಅಂತ ಪಂಡ್ ಪಾದ ಕೊರಡೊಂದು ಆ ದೇವರ ಪ್ರಾರ್ಥನೆ ಮಂತೊಂದು ಎನ್ನ ರಡ್ಡು ಪಾತ್ರೆಗೆ ಚುಕ್ಕಿನ ದಿ ಒಂದುಳ್ಳ ಎನ್ನ ಅಪ್ಪ ಮಂತ್ರದೇವತೆ ಮಹಾಕಾಳಿನ ಪಾದಗ ಅರ್ಪಣೆ ಮಂತೊಂದು ಶ್ರೀ ಕೊರಗತನಿಯ ಸೇವಾ ಸಮಿತಿಯ 49ನೇ ವರ್ಷದ ನೇಮೋತ್ಸವ ನಿಮಿತ್ತ ಇರುವಂತಹ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಸಜ್ಜನ ಬಂಧುಗಳೇ, ಧಾರ್ಮಿಕ ಉಪನ್ಯಾಸ ಅಂತ ಹೇಳಿದ್ದಾರೆ. ಸಾಮಾನ್ಯ ಉಪನ್ಯಾಸ ಅಂತ ಹೇಳಿದರೆ ಒಂದು ಕಾಲೇಜಿಗೆ ಹೋದರೆ 45 ನಿಮಿಷದಿಂದ 1 ಗಂಟೆವರೆಗೆ ಉಪನ್ಯಾಸ. ಈಗ ನಾನು 45 ನಿಮಿಷ ಇಲ್ಲಿ ಮಾತನಾಡಲಿಕ್ಕೆ ಕೂತ್ಕೊಂಡ್ರೆ ನನಗೆ ಗೊತ್ತಿದೆ ಇದರ ನಂತರ ಇರುವಂಥ ನಾಟಕಕ್ಕೆ ಹೆಚ್ಚು ಜನ ಕಾಯ್ತಾ ಇದ್ದೀವಿ ಅಂತ. ಆದ ಕಾರಣ 45 ನಿಮಿಷ ಎಲ್ಲ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಧಾರ್ಮಿಕ ಉಪನ್ಯಾಸ ಅಂತ ಹೇಳಿದಾಗ ಕೆಲವು ಸಂಗತಿಗಳನ್ನು ನಾನು ಕೇಳಿದೆ, ಏನು ಮಾತಾಡಬೇಕು ಅಂತ ಹೇಳಿ. ಧಾರ್ಮಿಕವಾಗಿ ಮಾತನಾಡಿ ಅಂತ ಹೇಳಿದೆ. ಹಾಗೆ ನನಗೊಂದು ಪ್ರಶ್ನೆ ಬಂತು, ಈ ಧಾರ್ಮಿಕ ಅಂದರೆ ಏನು? ಅನೇಕ ಬಾರಿ ಅನೇಕ ಸಂದರ್ಭದಲ್ಲಿ ಧಾರ್ಮಿಕ ಶಬ್ದದ ಉಪಯೋಗವಾಗ್ತದೆ.
ಧಾರ್ಮಿಕ ಅಂತ ಹೇಳಿದರೆ ಆಧ್ಯಾತ್ಮಿಕ ಚಿಂತನೆಯನ್ನಿಟ್ಟುಕೊಂಡ್ರೆ ಧಾರ್ಮಿಕನ, ಅಥವಾ ನಾವು ಆಚರಣೆಯಲ್ಲಿ ಇರುವ ರೀತಿಯನ್ನು ನೋಡಿಕೊಂಡು ಧಾರ್ಮಿಕ ಅಂತ ಹೇಳೋದ? ಬಹುಶಃ ಸಮಾಜದಲ್ಲಿ ಧಾರ್ಮಿಕ ಅಂತ ಹೇಳುವ ಸಂಗತಿಗೆ ವ್ಯಕ್ತಿಗಳು ಅನೇಕ ದಾರಿಯನ್ನು, ಅನೇಕ ಅರ್ಥವನ್ನು ಕಂಡುಕೊಂಡಿರ್ಬೋದು. ಅನೇಕರಿಗೆ ಮನೆಯಲ್ಲಿ ಭಜನೆ ಮಾಡಿದ್ದು ಕೂಡ ಒಂದು ಧಾರ್ಮಿಕ ಕೆಲಸ ಅಂತ ಕಾಣ್ಬೋದು. ದೇವಸ್ಥಾನಕ್ಕೆ ಹೋಗುವುದು ಧಾರ್ಮಿಕ ಸಂಗತಿ ಅಂತ ಕಾಣಬಹುದು. ದೇವರ ಪೂಜೆ ಮಾಡುವಂಥದ್ದು, ಸಮಾಜದ ಮಧ್ಯದಲ್ಲಿ ದೈವ ದೇವರುಗಳ ಪೂಜೆಯನ್ನು ಮಾಡುವಂಥದ್ದು, ಇಂತಹ ಕಾರ್ಯಕ್ರಮಗಳು ಇದು ಕೂಡ ಧಾರ್ಮಿಕ ಕಾರ್ಯಕ್ರಮ ಅಂತ ಅನಿಸ್ಬೋದು. ಸಾರ್ವಜನಿಕ ಸತ್ಯನಾರಾಯಣ ಪೂಜೆ, ಶನಿ ಪೂಜೆ ಇವತ್ತು ನಾವು ತುಂಬ ಕಡೆಯಲ್ಲಿ ಮಾಡ್ತೀವಿ. ಇದು ಕೂಡ ಒಂದು ಧಾರ್ಮಿಕ ಅಂತ ಹೇಳುವಂಥದ್ದು ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳ್ತೀವಿ. ಎಲ್ಲವೂ ಕೂಡ ಸತ್ಯವೇ. ಆದರೆ ನಿಜವಾದ ಅರ್ಥದಲ್ಲಿ ಧಾರ್ಮಿಕ ಅಂತ ಹೇಳಿದಾಗ ಧರ್ಮ ಒಳಗೊಂಡಿರುವಂಥ ಕಾರ್ಯಕ್ರಮ ಅಂತ ಬರ್ತದೆ. ಹಾಗಿದೆ ಧರ್ಮ ಅಂದರೆ ಏನು? ಧರ್ಮ ಅಂದರೆ ನಾವು ಮಾಡ್ತಾ ಇರುವಂಥ ಪೂಜೆ, ನಾವು ಮಾಡ್ತಾ ಇರುವಂಥ ಆಚರಣೆ ಅಷ್ಟಕ್ಕೆ ಮಾತ್ರ ಸೀಮಿತನ, ಅಥವಾ ಇದಕ್ಕಿಂತ ಮುಂದೆ ಏನಾದರೂ ಇದೆಯಾ? ಅಕಸ್ಮಾತ್ ಧರ್ಮ ಪೂಜೆಗೆ ಮಾತ್ರ ಸೀಮಿತ, ನಾವು ಮಾಡ್ತಾ ಇರುವಂತಹ ಪೂಜಾ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತ ಅಂತ ಆಗಿದ್ದಿದ್ರೆ ನ್ಯಾಯಾಲಯದಲ್ಲಿ ಯಥೋ ಧರ್ಮಸ್ತಥೋ ಜಯ ಅಂತ ಹೇಳುವಂಥದ್ದನ್ನು ಯಾಕೆ ಬರೆದ್ರು? ಯಥೋ ಧರ್ಮಸ್ತಥೋ ಜಯ ಅಂತ ಹೇಳುವಂಥದ್ದು ಬರುವುದು ಭಗವದ್ಗೀತೆಯಲ್ಲಿ. ನಮ್ಮ ರಾಜ್ಯಸಭೆಯಲ್ಲಿ ಸತ್ಯಂ ವದ ಧರ್ಮಂ ಚರ ಅಂತ ಯಾಕೆ ಬರೆದ್ರು? ಯಥೋ ಧರ್ಮಸ್ತಥೋ ಜಯ ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಎಲ್ಲಿ ಧರ್ಮವಿರ್ತದೋ ಅಲ್ಲಿ ಜಯವಿರ್ತದೆ. ಸತ್ಯಂ ವದ ಧರ್ಮಂ ಚರ ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಸತ್ಯವನ್ನೇ ಮಾತನಾಡು, ಧರ್ಮದಿಂದ ನಡಿ ಅಂತ ಹೇಳುವಂಥದ್ದು ಹೇಳ್ತಾರೆ. ಹಾಗಾದರೆ ಧರ್ಮದ ಜಯ ಅಂತ ಹೇಳಿದರೆ ನಾವು ಮಾಡ್ತಾ ಇರುವಂಥ ಪೂಜಾ ಕಾರ್ಯಕ್ರಮದ ಜಯನ? ಧರ್ಮಂ ಚರ, ಧರ್ಮದಿಂದ ನಡಿ ಅಂತ ಹೇಳಿದಾಗ ಅರ್ಥ ಏನಾಗಬಹುದು? ಆದ ಕಾರಣ ಈ ಧರ್ಮದ ವ್ಯಾಖ್ಯಾನ ಅಂತ ಹೇಳುವಂಥದ್ದು ನಮ್ಮ ದೇಶದಲ್ಲಿ ಗೊತ್ತಿಲ್ಲದೆ ಅನೇಕ ಕಡೆ ಮತಕ್ಕೆ ಸೀಮಿತವಾಗಿ ಧರ್ಮವನ್ನು ಹೇಳುವಂಥದ್ದು ಪ್ರಾರಂಭ ಆಗಿದೆ. ಅಥವಾ ನಾವು ಮಾಡ್ತಾ ಇರುವಂತಹ ಪೂಜಾ ಕಾರ್ಯಕ್ರಮಗಳನ್ನೇ ಕಣ್ಣು ಮುಂದೆ ಇಟ್ಕೊಂಡು ಧರ್ಮ ಅಂತ ಹೇಳುವುದನ್ನು ಸೀಮಿತ ಮಾಡುವಂಥದ್ದು ಆಗ್ತಾ ಇದೆ. ಆದರೆ ನಮ್ಮ ಪೂರ್ವಜರು ಧರ್ಮ ಅಂತ ಹೇಳುವಂಥ ಸಂಗತಿಯನ್ನು ಏನು ಹೇಳಿದ್ರು ಅಂತ ಹೇಳಿದರೆ, ನಮ್ಮ ಜೀವನ ಪದ್ಧತಿ ಅದು ಧರ್ಮ. ಧರ್ಮ ಅಂತ ಹೇಳುವಂಥದ್ದು ನಾನು ಯಾವ ರೀತಿಯಲ್ಲಿ ನಡ್ಕೊಳ್ತೇನೋ ಅದಕ್ಕೆ ಧರ್ಮ ಅಂತ ಹೇಳ್ತಾರೆ. ಅಂದರೆ ನಡ್ಕೊಳ್ಳೋದು ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಒಳ್ಳೆಯ ರೀತಿಯಲ್ಲಿ ನನ್ನ ನಡವಳಿಕೆ ಇರುವಂತಹುದು, ಸತ್ಯವನ್ನೇ ಮಾತನಾಡುವಂಥದ್ದು, ಒಳ್ಳೆಯ ಕೆಲಸವನ್ನೇ ಮಾಡುವಂಥದ್ದು, ಅದಕ್ಕೆ ಧರ್ಮ ಅಂತ ಹೇಳ್ತೇವೆ. ಅದಕ್ಕೆ ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳಿಕೊಟ್ರು, ಯಾವುದೇ ಕೆಲಸವನ್ನು ಕೂಡ ಮಾಡಬೇಕಾದ್ರೆ ಅದು ಧರ್ಮದ ಕೆಲಸವ, ಅಂದರೆ ಒಳ್ಳೆಯ ಕೆಲಸವ ಅಂತ ಯೋಚನೆ ಮಾಡಿ ಅಂತ ಹೇಳುವ ಸಂಗತಿಯನ್ನು ಹೇಳಿದ್ರು. ಆದರೆ ಬಹುಶಃ ರಾಜಕೀಯ ಕಾರಣ, ಇನ್ಯಾವುದೋ ಕಾರಣ ಇರಬಹುದು, ನಮ್ಮ ದೇಶದಲ್ಲಿ ಧರ್ಮವನ್ನು ಮತಕ್ಕೆ ಸಮಾನಾಂತರವಾಗಿ ಮಾಡುವಂಥದ್ದು ಮಾಡಿದೆವು. ಯಾಕೆಂದರೆ ಆಂಗ್ಲ ಭಾಷೆಯಲ್ಲಿ ಇಂಗ್ಲಿಷ್ ಶಬ್ದದಲ್ಲಿ ಧರ್ಮಕ್ಕೆ ಸಮಾನಾಂತರ ಪದವನ್ನು ರಿಲಿಜನ್ ಅಂತ ಹೇಳಿದರು. ಆದರೆ ಧರ್ಮದ ಸಮಾನಾಂತರ ಪದ ರಿಲಿಜನ್ ಅಲ್ಲ, ಮತದ ಸಮಾನಾಂತರ ಪದ ರಿಲಿಜನ್. ರಿಲಿಜನ್ ಅಂತ ಹೇಳುವಂಥದ್ದು ಮತ. ಮತ ಅಂತ ಹೇಳಿದಾಗ ಅದಕ್ಕೆ ಅನುಯಾಯಿಗಳು ಅಂತ ಹೇಳುವಂಥದ್ದು ಇರ್ತದೆ. ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಒಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತಾನೆ, ಒಂದು ಮತವನ್ನು ಪ್ರತಿಪಾದನೆ ಮಾಡ್ತಾನೆ, ಅದಕ್ಕೆ ಅನುಯಾಯಿಗಳು ಇರ್ತಾರೆ. ಆ ಮತದ ಪಾಲನೆಯನ್ನು ಮಾಡುವಂಥದ್ದು ಅದು ಮತ. ಆದರೆ ಅದು ಧರ್ಮವಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಮ್ಮ ದೇಶದಲ್ಲಿ ವಿಶೇಷವಾಗಿ ಧರ್ಮ ಅಂತ ಹೇಳಿದಾಗ ನಾವು ಹೇಳಿದೆವು, ಧರ್ಮ ಅಂತ ಹೇಳಿದಾಗ ನಾವು ಹಿಂದೂ ಧರ್ಮ ಅಂತ ಹೇಳ್ತೀವಿ. ಅದರಲ್ಲೂ ಹೇಳಬೇಕಾದರೆ ಸನಾತನ ಹಿಂದೂ ಧರ್ಮ ಅಂತ ಹೇಳ್ತೀವಿ.
ಈ ಸನಾತನ ಶಬ್ದ ಸಹಜವಾಗಿ ನಮ್ಮ ಭಾರತದಲ್ಲಿ ಇರುವಂಥ ಶಬ್ದ. ಆದರೆ ಹಿಂದೂ ಅಂತ ಹೇಳುವಂಥ ಶಬ್ದ ನಮಗೆ ನಾವಾಗಿ ಇಟ್ಟುಕೊಂಡಿರುವಂಥ ಶಬ್ದ ಅಲ್ಲ. ಬದಲಾಗಿ ನಮ್ಮ ದೇಶದ ಜನರನ್ನ ಹೊರಗಿನವರು ಕರೆದಂಥ ಶಬ್ದ. ಆದರೆ ಒಂದು ನೆನಪಿಟ್ಕೊಳ್ಬೇಕಾದ ಸಂಗತಿ ಏನಂತ ಹೇಳಿದ್ರೆ, ಒಂದು ಮಗು ಹುಟ್ಟಿದ ನಂತರ ಆ ಮಗುವಿಗೆ ಹೆಸರು ಇಟ್ಟ ನಂತರನೇ ಆ ಮಗುವಿಗೆ ಯಾವ ರೀತಿಯಲ್ಲಿ ಕರಿಬಹುದು ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ಆದ ಕಾರಣ ಈ ಹೆಸರು ಅಂತ ಹೇಳುವಂಥದ್ದು ಆ ಮಗುವಿಗೆ ಬಹಳ ಮುಖ್ಯ. ಯಾಕೆಂದ್ರೆ ತನ್ನ ಜೀವನ ಪೂರ್ತಿ ಆ ಹೆಸರಿನಿಂದ ಅವನು ಗುರುತಿಸಿಕೊಳ್ತಾನೆ. ಆದ ಕಾರಣ ಹಿಂದೂ ಅಂತ ಹೇಳುವಂಥದ್ದು ನಮ್ಮ ದೇಶದಲ್ಲಿರುವಂಥ ಜನರಿಗೆ ಹೊರಗಿನವರು ಇಲ್ಲಿಯ ಸಿಂಧೂ ನಾಗರಿಕತೆಯನ್ನು ಕಂಡುಕೊಂಡು ಅಥವಾ ಹಿಂದೂಸ್ತಾನ ಅಂತ ಹೇಳುವಂಥ ಸಂಗತಿಯನ್ನು ನಮ್ಮ ಪುರಾಣದಲ್ಲಿ ಬರುವಂತಹ ಶ್ಲೋಕದ ಮುಖಾಂತರ, ಅಂದರೆ ಉತ್ತರದ ಹಿಮಾಲಯದಿಂದ ಹಿಡಿದು ದಕ್ಷಿಣದ ಹಿಂದೂ ಮಹಾಸಾಗರದವರೆಗೆ ಈ ಮಧ್ಯದಲ್ಲಿರುವಂಥ ವಾಸುತ್ತಿರುವ ಜನರನ್ನ ಹಿಂದೂಗಳು ಅಂತ ಹೇಳುವುದನ್ನ ನಮ್ಮ ದೇಶದವರೇ ಕರೀಲಿಲ್ಲ, ಬದಲಾಗಿ ಹೊರಗಿನವರು ಕರೆದ್ರು. ಅದನ್ನು ನಾವು ಅದೇ ಹಿಂದೂ ಅಂತ ಹೇಳಿಕೊಂಡೆವು. ಆದ ಕಾರಣ ಕೇವಲ ಜನರು ಮಾತ್ರ ಅಲ್ಲ, ಇಲ್ಲಿಯ ನ್ಯಾಯಾಲಯದಲ್ಲಿಯೂ ಕೂಡ ಹಿಂದೂ ಅಂತ ಹೇಳುವ ಬಗ್ಗೆ ಚರ್ಚೆ ಬಂದಾಗ ನ್ಯಾಯಾಲಯ ಹೇಳುತ್ತದೆ, ಗಜೇಂದ್ರ ಗಡ್ಕರ್ ಅಂತ ಹೇಳುವಂಥ ಒಬ್ಬ ನ್ಯಾಯಾಧೀಶರು ಅವರು ಹೇಳುತ್ತಾರೆ, ಹಿಂದೂ ಅಂತ ಹೇಳುವಂಥದ್ದು ಈ ದೇಶದ ಜೀವನ ಪದ್ಧತಿ. ಹಿಂದೂ ಒಂದೇ ಧರ್ಮ, ಉಳಿದದೆಲ್ಲವೂ ಕೂಡ ಮತ ಅಂತ ಹೇಳುವಂಥದ್ದು ಆಗ್ತದೆ. ಈಗ ಈ ಧರ್ಮ ಅಂತ ಹೇಳಿದಾಗ ಈ ಧರ್ಮದಲ್ಲಿ ನಮ್ಮ ಆಚರಣೆಗಳು ಯಾವ ರೀತಿಯಲ್ಲಿದೆ ಅದನ್ನು ಕೂಡ ನಾವು ಚಿಂತನೆ ಮಾಡುವಂತಹದ್ದು ಬೇಕು. ಧರ್ಮ ಉಳಿಯುವುದು ಯಾವಾಗ ಅಂತ ಹೇಳಿದ್ರೆ ಆ ಧರ್ಮದಲ್ಲಿರುವಂಥ ಆಚರಣೆಗಳು ನಿರಂತರವಾಗಿ ಆದಾಗ ಮಾತ್ರ ಆ ಧರ್ಮ ಉಳಿತದೆ. ನಮ್ಮ ದೇಶದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ಈ ಹಿಂದೂ ಸಂಸ್ಕೃತಿ, ಈ ಹಿಂದೂ ಧರ್ಮ ಉಳಿಬೇಕು ಅಂತ ಹೇಳಿದರೆ ಈ ಧರ್ಮದಲ್ಲಿ ವಿಶೇಷವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬಂದಂತಹ ಬದಲಾವಣೆಗಳನ್ನು ಸಹಜವಾಗಿ ಒಪ್ಪಿಕೊಂಡು ಮೂಲ ಆಚರಣೆಯನ್ನು ಬಿಡದೆ ಮುಂದೆ ತೆಕ್ಕೊಂಡು ಬಂದದಕ್ಕೋಸ್ಕರ ನಾವು ಸಂಕುಚಿತ ಭಾವದಿಂದ ಹೊರಗೆ ಬಂದೆವು. ಕಾಲಕ್ಕನುಗುಣವಾಗಿ ಅನೇಕ ಆಚರಣೆಗಳು ನಮ್ಮ ದೇಶದಲ್ಲಿತ್ತು. ಕೆಲವೊಂದು ಆಚರಣೆಗಳು ನಾವು ಅನಿಷ್ಟ ಪದ್ಧತಿ ಅಂತಲೂ ಕೂಡ ಕರೆದೆವು. ಕಾಲಕ್ರಮೇಣವಾಗಿ ಕೆಲವು ಜನರು ಈ ಆಚರಣೆ ಮಾಡುವುದು ಸರಿಯಲ್ಲ ಅಂತ ಹೇಳಿದಾಗ ಸಮಾಜ ಅದನ್ನು ಒಪ್ಪಿಕೊಂಡು ಮುಂದೆ ತೆಕ್ಕೊಂಡು ಹೋಗಿ ಬಂದದಕ್ಕೋಸ್ಕರನೇ ನಮ್ಮ ದೇಶದ ಈ ಸಂಸ್ಕೃತಿ ಉಳಿದಿರುವಂಥದ್ದು. ಜಗತ್ತಿನಲ್ಲಿ ಅನೇಕ ಸಂಸ್ಕೃತಿಗಳಿತ್ತು, ಇವತ್ತು ಅನೇಕ ಸಂಸ್ಕೃತಿಗಳು ನಾಶವಾಗಿ ಹೋಗಿದೆ. ರೋಮನ್ ಸಂಸ್ಕೃತಿ ಅಂತ ಹೇಳುವಂಥದ್ದು ಕ್ರಿಶ್ಚಿಯನ್ ಸಂಸ್ಕೃತಿ ಅಲ್ಲ, ಆದರೆ ರೋಮನ್ ಸಂಸ್ಕೃತಿ ಇವತ್ತು ಇಲ್ಲ. ಈಜಿಪ್ಟಿಯನ್ ಸಂಸ್ಕೃತಿ ಅಂತ ಹೇಳುವಂಥದ್ದು ಇವತ್ತು ಕಾಣಲಿಕ್ಕೆ ಸಿಕ್ಕೋದಿಲ್ಲ. ಇವತ್ತು ನಾವು ಯುದ್ಧದ ವಿಷಯವನ್ನು ನಾವು ನೋಡ್ತೀವಿ. ಇರಾನಿನ ವಿಷಯದಲ್ಲಿ ಅಲ್ಲಿಯ ಹೊಸ ಪೀಳಿಗೆ, ಇವತ್ತೇನು ನಾವು ಜೆನ್ಜಿ ಅಂತ ಹೇಳ್ತೀವಿ, ಅವರು ಅಲ್ಲಿಯ ಸರಕಾರದ ವಿರುದ್ಧ ನಿಂತ್ಕೊಳ್ಳಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಮೂಲ ಸಂಸ್ಕೃತಿ ಇರಾನಿಯನ್ ಸಂಸ್ಕೃತಿ ಅಂದರೆ ಪರ್ಷಿಯನ್ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಳ್ಬೇಕು. ಆ ಸಂಸ್ಕೃತಿ ಇವತ್ತು ಕಾಣಲಿಕ್ಕೆ ಸಿಕ್ಕೋದಿಲ್ಲ. ಆದರೆ ಭಾರತದ ಇತಿಹಾಸವನ್ನು ನಾವು ನೋಡ್ಲಿಕ್ಕೆ ಹೋದರೆ ನಮ್ಮ ದೇಶ ಮೇಲೆ ಆಗಿರುವಂಥ ಆಕ್ರಮಣ ಅನೇಕಗಳು, 1000 ವರ್ಷಕ್ಕಿಂತ ಹೆಚ್ಚು ಆಕ್ರಮಣ ಆಗಿದೆ. ಕೆಲವರು ಮತದ ವಿಷಯವನ್ನು ಇಟ್ಕೊಂಡು ಆಕ್ರಮಣ ಮಾಡಿದರೆ, ಕೆಲವರು ವ್ಯಾಪಾರವನ್ನು ಇಟ್ಕೊಂಡು ಆಕ್ರಮಣವನ್ನು ಮಾಡಿದರು. ಆದರೆ ನಮ್ಮ ದೇಶದಲ್ಲಿ ಇಷ್ಟೊಂದು ಆಕ್ರಮಣ ಆದ ನಂತರವೂ ಕೂಡ ಈ ಸಂಸ್ಕೃತಿ ಉಳಿದಿದೆ ಅಂತ ಹೇಳಿದರೆ, ಈ ಸಂಸ್ಕೃತಿ ಉಳಿಲಿಕ್ಕೆ ಕಾರಣ ಕಾಲಕ್ಕೆ ತಕ್ಕಂತೆ ಒಬ್ಬಲ್ಲ ಒಬ್ಬ ವ್ಯಕ್ತಿ ಎದ್ದು ನಿಂತುಕೊಂಡು ಆ ಆಕ್ರಮಣಗಳನ್ನು ಎದುರಿಸಿದ, ಕೆಲವು ಪದ್ಧತಿಗಳನ್ನು ತೆಕೊಂಡು ಬಂದ, ಆ ಪದ್ಧತಿಯ ಪರಿಣಾಮವಾಗಿ ನಮ್ಮ ಸಂಸ್ಕೃತಿ ಉಳಿಯಿತು. ಉದಾಹರಣೆಗೆ
ಉತ್ತರ ಭಾರತದಲ್ಲಿ ಇವತ್ತಿಗೂ ಕೂಡ ತಾಯಂದರು ಪರ್ದಾ ಸಿಸ್ಟಮ್, ಅಂದರೆ ಗಂಡು ಮಕ್ಕಳ ಮುಂದೆ ಬರಬೇಕಾದ್ರೆ ಮುಖಕ್ಕೆ ಬಟ್ಟೆಯನ್ನು ಹಾಕಿಕೊಂಡು ಬರ್ತಾರೆ. ಇವತ್ತು ನೋಡ್ಲಿಕ್ಕೆ ಹೋದ್ರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಇದು ಸರಿಯಲ್ಲ, ಸತ್ಯವಾಗಿಯೂ ಇದು ಸರಿಯಲ್ಲ. ಆದರೆ ಅದು ಪ್ರಾರಂಭ ಆ ಸಂದರ್ಭದಲ್ಲಿ ಯಾಕೆ ಮಾಡಿರಬಹುದು? ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಆಕ್ರಮಣಗಳಾದಾಗ ಹೆಣ್ಣು ಮಕ್ಕಳ ತಾಯಂದರ ರಕ್ಷಣೆ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಆ ಪದ್ಧತಿ ಪ್ರಾರಂಭ ಆಗಿರಬಹುದು. ರಾಣಿ ಪದ್ಮಾವತಿಯ ಬಗ್ಗೆ ನಾವು ಕೇಳ್ತೀವಿ. ರಾಣಿ ಪದ್ಮಾವತಿ ಜೋಹರನ್ನ ಮಾಡ್ತಾಳೆ. ಜೋಹರ್ ಮಾಡೋದು ಏನು ಅಂತ ಹೇಳಿದ್ರೆ, ತನ್ನನ್ನು ತಾನು ಅಗ್ನಿಗೆ ಸಮರ್ಪಣೆ ಮಾಡ್ತಾಳೆ. ಆಕೆಯೊತ್ತಿಗೆ 400ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಗಂಡ ತೀರಿದಾಗ್ಲೂ ಕೂಡ ಪರಕೀಯರಿಗೆ ನನ್ನ ದೇಹವನ್ನು ಒಪ್ಪಿಸುವುದಿಲ್ಲ. ಅದಕ್ಕೋಸ್ಕರ ಜೋಹರ್ ಅಂತ ಹೇಳುವಂಥದ್ದು ರಾಜಸ್ಥಾನದಲ್ಲಿ ರಾಣಿ ಪದ್ಮಾವತಿಯ ಮುಖಾಂತರ ಪ್ರಾರಂಭ ಆಗ್ತದೆ. ಬಹುಶಃ ಅನೇಕ ವರ್ಷದ ಕಾಲ ಸತಿ ಪದ್ಧತಿ ಅಂತ ಹೇಳುವಂಥ ಸಂಗತಿ ಬಂತು. ಆದರೆ ಸಮಾಜ ಸುಧಾರಕರು ರಾಜಾರಾಮ್ ಮೋಹನ್ ರಾಯ್ ಅಂತವರು ಇದೂ ತಪ್ಪು ಅಂತ ಹೇಳಿದಾಗ ಅದನ್ನು ಬದಲಾವಣೆ ಮಾಡುವಂಥದ್ದು ನಮ್ಮ ದೇಶದಲ್ಲಿ ಆಯಿತು. ಆದರೆ ಪ್ರತಿಯೊಂದು ಸಂಗತಿಯಲ್ಲಿಯೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಕಾಲಕ್ಕನುಗುಣವಾಗಿ ಅದು ಋಷಿ ಮುನಿಗಳು ಇರಬಹುದು, ಯುಗ ಪುರುಷರು ಇರಬಹುದು, ಸಮಾಜ ಸುಧಾರಕರಿರಬಹುದು, ಅವರು ಹೇಳಿಕೊಟ್ಟಂತೆ ಸಮಾಜ ನಡೆದುಕೊಂಡು ಬಂದದಕ್ಕೋಸ್ಕರ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ದೇವಸ್ಥಾನ, ನಮ್ಮ ಪೂಜಾ ಪದ್ಧತಿ, ನಮ್ಮತನ ಅಂತ ಹೇಳುವಂಥದ್ದು ಉಳ್ಕೊಂಡು ಬಂದಿದೆ. ಇವತ್ತಿಗೂ ಕೂಡ ಅದು ಉಳ್ಕೊಂಡು ಬಂದಿದೆ ಅಂತ ಹೇಳಿದಾಗ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪ್ರಶ್ನೆಗಳು ಕೂಡ ಕಾಣುವಲಿಕ್ಕೆ ನಮಗೆ ಸಹಜವಾಗಿ ಇದೆ. ಏನು ಅದು ಅಂತ ಹೇಳಿದ್ರೆ, ಈ ಸಂಸ್ಕೃತಿ ಮುಂದೆಯೂ ಉಳಿತದ? ಸವಾಲುಗಳ ಅನೇಕ ಇದೆ. ಇವತ್ತಿನ ಯುವ ಪೀಳಿಗೆಯ ಮಧ್ಯದಲ್ಲಿ ಇವತ್ತಿನ ಪಾಶ್ಚಾತ್ಯ ಸಂಸ್ಕೃತಿಯ ಆಕ್ರಮಣ ಸಹಜವಾಗಿ ನಮಗೆ ಮಾಧ್ಯಮದ ಮುಖಾಂತರ ಸಹಜವಾಗಿ ಬರುವಂಥದ್ದು. ಇದರ ಮಧ್ಯದಲ್ಲಿಯೂ ಕೂಡ ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯವಾಗ್ತದ? ಈ ಸಂಸ್ಕೃತಿಯನ್ನು ಉಳಿಸಬೇಕಾದ ಜವಾಬ್ದಾರಿ ಯಾರದು? ಕಿಶೋರಣ್ಣ ಮಾತನಾಡ್ತಾ ಹೇಳ್ತಾ ಹೋದ್ರು, ಕುಟುಂಬ ಪದ್ಧತಿ ನಮ್ಮದು ಗಟ್ಟಿ ಇರುವುದಕ್ಕೋಸ್ಕರ ಅನೇಕ ಸಂಸ್ಕೃತಿ ಉಳಿತದೆ. ಆದ ಕಾರಣ ನಮ್ಮ ಕುಟುಂಬದ ಜವಾಬ್ದಾರಿ ಇವತ್ತು ಈ ಸಂಸ್ಕೃತಿ ಉಳಿಲಿಕ್ಕೆ. ಯುವ ಪೀಳಿಗೆಯ ಮಧ್ಯದಲ್ಲಿ ವಿಶೇಷವಾಗಿ ಇವತ್ತು ಜೆನ್ಜಿ ಹೊಸ ಜನರೇಷನ್ ಅಂತ ಹೇಳಬೇಕಾದ್ರೆ, ಆ ಜನರೇಷನ್ನ ಮಧ್ಯದಲ್ಲಿ ಅನೇಕ ಸವಾಲುಗಳಿದೆ. ಆ ಸವಾಲುಗಳಿಗೆ ನಾವು ಉತ್ತರ ಸರಿಯಾಗಿ ಕೊಡ್ತೇವಾ? ಆಗ ಈ ಸಂಸ್ಕೃತಿ ಉಳಿತದೆ. ಮತ್ತು ನಮಗಂತೂ ನಂಬಿಕೆ ಇದೆ, ಈ ಸಂಸ್ಕೃತಿ ಅವಿನಾಶಿಯಾಗಿ ಗಟ್ಟಿಯಾಗಿ ಉಳಿಯುವ ಸಂಸ್ಕೃತಿ. ಯಾಕಂತ ಹೇಳಿದ್ರೆ, ಅನೇಕ ಬಾರಿ ನಾವು ಹಾಕ್ತಾ ಇರುವಂತ ಬಟ್ಟೆಯನ್ನು ಕಣ್ಮುಂದೆ ಇಟ್ಕೊಂಡು ನಾವು ಬದಲಾಗಿದ್ದೀವಿ ಅಂತ ಅನ್ಕೊಳ್ತೀವಿ. ಉದಾಹರಣೆಗೆ ಇವತ್ತು ಹೆಣ್ಣು ಮಕ್ಕಳು ಪ್ಯಾಂಟ್ ಹಾಕ್ತಾರೆ, ಹಿಂದೆ ಹಾಕ್ತಿರ್ಲಿಲ್ಲ. ತಪ್ಪು, ಖಂಡಿತವಾಗಿಯೂ ತಪ್ಪು ಅಲ್ಲ ಅಂತ ನಾನು ಹೇಳ್ತೇನೆ. ಧಾರ್ಮಿಕ ಉಪನ್ಯಾಸದಲ್ಲಿ ಇದನ್ನು ಹೇಳ್ತೀರಾ? ಕೇವಲ ಹಾಕುವ ಬಟ್ಟೆಯಿಂದ ಒಬ್ಬ ವ್ಯಕ್ತಿಯನ್ನ ನಾವು ಅಳಿಲಿಕ್ಕೆ ಸಾಧ್ಯವಿಲ್ಲ. ಬೆಂಗಳೂರಿನಲ್ಲಿ ಒಂದು ಹೊಸ ಪದ್ಧತಿ ಪ್ರಾರಂಭ ಆಗಿದೆ. ಏನು ಅಂತ ಹೇಳಿದರೆ, ಇತ್ತೀಚೆಗೆ ಕೇಳಿ ಬಂದಿರುವಂಥದ್ದು ಭಜನ್ ಕ್ಲಬ್ಬಿಂಗ್ ಅಂತ ಹೇಳುವಂಥ ಹೊಸ ಶಬ್ದ ಬಂತು. ಹುಡುಕ್ಲಿಕ್ಕೆ ಹೋದಾಗ ಒಂದು ಆರ್ಟಿಕಲೇ ಬಂದಿದೆ. ಒಂದು ತಂಡ ಇವತ್ತು ಪಬ್ಗಳಿಗೆ ಹೋಗುವ ಬದಲು ಆ ಯುವಕರು ಅನೇಕ ಯುವಕರನ್ನ ಒಟ್ಟಿಗೆ ಸೇರಿಸಿ ಡ್ರಮ್ಸ್ಗಳನ್ನ, ಗಿಟಾರನ್ನು ಉಪಯೋಗ ಮಾಡಿ ಒಟ್ಟಿಗೆ ಕೂತ್ಕೊಂಡು ಭಜನೆ ಮಾಡುವಂಥದ್ದು ಇವತ್ತು ಕಾಣಲಿಕ್ಕೆ ಸಿಗ್ತದೆ. ಯುವ ಪೀಳಿಗೆ ನಮ್ಮ ಮುಂದೆ ಇವತ್ತಿಗೂ ಕೂಡ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಗಟ್ಟಿಯಾಗಿಯೇ ಇದೆ. ಆದರೆ ಬರ್ತಾ ಇರುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸ್ಥಿತಿಯಲ್ಲಿ ನಾವಿದ್ದೇವಾ? ಹಿರಿಯರಿದ್ದೇವಾ? ಮನೆ ಇದೆಯಾ? ಅನೇಕ ಬಾರಿ ನಮ್ಮ ಮನೆಯಲ್ಲಿ ಮಾಡ್ತಾ ಇರುವಂತ ಆಚರಣೆ ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀಳ್ತದೆ. ಭಜನೆ ಮಾಡುವಂಥದ್ದು
ಯಾವುದಕ್ಕೋಸ್ಕರ? ದೇವರ ಸ್ತುತಿಗೋಸ್ಕರ ಮಾತ್ರ ಭಜನೆಯ? ಮತ್ತೆ ಭಜನೆ ಅಂತ ಹೇಳುವಂಥದ್ದು ಮಕ್ಕಳದು ಮಾತ್ರ ಕೆಲಸನ, ಅಥವಾ ತಾಯಂದ್ರದು ಮಾತ್ರ ಕೆಲಸನ, ಅಥವಾ ಭಜನೆ ಅಂತ ಹೇಳುವಂಥದ್ದು ದೇವಸ್ಥಾನ ಮತ್ತು ಭಜನಾ ಮಂದಿರದಲ್ಲಿ ಮಾತ್ರನ? ಭಜನೆ ಅಂತ ಹೇಳುವಂಥದ್ದು ವ್ಯಕ್ತಿಗಳ ಮನಸ್ಸನ್ನ ಜೋಡಿಸುವಂತ ಕೆಲಸ. ಕೇವಲ ದೇವರ ಸ್ತುತಿ ಮಾತ್ರ ಅಲ್ಲ, ವ್ಯಕ್ತಿಗಳು ಒಟ್ಟಿಗೆ ಕೂತ್ಕೊಂಡು ದೇವರ ಸ್ತುತಿ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಕೂಡ ಒಟ್ಟಾಗ್ತೀವಿ. ಅದಕ್ಕೋಸ್ಕರ ಮನೆಯಲ್ಲಿ ಭಜನೆ ಮಾಡಬೇಕಿದ್ರೆ ನಾವು ಹೇಳ್ತೀವಿ, ವಾರಕ್ಕೆ ಒಂದು ಸಲ ಆದರೂ ಕೂಡ, ಹಿಂದೆ ಸಹಜವಾದ ಪದ್ಧತಿ ಇದ್ದಂಥದ್ದು, ಅವಿಭಕ್ತ ಕುಟುಂಬಗಳಲ್ಲಿ ಸಹಜವಾಗಿ ಮಾಡ್ತಿದ್ದಂಥ ಸಂಗತಿ, ವಾರಕ್ಕೊಂದ್ಸಲ ಆದರೂ ಒಟ್ಟಿಗೆ ಮನೆಯವರೆಲ್ಲರೂ ಕೂತ್ಕೊಂಡು ಭಜನೆ ಮಾಡ್ತೀವ. ಆಗ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಾಗ ನಮ್ಮ ಭಾವನೆಗಳು ಒಟ್ಟಾಗ್ತದೆ. ಇವತ್ತು ಯಾವ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರೆ, ಗೆಜೆಟ್ಟಿನ ಕಾರಣದಿಂದ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಹಿಂದೆ ಒಂದು ಸಂದರ್ಭದಲ್ಲಿ ಹೇಳ್ತಾ ಇತ್ತು, ನಮಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಟಿವಿಯಲ್ಲಿ ಬಂದದೆಲ್ಲವೂ ಕೂಡ ಮಕ್ಕಳು ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಹೇಳ್ತೀವಿ. ಇವತ್ತು ಮೊಬೈಲ್ನಲ್ಲಿ ಸಹಜವಾಗಿ ಮಕ್ಕಳು ಕೈಗೆ ನಾವೇ ಮೊಬೈಲನ್ನು ಕೊಟ್ಟು ಬಿಡ್ತೀವಿ ಅಂತ ಹೇಳುವ ಸಂಗತಿನ ಹೇಳ್ತೀವಿ. ದೊಡ್ಡವರು ಕೂಡ ಮೊಬೈಲಲ್ಲಿ ಹೆಚ್ಚು ಮುಳುಗಿರ್ತೀವಿ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಬರುವಂಥ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಸಂಗತಿಗಳಿದೆ. ಒಂದೊಂದು ನಿಮಿಷಕ್ಕೂ ಒಂದೊಂದು ವಿಡಿಯೋ ಹೊಸತನ, ಮತ್ತು ಇವತ್ತು ಸುದ್ದಿ ಅಂತ ಹೇಳುವಂಥದ್ದು ಇನ್ಸ್ಟೆಂಟ್, ತಕ್ಷಣ ಬಂದ್ಬಿಡ್ತದೆ. ಇದರ ಮಧ್ಯದಲ್ಲಿ ಮೊಬೈಲನ್ನು, ಇಂತಹ ಸೋಷಿಯಲ್ ಮೀಡಿಯಾಗಳನ್ನು ಬಿಟ್ಟಿರಲಿಕ್ಕೆ ಸಮಾಜಕ್ಕೆ ಸಾಧ್ಯ ಇಲ್ಲ, ಬಿಡಬೇಕಂತಲೂ ಕೂಡ ಇಲ್ಲ. ಆದರೆ ಇದರ ಮಧ್ಯದಲ್ಲಿ ಇದೆಲ್ಲವೂ ಪಕ್ಕಕ್ಕಿಟ್ಟುಕೊಂಡು ನಮ್ಮ ಮನೆಯಲ್ಲಿ ನಾವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೇವಾ ಅಂತ ಹೇಳಿದ್ರೆ ಅನೇಕರಿಗೆ ಅದು ಪ್ರಶ್ನಾರ್ಥಕ ಇರಬಹುದು. ತಂದೆ ತಾಯಿ ಮಕ್ಕಳು ಅಜ್ಜ ಅಜ್ಜಿಯ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡದೆ ಎಷ್ಟು ಸಂದರ್ಭ ಆಗಿರಬಹುದು. ಎಲ್ಲರ ಮನೆಯಲ್ಲೂ ಹಾಗೆ ಅಂತ ನಾನು ಹೇಳೋದಿಲ್ಲ. ಅನೇಕ ಮನೆಗಳು ಇವತ್ತಿಗೂ ಕೂಡ ನಾನು ಹೋಗಬೇಕಾದ್ರೆ ನನಗೆ ಸಿಗ್ತದೆ. ಇವತ್ತಿಗೂ ಕೂಡ ಒಟ್ಟಿಗೆ ಒಂದು ಹೊತ್ತನ್ನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಸಂಸ್ಕೃತಿಯ ಭಾಗದಲ್ಲಿ ನಮಗೆ ಭೋಜನಕ್ಕೂ ಒಂದು ವಿಶೇಷ ಒಂದು ಸಂಗತಿಯನ್ನು ಹೇಳಿದ್ದಾರೆ. ಭೋಜನ ಊಟ ಮಾಡುವುದು ನಾವು ಆರಾಧನೆಯಾಗಿ ನೋಡ್ತೀವಿ. ನಾವು ತಿನ್ನುವ ವಸ್ತುವಿನ ಮೇಲೂ ಕೂಡ ನಮಗೆ ಗೌರವ ಇದೆ. ಅದಕ್ಕೋಸ್ಕರ ನಾವು ಅದನ್ನು ಹಾಳು ಮಾಡುವುದಿಲ್ಲ. ಮತ್ತೆ ಯಾವುದನ್ನು ಯಾವ ಸಂದರ್ಭದಲ್ಲಿ ತಿನ್ನಬೇಕು ಅಂತ ಹೇಳಿಯೂ ಕೂಡ ನಮ್ಮ ಪೂರ್ವಜರು ಹೇಳಿಕೊಟ್ಟಿದ್ದಾರೆ. ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ನಮ್ಮ ಮನುಷ್ಯನ ಆರೋಗ್ಯಕ್ಕೋಸ್ಕರ. ಮತ್ತೆ ಯಾವ ಪ್ರದೇಶದಲ್ಲಿ ಯಾವ ಆಹಾರವನ್ನು ತಿನ್ನಬೇಕು. ಉತ್ತರ ಭಾರತದವರು ಯಾಕೆ ಗೋಧಿಯನ್ನು ತಿಂತಾರೆ ಅಥವಾ ಚಪಾತಿಯನ್ನು ತಿಂತಾರೆ? ಯಾಕೆಂದ್ರೆ ಅಲ್ಲಿ ಹಿಡಿಸ್ತದೆ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ನಾವು ನಮ್ಮ ತುಳುನಾಡಿನಲ್ಲಿ ನಾವು ಯಾಕೆ ಕುಚ್ಚಲನ್ನವನ್ನೇ ಊಟ ಮಾಡ್ತೀವಿ? ಆದ ಕಾರಣ ನಮ್ಮ ಆಹಾರ ಪದ್ಧತಿಯನ್ನೂ ಕೂಡ ಉಳಿಸಿಕೊಂಡು ಬರುವಂತಹ ಕೆಲಸ ಯಾರದು ಅಂತ ಹೇಳಿದ್ರೆ ಅದು ನಮ್ಮ ಮನೆದು. ವೇಷಭೂಷಣ ಅಂತ ಹೇಳುವಂಥ ಸಂಗತಿ, ಬಟ್ಟೆ ಅಂತ ಹೇಳುವಂಥ ಸಂಗತಿ ನಾನು ಆಗಲೇ ಹೇಳಿದೆ, ಕೇವಲ ಹಾಕುವುದರಿಂದ ಅದರ ಮುಖಾಂತರ ವ್ಯಕ್ತಿಯನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ವ್ಯಕ್ತಿ ನಮ್ಮತನವನ್ನು ಉಳಿಸುವಂಥದ್ದನ್ನು ಯೋಚನೆ ಮಾಡಬೇಕು. ಉದಾಹರಣೆಗೆ ನಮ್ಮ ಮನೆಯ ಕಾರ್ಯಕ್ರಮದಲ್ಲಿ, ನಮ್ಮ ಮನೆಯ ಮಂಗಳ ಕಾರ್ಯಕ್ರಮಗಳಲ್ಲಿ, ನಮ್ಮ ಮನೆಯ ಮದುವೆ ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿಯ ಬಟ್ಟೆಯನ್ನು ಉಡ್ತೀವಿ? ಅದು ನಮ್ಮ ದೇಶದ ಬಟ್ಟೆ ಆಗಿದೆಯಾ? ನಮ್ಮದು ಅಂತ ಹೇಳುವಂಥ ವೇಷಭೂಷಣವಾಗಿದೆಯಾ? ಅಥವಾ ಪಾಶ್ಚಾತ್ಯ ವೇಷಭೂಷಣವನ್ನೇ ನಾವು ನಮ್ಮದು ಅಂತ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವ? ವೇಷಭೂಷಣ ಪಾಶ್ಚಾತ್ಯ ಹಾಕುವುದು ತಪ್ಪಲ್ಲ, ಆದರೆ ಎಲ್ಲಾ ಸಂದರ್ಭದಲ್ಲೂ ಅದೇ ಬೇಕು ಅಂತ ಹೇಳುವಂಥದ್ದು ಚಿಂತನೆ ತಪ್ಪಾಗ್ತದೆ. ಆದ ಕಾರಣ ವೇಷಭೂಷಣ ಅಂತ ಹೇಳಿದಾಗ ಅದು ಕೇವಲ ತಾಯಂದ್ರಿಗೆ ಮಾತ್ರ ಸೀಮಿತ ಅಂತ ಅನ್ಕೊಳ್ಬಾರ್ದು. ಪುರುಷರಿಗೂ ಕೂಡ ಅನ್ವಯ ಆಗುವಂತ ಸಂಗತಿ. ಇವತ್ತಿನ ಸಿವಿಲೈಸೇಷನ್ ಅಂತ ಹೇಳಿದಾಗ ಈ ಸಿವಿಲ್ ಸೊಸೈಟಿಯಲ್ಲಿ ಪ್ಯಾಂಟ್ ಶರ್ಟ್ ಹಾಕುವಂಥದ್ದು ಕಾಮನ್ ವಿಷಯ. ಆದ ಕಾರಣ ಇವತ್ತದು ಪಾಶ್ಚಾತ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಕಾರ್ಯಕ್ರಮಗಳಲ್ಲಿ ಪುರುಷರಾದವರೂ ಕೂಡ ಯಾವ ಬಟ್ಟೆಯನ್ನ ಉಡಬೇಕು?
ಇಂದೊಂದು ಸಂದರ್ಭ ಇತ್ತು, ಮದುವೆ ಅಂತ ಹೇಳಿದ ತಕ್ಷಣ ಅವನು ಸೂಟ್ ಹೊಲಿಸ್ತಿದ್ದ. ಯಾಕೆ ಅಂತ ಹೇಳಿದ್ರೆ ಮದುವೆಯಲ್ಲಿ ನಾನು ನಿಂತ್ಕೊಳ್ಬೇಕು, ಯಾಕೆ ಪಂಚೆ ಉಡಬಾರ್ದು ಅಂತ ಅನಿಸ್ತಿತ್ತು. ಆದ್ರೆ ಇವತ್ತು ಮತ್ತೆ ಬದಲಾಗ್ತಾ ಇದೆ. ಮತ್ತೆ ಅನೇಕರು ಪಂಚೆ ಉಟ್ಕೊಂಡು ಕಚ್ಚೆ ಹಾಕೊಂಡೇ ಮದುವೆಯಲ್ಲಿ ನಿಂತ್ಕೊಳ್ತಾರೆ. ನಮ್ಮ ವೇಷಭೂಷಣವನ್ನು ಉಳಿಸುವ ಜವಾಬ್ದಾರಿ ನಮ್ಮದು. ಅನೇಕ ಬಾರಿ ಈ ಮಾಡರ್ನೈಸೇಷನ್ ಅನ್ನ ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಆಗ್ತದೆ. ಮಾಡರ್ನ್ ಆಗುವುದು ಅಂತ ಹೇಳಿದಾಗ ಅದು ಒಂದು ಭಾಗದಲ್ಲಿ ಮಾತ್ರ ನೋಡ್ತಾರೆ, ಇನ್ನೊಂದು ಭಾಗವನ್ನು ನೋಡೋದಿಲ್ಲ. ಒಂದು ಉದಾಹರಣೆಯನ್ನು ನಾನು ಹೇಳ್ತೀನಿ. ನಮ್ಮ ದೇಶದಲ್ಲಿ ಮಂಗಲ್ಯಾನ್ ಅಂತ ಹೇಳುವಂಥದ್ದು ಇಸ್ರೋ ನಡೆಸಿದೆ. ಅದೇನು ಆಕ್ಚುಲಿ ಅದರ ಹೆಸರು ಮಾಸ್ ಆರ್ಬಿಟ್ ಮಿಷನ್. ಮಂಗಳ ಗ್ರಹಕ್ಕೆ ಉಪಗ್ರಹವನ್ನ ಕಳಿಸುವಂತಹ ಒಂದು ಮಿಷನ್. ಅದು ಹೆಮ್ಮೆ ಏನು ಅಂತ ಹೇಳಿದ್ರೆ 850 ಕೋಟಿ ಆಗಬೇಕಾದ ಒಂದು ಮಿಷನ್ ಅನ್ನ 450 ಕೋಟಿಯಲ್ಲೇ ನಮ್ಮ ವಿಜ್ಞಾನಿಗಳು ಮಾಡಿದ್ರು. ಅದರಲ್ಲೂ ಇನ್ನೊಂದು ದೊಡ್ಡ ಹೆಮ್ಮೆ ಏನು ಅಂತ ಹೇಳಿದ್ರೆ ಅದರ ಮುಖ್ಯ ಪಾತ್ರವನ್ನು ವಹಿಸುವುದರಲ್ಲಿ 5 ವಿಜ್ಞಾನಿಗಳು ಇದ್ರು. ಆ 5 ವಿಜ್ಞಾನಿಗಳು ಹೆಣ್ಣು ಮಕ್ಕಳು ಮತ್ತು ಹೋಮ್ ಸೈನ್ಸ್ ಅನ್ನ ಉಪಯೋಗ ಮಾಡಿ ಅದರ ಖರ್ಚನ್ನ ಕಡಿಮೆ ಮಾಡಿದ್ರು. ಏನು ಹೋಮ್ ಸೈನ್ಸ್ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ದೋಸೆ ತೆಗಿಬೇಕಾದ್ರೆ ಕಾವಲಿ ಎಷ್ಟು ಬಿಸಿ ಇರ್ತದೆ, ಅಥವಾ ಒಂದು ಪೂರಿ ಕಾಯಿಸಬೇಕಾದ್ರೆ ಎಣ್ಣೆ ಎಷ್ಟು ಬಿಸಿ ಇರ್ತದೆ, ಗ್ಯಾಸ್ ಆಫ್ ಮಾಡಿದ ನಂತರವೂ ಕೂಡ ಎಷ್ಟು ದೋಸೆ ತೆಗಿಬಹುದು ಅಂತ ಹೇಳುವಂತ ಒಂದು ಹೋಮ್ ಸೈನ್ಸ್ ಅನ್ನು ಇಟ್ಕೊಂಡು ಅದೇ ಹೆಣ್ಣು ಮಕ್ಕಳು ಆ ರಾಕೆಟ್ಟಿನಲ್ಲಿ ಎಷ್ಟು ಇಂಧನ ತುಂಬಿಸಬೇಕು ಅಂತ ಯೋಚನೆ ಮಾಡಿದ್ರು. ಯಾಕೆಂತ ಹೇಳಿದ್ರೆ ಉಪಗ್ರಹ ಉಡಾವಣೆ ಆದ ನಂತರ ಅದರ ಸ್ಥಾನ ಮುಟ್ಲಿಕ್ಕೋಸ್ಕರ ಮುಂದೆ ಅದರ ವೇಗ ಹೋದದ್ರಲ್ಲೇ ಅದು ಮುಟ್ತದೆ ಅಂತ ಹೇಳುವುದನ್ನು ಇಟ್ಕೊಂಡು ಅದೇ ವಿಜ್ಞಾನವನ್ನು ಉಪಯೋಗ ಮಾಡಿ ಇದರಲ್ಲಿ ಉಪಯೋಗ ಮಾಡಿದವರು ಯಾರು ಅಂತ ಹೇಳಿದ್ರೆ ನಮ್ಮ ದೇಶದ ಹೆಣ್ಣು ಮಕ್ಕಳು. 5 ಜನ ಹೆಣ್ಣು ಮಕ್ಕಳು ಉಪಗ್ರಹ ಉಡಾವಣೆಯ ದಿನ ತಲೆಗೆ ಹೂ ಮುಡ್ಕೊಂಡು ಹಣೆಗೆ ಕುಂಕುಮ ಹಚ್ಚಿಕೊಂಡು ಸೀರೆ ಉಟ್ಟುಕೊಂಡು ಆ ಕಾರ್ಯಕ್ರಮದಲ್ಲಿ ಇದ್ರು. ಮಾಡರ್ನ್ ಆಗೋದು ಯಾವುದು ರೀತಿಯಲ್ಲಿ ಅಂತ ಹೇಳಿದ್ರೆ ಮಾಡರ್ನ್ ಆಗೋದು ನಮ್ಮ ಆಚರಣೆಯಲ್ಲಿ, ಮಾಡರ್ನ್ ಆಗುವುದು ನಮ್ಮ ಕಲಿಯುವಿಕೆಯಲ್ಲಿ. ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇವತ್ತು ಅನೇಕ ಕಡೆ ಅದೊಂದು ದೊಡ್ಡ ಚರ್ಚೆ ಇರುವಂತ ಸಂಗತಿ, ಹೆಣ್ಣು ಗಂಡು ಸಮಾನ. ಆದರೆ ಭಾರತದ ಸಂಸ್ಕೃತಿಯಲ್ಲಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಹೆಣ್ಣು ಗಂಡು ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಹೆಣ್ಣು ನಮ್ಗೆ ಶ್ರೇಷ್ಠ, ತಾಯಂದ್ರು ನಮ್ಗೆ ಶ್ರೇಷ್ಠ. ಇವತ್ತಿಗೂ ಕೂಡ ಗಂಡು ಮಕ್ಕಳ ಮದುವೆ ಆಗುವ ವಯಸ್ಸು, ಹೆಣ್ಣು ಮಕ್ಕಳ ಮದುವೆ ಆಗುವ ವಯಸ್ಸು 2 ವ್ಯತ್ಯಾಸ ಇರ್ತದೆ. ಮತ್ತು ಗಂಡು ಹೆಣ್ಣಿನ ಮಧ್ಯದಲ್ಲಿ ಮದುವೆ ಆಗುವಾಗ ಕನಿಷ್ಠ 6 ವರ್ಷ ಆದರೂ ಇರಲಿ, ಒಂದಿಷ್ಟು ವರ್ಷ ಆದರೂ ಇರಲಿ ಅಂತ ಯಾಕೆ ಹೇಳ್ತಾರೆ? ಯಾಕೆಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಮೆಚ್ಯೂರಿಟಿಗೆ ಬರೋದು, ಬುದ್ಧಿವಂತರಲ್ಲಿ ಬುದ್ಧಿಯನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುವಂಥದ್ದು ಹೆಣ್ಣು ಮಕ್ಕಳು ಮೊದಲು. ಗಂಡು ಮಕ್ಕಳು ಕಡಿಮೆ ಅಂತ ಅಲ್ಲ, ಹೆಣ್ಣು ಮಕ್ಕಳು ನಮ್ಮಲ್ಲಿ ಶ್ರೇಷ್ಠ. ಹೆಣ್ಣು ಮಕ್ಕಳು ತಾಯಿ ಅಂತ ನಾವು ಕರೆಯುವಂಥದ್ದು. ನಮ್ಮ ದೇಶದ ವಿಶೇಷತೆ ಏನಂತ ಹೇಳಿದ್ರೆ ಪ್ರತಿಯೊಂದನ್ನೂ ಕೂಡ ನಾವು ಸಂಬೋಧನೆ ಮಾಡಬೇಕಾದ್ರೆ ಅಲ್ಲಿ ತಾಯಿಯಾಗಿಯೇ ಸಂಬೋಧನೆ ಮಾಡ್ತೀವಿ. ದೇಶದಲ್ಲಿ ನಮ್ಮಲ್ಲಿ ಸಾವಿರಾರು ನದಿಗಳು ಹರಿತದೆ, ಅದು ಭಾಗ್ಯ ನಮ್ಮ ದೇಶಕ್ಕೆ ಮಾತ್ರ. ಆದರೆ ಪ್ರತಿಯೊಂದು ನದಿಗೂ ಕೂಡ ಹೆಸರು ಯಾರದು ಅಂತ ನೋಡಿ, ತಾಯಂದರದೇ ಹೆಸರು. ನಾವು ಪೂಜೆ ಮಾಡುವಂತ ಪ್ರಕೃತಿ ಆಗಲಿ ದೇವರುಗಳಾಗಲಿ ಕೇವಲ ಪುರುಷ ಪ್ರಧಾನ ಇರುವಂತ ದೇವರನ್ನು ನಾವು ಎಲ್ಲಿಯಾದ್ರೂ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲಿವರೆಗೆ ಅಂತ ಹೇಳಬೇಕಾದ್ರೆ ಮದುವೆ ಆಗಬೇಕಾದ್ರೆ ಗಂಡು ಹೆಣ್ಣನನ್ನ ಲಕ್ಷ್ಮೀನಾರಾಯಣ ಅಂತ ಸಂಬೋಧನೆ ಮಾಡ್ತೀವಿ. ಮೊದಲಿಗೆ ಲಕ್ಷ್ಮಿ, ಆಮೇಲೆ ನಾರಾಯಣ.
ಆದ ಕಾರಣ ನಮ್ಮ ದೇಶದಲ್ಲಿ ತಾಯಂದ್ರಿಗೆ ವಿಶೇಷವಾದಂಥ ಸ್ಥಾನ. ಆದ ಕಾರಣ ಭೂಮಿಯನ್ನೂ ಕೂಡ ನಾವು ಮಾತೃ ಸ್ವರೂಪಿಯಾಗಿ ನೋಡಿರುವಂಥದ್ದು. ಯಾಕೆಂತ ಹೇಳಿದ್ರೆ ಇನ್ನೊಂದು ಜೀವಕ್ಕೆ ಜನ್ಮ ಕೊಡಬಹುದು ಅಂತ ಹೇಳಿದರೆ ಅದು ಪುರುಷನಿಂದ ಸಾಧ್ಯವಾಗಲಿಕ್ಕೆ ಇಲ್ಲ. ವಿಜ್ಞಾನ ಎಷ್ಟು ಮುಂದೆ ಹೋದರೂ ಕೂಡ ಪುರುಷ ಒಂದು ಮಗುವಿಗೆ ಜನ್ಮ ಕೊಡ್ತಾನ ಅಂತ ಹೇಳಿದರೆ ಅದು ಸಾಧ್ಯದ ಇಲ್ಲದ ವಿಷಯ. ಇನ್ನೊಂದು ಜನ್ಮವನ್ನು ಕೊಡಬಹುದು ಅಂತ ಹೇಳಿದರೆ ಅದು ತಾಯಂದ್ರಿಗೆ ಮಾತ್ರ ಸಾಧ್ಯ. ಇದು ನಮ್ಮ ನಂಬಿಕೆ. ಆದ ಕಾರಣ ನಮ್ಮ ಆಚರಣೆಗಳು ಉಳಿಯುವುದರಲ್ಲಿಯೂ ಕೂಡ ಹೆಚ್ಚು ಪಾತ್ರ ಯಾರ್ದು ಅಂತ ಹೇಳಿದರೆ ಮನೆಯಲ್ಲಿರುವಂಥ ತಾಯಂದ್ರದು. ನಮ್ಮ ಸಂಸ್ಕೃತಿ ಉಳಿಯುವುದರಲ್ಲಿ ಹೆಚ್ಚು ಪಾತ್ರ ಯಾರ್ದು ಅಂತ ಹೇಳಿದರೆ ನಮ್ಮ ಮನೆಯಲ್ಲಿರುವಂಥ ತಾಯಂದ್ರದು. ಆದ ಕಾರಣ ಧರ್ಮ ಉಳಿಬೇಕು ಅಂತ ಹೇಳಿದರೆ ತಾಯಂದ್ರದ ಪಾತ್ರ ಬಹಳ ಮುಖ್ಯವಾಗ್ತದೆ. ಎರಡನೇದು, ಧರ್ಮದ ಜೊತೆಯಲ್ಲಿ ಇರುವಂಥದ್ದು ಯಾವುದು ಅಂತ ಹೇಳಿದರೆ ಸಹಜವಾಗಿ ಸಾಮರಸ್ಯ. ಮನೆ ಒಳಗೆ ನಾವು ಮಾತ್ರ ಇರಬಹುದು, ವಿಶ್ವದಲ್ಲಿ ನಾವೊಂದು ಕುಟುಂಬ ಅಂತ ಹೇಳುವಂಥ ನಮ್ಮ ನಂಬಿಕೆ. ವಸುದೈವ ಕುಟುಂಬಕಂ ಅಂತ ಹೇಳುವಂಥದ್ದನ್ನು ನಾವು ಭಾರತದಿಂದ ಸಹಜವಾಗಿ ಹೇಳಿರುವಂಥದ್ದು. ನಾವು ವಿಶ್ವವನ್ನೇ ಕುಟುಂಬವಾಗಿ ನೋಡಿರುವಂಥದ್ದು. ಈ ವಿಶ್ವದಲ್ಲಿ, ಅದರಲ್ಲೂ ನಮ್ಮ ಭಾರತದಲ್ಲಿ ನಾವು ಅನೇಕ ಜಾತಿಗಳನ್ನು ನೋಡ್ತೀವಿ. ಜಾತಿ ಅಂತ ಹೇಳುವಂಥ ಸಂಗತಿ ಇವತ್ತು ಬಂದಿರೋದ? ಹೇಳಿಕೊಡುವವರು ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೊಟ್ಟಿರಬಹುದು. ಆದರೆ ಜಾತಿ ಅಂತ ಹೇಳುವಂಥದ್ದು ನಮ್ಮ ದೇಶದ ದೊಡ್ಡ ಶಕ್ತಿ. ರಾಜಕೀಯಕ್ಕೋಸ್ಕರ ಅದನ್ನು ಉಪಯೋಗ ಮಾಡಿ ನಮ್ಮ ಮಧ್ಯದಲ್ಲಿ ಒಡಕನ್ನು ತರುವಂತ ಕೆಲಸ ಮಾಡಿರಬಹುದು. ಗೊತ್ತಿಲ್ಲದೆ ನಮ್ಮ ಸಮಾಜ ಅದನ್ನೇ ಆಚರಣೆಗೆ ತಂದಿರಲೂಬಹುದು. ಆದರೆ ಜಾತಿ ಅಂತ ಹೇಳುವಂಥದ್ದು ಭೇದ ಮಾಡಲಿಕ್ಕೋಸ್ಕರ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ನಮ್ಮಲ್ಲಿ ಶ್ರೇಷ್ಠ ಅಂತ ಹೇಳ್ತೀವಿ. ಅವನು ಮಾಡ್ತಾ ಇರುವಂತ ಕೆಲಸದ ಶ್ರೇಷ್ಠತೆಯನ್ನು ನಾವು ನೋಡ್ತೀವಿ. ಇವತ್ತಿಗೂ ಕೂಡ ತುಳುನಾಡಿನಲ್ಲಿ ಅದನ್ನು ಸಹಜವಾಗಿ ಅದನ್ನು ಉಳಿಸಿಕೊಂಡಿದೆ. ಒಂದು ನೇಮ ಆಗಬೇಕಾದ್ರೆ ದೈವದ ಎದುರು ಎಲ್ಲಾ ಜಾತಿಯವರು ನಿಂತ್ಕೊಳ್ತಾರೆ, ಮತ್ತೆ ದೈವ ಕರೀತಾರೆ ಕೂಡ. ದೇಶದಲ್ಲಿ ಜಾತಿ ಅಂತ ಹೇಳುವಂಥದ್ದು ನಮ್ಮ ಕಸಬು, ಅಂದರೆ ನಮ್ಮ ಕುಲ ಕಸಬು ಅಂತ ಹೇಳುವಂಥ ಸಂಗತಿಯನ್ನು ಉಳಿಸ್ಲಿಕ್ಕೋಸ್ಕರ, ನಮ್ಮತನ ಆಚರಣೆಯನ್ನು ಉಳಿಸ್ಲಿಕ್ಕೋಸ್ಕರ ಇರುವಂಥದ್ದು. ಅದು ಭೇದ ಮಾಡಲಿಕ್ಕೋಸ್ಕರ ಇರುವಂಥದ್ದಲ್ಲ. ಆದ ಕಾರಣ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ ಏನಂತ ಹೇಳಿದ್ರೆ, ಸಾಮರಸ್ಯದ ಜೀವನವನ್ನು ನಡೆಸಿದ್ರೆ ಮಾತ್ರ ಧರ್ಮ ಉಳಿತದೆ. ಸಮಾಜದಲ್ಲಿರುವಂಥ ಎಲ್ಲ ಜಾತಿಯೂ ಕೂಡ ನನ್ನದು ಅಂತ ಹೇಳುವುದನ್ನು ಕಣ್ಮುಂದೆ ಇಟ್ಕೊಂಡು ಎಲ್ಲರಲ್ಲಿಯೂ ಕೂಡ ನಾನು ಒಂದೇ ಭಾವದಿಂದ ಮಾತನಾಡ್ತೀನಿ, ಒಂದೇ ಭಾವದಲ್ಲಿ ವ್ಯವಹರಿಸ್ತೀನಿ ಅಂತ ಹೇಳಿದಾಗ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಉಳಿತದೆ. ಇದನ್ನು ನಾವು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಮುಂದೆ ಹೋಗಬೇಕು. ಇದರ ಜೊತೆಯಲ್ಲಿ ಒಂದೊಂದು ಬಹಳ ಮುಖ್ಯ ಅಂತ ಹೇಳುವಂಥ ಸಂಗತಿ ಯಾವುದು ಅಂತ ಹೇಳಿದ್ರೆ, ಇವತ್ತಿನ ಅಗತ್ಯತೆ ಅಂತ ಹೇಳಿರುವಂಥದ್ದು ಅದು ನಮ್ಮ ಸಮಾಜದಲ್ಲಿ ಪಾಲಿಸಬೇಕಾದ ಗುಣಗಳು ಅಥವಾ ಪಾಲಿಸಲೇಬೇಕಾದ ಕೆಲವು ಸಂಗತಿಗಳು. ಇಂಗ್ಲಿಷಿನಲ್ಲಿ ಸಿವಿಕ್ ಸೆನ್ಸ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ನಾಗರಿಕ ಶಿಷ್ಟಾಚಾರ ಅಂತ ಹೇಳ್ತಾರೆ. ನಾಗರಿಕನಾಗಿ ನಾನೇನು ನನ್ನ ಕರ್ತವ್ಯವನ್ನು ಮಾಡ್ತೀನಿ. ರೂಲ್ಸ್ ಅಂತ ಹೇಳುವಂಥದ್ದು ಅದನ್ನ ಸರ್ಕಾರ ಮಾಡ್ತದೆ, ನಿಯಮ ಅಂತ ಹೇಳುವಂಥದ್ದು ಸರ್ಕಾರ ಮಾಡ್ತದೆ. ಆದರೆ ನಮ್ಮ ದೇಶದಲ್ಲಿ ದುರದೃಷ್ಟವಶಾತ್ ಆ ನಿಯಮಗಳನ್ನು ನಿಯಮದ ಪಕ್ಕದಿಂದ ನಾನು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು ಯೋಚನೆ ಮಾಡ್ತೀವಿ. ಆದರೆ ಯಾವುದಕ್ಕೋಸ್ಕರ ನಿಯಮ ಮಾಡಿರುವಂಥದ್ದು? ಕೆಲವೊಮ್ಮೆ ಮಾಡಿದ ನಿಯಮ ಒಂದು ಒಪ್ಪಿಗೆ ಇರದೇ ಇರಬಹುದು, ಆದರೆ ಮಾತನಾಡಬೇಕಾದ ವೇದಿಕೆಯಲ್ಲಿ ಮಾತನಾಡಬೇಕು. ಕೇವಲ ಸರ್ಕಾರ ಮಾಡಿರುವಂಥ ನಿಯಮಗಳು ಮಾತ್ರ ಯೋಚನೆ ಮಾಡಬೇಕಾಗಿಲ್ಲ. ಜಗತ್ತಿನಲ್ಲಿ ಸಹಜವಾಗಿ ಸಮಾಜದಲ್ಲಿ ಕೆಲವು ನಿಯಮಗಳಿದೆ. ಉದಾಹರಣೆಗೆ, ಚಪ್ಪಲಿಯನ್ನು ಇಡುವಂಥದ್ದು ಸಾಲಿನಲ್ಲಿ ಇಡಬೇಕು ಅಂತ ಹೇಳುವಂಥದ್ದು ಯಾರೋ ಹೇಳಿಕೊಡಬೇಕಾದ ವಿಷಯ ಅಲ್ಲ.
ದೇವಸ್ಥಾನದ ಹೊರಗೆ ಹೋಗಬೇಕಾದ್ರೆ ನಾವು ಚಪ್ಪಲಿಯನ್ನು ಹೇಗೆ ಇಡ್ತೀವಿ? ಯಾಕೆ ಅದನ್ನು ಗುಂಪು ಗುಂಪಾಗಿ ಒಟ್ಟಾಗಿ ನಾವು ಹಾಕಿಡ್ತೀವಿ? ಸಾಲಲ್ಲಿ ಇಡಬೇಕಂತ ಯಾಕೆ ಅನಿಸುವುದಿಲ್ಲ? ಅಥವಾ ಇವತ್ತು ಮೊಬೈಲನ್ನು ಉಪಯೋಗ ಮಾಡಬೇಕಿದ್ರೆ ಬಸ್ಸಿನಲ್ಲಿ ಹೋಗಬೇಕಾದ್ರೆ ನಾನು ಅಥವಾ ಸಾರ್ವಜನಿಕ ಪ್ರದೇಶದಲ್ಲಿ ಅದನ್ನು ಹೇಗೆ ಉಪಯೋಗ ಮಾಡ್ತೀನಿ? ಸಾಲಲ್ಲಿ ನಿಲ್ಲಬೇಕು ಅಂತ ಹೇಳಿದಾಗ ನನಗೆ ಯಾಕೆ ಸಾಲಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ನಿಯಮಗಳು ಅಂತ ಹೇಳುವಂಥದ್ದು ಸರ್ಕಾರ ಮಾಡಿದ ನಿಯಮ ಅಲ್ಲದೆ ಸಮಾಜದಲ್ಲಿ ಸಹಜವಾಗಿ ಎಲ್ಲರೂ ಉಪಯೋಗ ಮಾಡಬೇಕಾದ ಸಂಗತಿಗಳನ್ನು ಗಮನ ಇಟ್ಕೊಂಡು ಸಮಾಜ ಮುಂದೆ ತಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದ? ಆಗ ನಮ್ಮ ದೇಶದ ವಿಶೇಷವಾದ ಒಂದು ಸಂಸ್ಕೃತಿ ಉಳಿಲಿಕ್ಕೆ ಆಗ್ತದೆ. ಅನೇಕ ಬಾರಿ ಧಾರ್ಮಿಕ ಅಂತ ಹೇಳಿದಾಗ ಕೇವಲ ನಮ್ಮ ಪೂಜಾ ಪದ್ಧತಿಗಳಿಗೆ ಸೀಮಿತ ಮಾಡಿ ಬಿಡ್ತೀವಿ. ಆದ ಕಾರಣ ಇವತ್ತು ನಾನಿಲ್ಲಿ ಮಾತನಾಡಬೇಕಾದ್ರೆ ನಾನು ಯೋಚನೆ ಮಾಡಿರೋ ಸಂಗತಿ ಏನಂತ ಹೇಳಿದರೆ, ಧಾರ್ಮಿಕ ಅಂತ ಹೇಳುವಂಥದ್ದು ನಮ್ಮ ಕೇವಲ ಪೂಜಾ ಪದ್ಧತಿ ಅಲ್ಲ, ಬದಲಾಗಿ ನಮ್ಮತನ ಅಂತ ಹೇಳುವಂಥದ್ದು ಉಳಿಸುವಂಥದಕ್ಕೋಸ್ಕರ ಧರ್ಮ. ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿ ಬಾಳುವಂಥದ್ದು ಧರ್ಮ. ಜೊತೆಯಲ್ಲಿ ಸಮಾಜ ಒಂದು ದಿಕ್ಕಿನಲ್ಲಿ ಒಟ್ಟಿಗೆ ಹೋಗ್ಲಿಕ್ಕೋಸ್ಕರ ಧರ್ಮ. ಅಂತಹ ಧರ್ಮದ ರಕ್ಷಣೆಯನ್ನು ನಾವೆಲ್ಲರೂ ಕೂಡ ಇಲ್ಲಿ ಕೂತವರು ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳ್ತಾ, ನನಗೆ ಈ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟದಕ್ಕೆ ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ. ಒಂಜಿ ನರ್ಮನಿ 40 ನಿಮಿಷ ಮಾತ್ರ ಕೇನೋಲಿಗೆ 5 ಬಕ್ಕ ಪಾತೆರ್ನ ಗಾಲಿಡ್ ಮಾತ್ರ ಪೋಂದುಪ್ಪನಿಗೆ ಅಂಚ ನನ್ನ ಪಾತೆರ್ನಕ್ಲ ಪಾತೆರ ಮತ್ತೆ ಗಾಲಿಡ್ ಪೋಪುಂಡ ಅಂತ ಪನ್ಪುನ ಇಂಕ್ ಅಂಚ ಅದು 4 ನಿಮಿಷದ ತೊನ್ವೆ 40 ನಿಮಿಷಕ್ಕೆ ಎನ್ನಕುಲು ಎನ್ನ ಪಾತೆರ ಕೇನ್ವೆರ ಪನ್ಪುನ ಒಂಜಿ ಡೌಟ್ ಉಪ್ಪುನು. ಅಂಚಾದುಪ್ಪುನಾಗ ಈ ಶ್ರೇಷ್ಠವಾಯಿನ ಮಣ್ಣಿಗೆ ನಮ್ಮ ಒಂಜಿ ಜೈಕಾರ ಬಾಡ್ಗ ಬಲೋ ಭಾರತ್ ಮಾತಾ ಕೆ, ಬಲೋ ಭಾರತ್ ಮಾತಾ ಕೆ, ಬಲೋ ಭಾರತ್ ಮಾತಾ ಕೆ. ಇನ್ನು ಕೇರವೇ ಇಲ್ದ ಈ ಪುಣ್ಯದ ನೆಲಟನಿಕಲು ಭಾರತ ಮಾತೆಗೆ ಜೈಕಾರ ಬಾಡೊಂದಿಲ್ಲ. ಬಾಕಿ ದೇಶದ ಅಕುಲು ಇನಿ ಕುಲ್ಲೊಂದು ಓಲು ಬಾಂಬುಡು ಓಲೆಂಕುಲು ಸೈಪಾ ಬಣ್ಣದ ಅಕುಲು ಎನ್ನೊಂದುಲ್ಲೇರು. ಇನಿ ಆಲ್ರೆಡಿ ಇತ್ತಿನ ಮುಕ್ಕಾಲ್ವಾಸಿ ದೇಶದ ಅಕುಲ ಪರಿಸ್ಥಿತಿ ಇನಿ ಇಂಚಾತನು ಓಲು ಬಾಂಬುರೊಂದುಂಡು ಅಣ್ಣ. ಇನಿ ನಮ್ಮ ದೇಶದ ಕುಲು ನಮಕೆಂಜಿನ ಬೇಲೆ ಆವಡ ಐನು ನಮ್ಮ ಬಾರಿ ಪೊರ್ಲುಡು ಮಲ್ತೊಂದು ಓ ಒಂಜಿ ರೀತಿಡ್ಲ ಈ ವಿಶ್ವಡು ಯುದ್ಧ ಅಂಡಲ ಇನಿ ಭಾರತದ ಉಲಾಯ್ಡು ಓವೇ ಸಮಸ್ಯೆ ಆವಂದಿಲಕ ಪೊರ್ಲುಡು ಕುಲ್ಲಾದೇರು ಬಂದ ಅಂಡ ಅವನಿಗೂ 2014 ಒಂಜಿ ಓಟು ಒತ್ತಿಯಾರತ ಒಂಜಿ ಜನಕ್ಕೆ ಅರ್ನ ಒಂಜಿ ದಯಟ್ ಇನಿ ನಮ್ಮ ದೇಶ ಬಾರಿ ಸುಭಿಕ್ಷವಾದುಂಡು. ಅಂಚಾದು ಪುನಗ ನಮ್ಮ ದೇಶದ ಪ್ರಧಾನ ಮಂತ್ರಿಗೆ ಇನಿ ಧನ್ಯವಾದನು ಕೊರ್ರೆ ಯಾನಿ ಸ್ಟೇಜ್ಡ್ ಇಷ್ಟ ಬರ್ಪ ದಾಯಕ ಧನ್ಯವಾದ ಕೊರಡು ಪಂಡ 6 ಬತ್ತಿ ಬಕ್ಕ ಈ ದೇಶದ ವಾ ಬದಲಾವಣೆ ಆತಂಡು 6 ಬತ್ತಿ ಬಕ್ಕ ಮೂಲತ ಜನಕ್ಕಲ್ಲ ವಾ ರೀತಿದ ಸುಧಾರಣೆ ಆತಂಡು 6 ಬತ್ತಿ ಬಕ್ಕ ವಾ ಮತದ ಬಗ್ಗೆ ವಾ ಜಾತಿದ ಬಗ್ಗೆ ವಾ ಧರ್ಮದ ಬಗ್ಗೆ ಓಲು ತಾರತಮ್ಯ ಮಲ್ತಿದ್ದಾರೆ ಪಂಡ್ರೆ ಏರೆಗಳ ಸಾಧ್ಯ ಇಜ್ಜಿ ದಾಯಕ ಬಂಡ ಇನಿ ಈ ದೇಶದ ಪ್ರಧಾನ ಮಂತ್ರಿ ಆದ ಈ ದೇಶನ ಪ್ರತಿವರೆಲ್ಲ ಒಂದೇ ತಕ್ಕಡಿಡು ಕೊನತಿನ ಈ ಮಣ್ಣದ ಒಂಜಿ ಪ್ರಧಾನ ಮಂತ್ರಿ ಇತ್ತು ನಾವು ನರೇಂದ್ರ ಮೋದಿ ಪಣಿಯರ ಯಾನ್ ಇಚ್ಛೆ ಪಡ್ಪ. ಇನಿ ಮಸ್ತ್ ಮಾತೇರ್ನ ಕುಲ್ಲೇರು ಜೋಕುಲ್ಲ ಉಲ್ಲೇರು. ಹರೇ ಕೃಷ್ಣ ಮಂಗಳೂರು 6:40 ನಿಮಿಷ ಬಾತೇರ್ದೇರು ಫಸ್ಟ್ ಬಂಡೇರು 40 ನಿಮಿಷ ಉಪನ್ಯಾಸ ಕ್ಲಾಸಿಡ್ ಬಾತೇರ್ನು ಬಣದು ಯಾನಾರು ಪಾತೆರ್ನ ಟೈಮ್ ತಗೊಂಡಿತ್ತು 41 ನಿಮಿಷ ಬಾತಿದ್ದೇರು. 41 ನಿಮಿಷ 6 ಉಪಯೋಗ ಮಲ್ತೀನಿ ಖಾಲಿ ಧಾರ್ಮಿಕ ಬನ್ಪುನ ಒಂಜಿ ಪದ ಆ ಪದಟ್ 40 ನಿಮಿಷ ಪಾತೇರ್ದೇರು ಬಂದಾಂಡ 100 ವರ್ಷ ಕೆಲಸ ಮಲ್ತಿನ ಒಂದು RSS ದ ಕಾರ್ಯಕರ್ತರಿಗೆ ಆ ಎತ್ತು ಶಕ್ತಿ ಉಂಡು ಬನ್ಪುನ ನಿಕುಲು ಆಲೋಚನೆ ಮಲ್ತುಂಡು. ಇನಿ ಹೆಮ್ಮೆ ಆಪುಂಡು ಎಲ್ಲ RSS ಇರ್ದೆ ಬತ್ತಿನ ಕಿಶೋರಣ್ಯ ಬಂಡೇರು AB ಪುಡೆಂಕುಲು ಒಟ್ಟಿಗೆ ಬೇಲೆ ಮಲ್ತೊಂದಿತ್ತ ಅಂದ್ ಇನ್ನು ವಿಧಾನ ಪರಿಷತ್ ಪಾತೆರ್ನ ಖುಷಿ ಆಪುಂಡು ಎನ್ನೊಟ್ಟಿಗೆ ಇತ್ತಿನಾರು ಇನಿ ವಿಧಾನ ಪರಿಷತ್ MLC ಅದು ಪಾತೆರಂದುಲ್ಲೇರು ಈ ವಿಚಾರನ ದಾಯಗಪ್ಪನಂದುಲ್ಲೆ ಬಂಡ
ಕರ್ನಾಟಕ ವಿಧಾನ ಮಂಡಲದ ನಮ್ಮ ಇಕಲ ಊರದ ಯುಟಿ ಖಾದರ್ ಸರ್ ಉಲ್ಲೇರು ಆರೊಂಜಿ ಪಾತೆರ ಬಂತೇರು ನಿಕಲ ನೆನಪು ಮಲ್ಪ ದಾದ ಬಂತೇರು ಬಂಡ ವಿಧಾನಸಭೆ ದುಲೈಡ್ ಎಂಕುಲು ಲಡೈ ಮಲ್ಪ ಮಾತಲ ಮಲ್ಪ ನೆರ್ಪ ಪತ್ವ ಪಿದೈ ಬತ್ತಿ ಬಕ್ಕ ಎಂಕುಲು ಒಟ್ಟಿಗೆ ಒನಸು ಮಲ್ಪ ಅಂಡ ಊರುಡಿತ್ತಿನ ನಿಕುಲು ಮಾತ ಬಿಜೆಪಿ ಕಾಂಗ್ರೆಸ್ ಅವು ಇಂದು ಬಂಡದ ಗಲಾಟೆ ಮಲ್ತೊಂದು ಇಂದು ಮಲ್ತೊಂದು ಉಪ್ಪುವರವನ್ ಪುನಃ ಒಂಜಿ ಪಾತೆರ ಪಂತೇರು ಈ ಪಾತೆರೆ ಯಾನದಾಯಪನಂದುಲ್ಲೆ ಬಂಡ ಈ ಪಾತೆರಡು ಮಸ್ತ್ ನಮ್ಮ ಆಲೋಚನೆ ಮಲ್ಪೋಡು ಆಯ್ನ ವಿಷಯ ಉಂಡು ನಮದಾಯ ಲಡೆ ಮಲ್ಪೋಡು ಇನಿ ಧರ್ಮ ಜಾಗೃತಿದ ಬಗ್ಗೆ ಪಂಡೇರು ನಮ್ಮ ಧರ್ಮದ ಜಾಗೃತಿ ಮಲ್ಪುನ ವಿಚಾರ ನಮ್ಮ ಕೈಟುಂಡು ಇನಿ ಈ ದೇಶದ ಮಸ್ತ್ ಧರ್ಮಲುಂಡು ಅಕ್ಕಲಕ್ಕಲ ಧರ್ಮದ ಮೇಲೆ ಅಕ್ಕಲಕ್ಕಲು ಮಲ್ತಂದುಲ್ಲೇರು ಮಲ್ತಂದೆ ಪಾಡು ನಮ್ಮ ಹಿಂದೂ ಧರ್ಮ ಅಂದು ಪಂಡೇರು ನೆತ್ತ ಬೇಲ ನೆತ್ತ ಬದಲಾವಣೆ ಪರಿವರ್ತನೆಯಿಂದನೇ ರಕ್ಷಣೆ ಮಲ್ಪುನಂಚಿನ ವ್ಯವಸ್ಥೆ ಒಲ್ಪಡ್ದ ಆವಡು ಪನ್ಪುನ ವಿಚಾರ ನಮ್ಮ ಇನಿ ತೆರಿಯ ನೋಡು ಒಲ್ಪಡ್ದ ಆವಡು ಇನಿ ನಮ್ಮ ದೈವ ದೇವರನ್ನ ಬಗ್ಗೆ ಪಾತಿರುವ ಕೋಲದಲ್ಪ ನಮನೆ ಆಯ್ನ ವಿಡಿಯೋ ಮಲ್ಪುನು ನಮನೆ ಕೊನೋದು ಸಾಮಾಜಿಕ ಜಾಲತಾಣ ಬಿಡ್ಪುನು ಅಡಿಬಕ್ಕ ನಮನೆ ಕಮೆಂಟ್ ಮಾಡುನು ನಮನೆ ಆಯ್ತ ಬಗ್ಗೆ ಪಾತೇರ್ನು ಗಣಪತಿದ ಚಿತ್ರಡ್ ಪಟಾಕಿ ಮಲ್ಪುನು ಆ ದೇವರನ್ನ ಇನ್ನೇನೆ ನಮನೆ ಪುಡತ್ತದ ಅಲ್ಪ ಅಲ್ಪ ಬಾಡುನು ನಮ್ಮನ ದೇವರನ್ನ ಫೋಟೋ ನಮ್ಮ ಓಲೋಲು ದಕ್ಕುನು ಓಲೋಲು ದೇವಸ್ಥಾನದ ಕಂಡಿಡ್ಬೋದು ಬುಡುಪುನು ಪ್ರಸಾದನ ಓಲ ಒಂಜಿ ಗೋಡೆಗಿಂದು ಮಲ್ಪುನು ಇನಿ ಅಂಚಿನ ವ್ಯವಸ್ಥೆ ಇನಿ ನಮ್ಮ ಹಿಂದೂ ಧರ್ಮಡಿಜ್ಜಿ ಸರ್ ಪಂಡೇರು ಬದಲಾವಣೆ ಆವಡು ಬಂಡದು ಇನಿ ಪಾರಿನ 10 ವರ್ಷಡ್ ಹಿಂದೂ ಧರ್ಮದ ಅವಳ ಕರಾವಳಿಡ್ ಭಾರಿ ಜಾಗ್ರತೆ ಆತನ ಜಾಗ್ರತೆ ದಾಯಗ ಆತನ ಬಂಡ ಇನಿ ಒಂಜಿ ಸಂಕಷ್ಟಿಗೆ ಉಪವಾಸ ಪತ್ತುನ ಜನಕುಲಿಯ ತುಳ್ಳೇರು ಇನಿ ದೇವಸ್ಥಾನ ಜಿಂಜುಂಡು 10 ವರ್ಷಕ್ಕೆ ದುಂಬು ಬೋಲೆಗೆ ಇನಿ ದೇವಸ್ಥಾನಕ್ಕೆ ಓವಾಂಡಲ ಒಂಜಿ ಪೊಣ್ಣು ಮಗಲು ಎಂಚಿನ ಡ್ರೆಸ್ ಇಡ್ ಬರಂದುಲ್ಲಾಲು ಸೀರೆ ಬಾಡ್ದು ಆತ ಶೋಕಡ್ ಬರಂದುಲ್ಲೇರು ಇನಿ ನಮ್ಮ ದೇವಸ್ಥಾನಡ್ ದಾಯಗ ಆತನ ಬಂಡ 10 ವರ್ಷದ ದುಂಬುಡ್ದು ಇನಿ ಮುಟ್ಟಾಗಲು ಒಂದು ಧರ್ಮ ಶಿಕ್ಷಣ ಆವಂದುಂಡು ಹಿಂದೂ ಜನಜಾಗೃತಿದ ಮುಖಾಂತರ ಏರೆ ಮಲ್ತೊಂದು ಪಡು ಹಿಂದೂ ಧರ್ಮಗೋಸ್ಕರ ದಕ್ಕಲು ತ್ಯಾಗ ಮಲ್ತೊಂದೇರು ಧರ್ಮದ ಬಗ್ಗೆ ಬೊಟ್ಟ ಬಾಡುನು ದಾಯಗ ತುಳಸಿ ಕಟ್ಟೆ ಬಂಡ ಇಂಚಿನ ಕುಂಕುಮ ವೈಟ್ ಇಂದು ಮಲ್ಪಡು ತೀರ್ಥ ವಾಕೈಟ್ ದೆತ್ತ ನೋಡು ಆರತಿ ವಾಕೈಟ್ ದೆತ್ತ ನೋಡು ಇಂಚಿನ ಮಾತ ಶಿಕ್ಷಣನ ಕೊರ್ಪುನಂಚಿನ ವ್ಯವಸ್ಥೆ ನಮ್ಮ ಧರ್ಮದ ಆವೊಂದುಂಡು ಅಕುಲು ಬನ್ನಾಗ ನಮ ಪನ್ಪುನ್ ಅಂಕ ಬುರ್ಸೋತಿಜ್ಜಿ ಅಕುಲು ನಿಕ್ಲೇನ ಜಾಗೃತಿ ಮಲ್ಪೇರ ನಿಕ್ಲೆ ಇಲ್ಲಡೆ ಬರ್ಪೇರೆ ನಮ ಪುರ್ಸೋತಿಜ್ಜಿ ಅಂದು ಬನ್ಪ ಇನಿ ನಮ್ಮ ಜೋಕ್ಲೆ ಕೊರಡಾಯಿನ ಪ್ರತಿ ಒಂಜಿ ಪರ್ಬ ಬನ್ನಾಗ ನಮಕಾಯ್ತ ಅರ್ಥ ಬನ್ನಿಯರ ನಮಕ್ ಗೊತ್ತಿಜ್ಜಿ ಇನಿ ರಾಮಾಯಣದ ವಿಚಾರಲು ಮಹಾಭಾರತದ ವಿಚಾರಲು ಇನಿ ದೀಪಾವಳಿ ಆಪನು ದೀಪಾವಳಿದ ಕತೆ ಪನಿಯರ ನಮಕ್ ಜೋಕ್ಲೆ ಗೊತ್ತಿಜ್ಜಿ ಅಂಚಿನ ವ್ಯವಸ್ಥೆ ನಮಡ ಉಂಡು ಅವು ಜಾಗ್ರತೆ ಆವಡು ಐನು ಪನ್ಪುನಂಚಿನ ವ್ಯವಸ್ಥೆ ನಮ್ಮ ಮಾತ ಅಪ್ಪೆನಕ್ಕಲ ನೆಟ್ಟು ಬರೋಡು ಯಾ ನಿಕ್ಲೆಗೆ ಕೇರ ಬೈಲ್ ಬಂಡ ಇಂಕ ಬಾರಿ ನೆತ್ತ ಯಾನಪ್ಪಗ ಮಸ್ತ್ ಎಲ್ಲಿ ಇತ್ತೆ ಮೂಲಂಜಿ 16 ಜನ ಇತ್ತೇರು ಇತ್ತ ಪುದರ್ ನೆನಬ್ಬರ್ ಪೂಜೆ ಸಂತೋಷ್ ಕೆರಬೈಲ್ ಜೀವನಣ್ಣೆ ಐದು ಬೊಕ್ಕ ಮಸ್ತ್ ಜನ ಇತ್ತೇರು ಒಂಜಿ 11 ಜನ ಮಾರಪ್ಪಣ್ಣೆ ಅವ್ರು ತೀರ್ಪೋಯರು ಮುಕ್ಕುಲಂಜಿ 9 ಜನ ಯಾನು ತೂಯಿನ ಮಟ್ಟಡು ಯಾನೊಂಜಿ ಹಿಂದೂ ಧರ್ಮದ ಬಗ್ಗೆ ಯಾನು ವಕಾಲತ್ ಶುರು ಮಲ್ತದ 23 ವರ್ಷ ಅಂಡ್ 23 ವರ್ಷಡ್ ಎನ್ನ ಪಲ ಎಂಕ ಸಂಸ್ಕೃತಿ ಕಲ್ಪದೇರು ಆ 23 ವರ್ಷದ ವಕಾಲತ್ ಯಾನು ಹಿಂದುಲ್ಲ ಪರವಾದ ವಕಾಲತ್ ಮಂತಿದ್ದೀನಿ ಇನಿ ಮುಟ್ಟಾಗಲ್ಲ ಅವಳ ಉಚಿತವಾದ ಎನ್ನ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಎನ್ನ ವಕಾಲತ್ ಜ್ಞಾನ ದೀವನ್ ಇಂದು ಎಂಕ ಕಲ್ಪದೇರು ಅಂಚಾದು ಪುನಗ ನಮ್ಮ ಸಂಸ್ಕೃತಿನ ನಮ್ಮ ಜೋಕ್ಲೆಗ್ ವಾರೀತಿಡು ಕೊನೋಡು ಪನ್ಪುನ ಆ 16 ಜನತ ಒಂಜಿ ಹಿನ್ನೆಲೆ ನಾನು ರಡ್ಡಿ ಕೆರಬೈಲಿಗೆ ಬತ್ತಿನೇಕ ಪನ್ಪುನಿ ಅನ್ನು ಆ ನಾರೆ ನನ್ನೆ ಆ ರೀತಿ ಸಪುರಲ್ಲೇರು ಕೆಜಿ ಲೆಕ್ಕ ಮಲ್ತಂಡ ಒಂಜಿ 35 kg ಲಜ್ಜಿರ ಆಂಡ ಆ ಟೈಮ್ ಅಕುಲು ಮಲ್ತಿನ ಬೇಳೆ ಇನಿ ನಿಕುಲು ಮೂಲ ಆರಾಮವಾದ ಕುಲ್ಲುದಾರೆ ಇಂದು ದೇವೇರ್ನಾದ ಸತ್ಯ ಇಂದು ನಿಖಿಲೆಗೋಸ್ಕರದ ಜೈಲಿಗೆ ಪೋತಿ ನಕುಲು ನಿಖಿಲೆಗೋಸ್ಕರದ ಸಮಾಜಕ್ಕೆ ಅರ್ಪಣೆ ಮಂತಿ ನಕುಲು ಅಂಚಿನ ಪಿರೌಡು ಇನಿ ನಮ್ಮ ಮಸ್ತ್ ಜವನೇರುಲ್ಲೇರು
ಅಂಚಾದುಪ್ಪುನಾಗ ಸುಭಿಕ್ಷವಾಯಿನ ಈ ಒಂಜಿ ಪ್ರದೇಶ ಆತಂಡು ಅಕಲ್ಲ ಆ ಒಂಜಿ ಬೇಲೆ ದುಂಬದ ದಿನಟ್ ಇನಿ ಸಂಘಟನೆ ಕಡಪುಡ್ರೆ ನಮ್ಮ ದುಂಪೇರು ತೂಪ ನಮ್ಮ ಜೋಕ್ಲೇನ್ ಓಲೋಲು ಕಡಪುಡುವ ಇನಿ ಸಂಘಟನೆ ಕಡಪುಡ್ರೆ ನಮ್ಮ ದುಂಪಿರ ತೂಪ ಅಂಚಾದ ನಮ್ಮ ಈತ ಪಿರವಲ್ಲ ಇನಿ RSS ಶಾಖೆಗೆ ನಮ್ಮ ಕಡಪುಡಿಜ ಇನಿ ನಮ್ಮ ಹಿಂದೂ ಸಂಘಟನೆಯಲ್ಲಿ ದಾದ ಉಂಡು ಆಯ್ತಾ ಬೇಲೆಗೆ ನಮ್ಮ ಕಡಪುಡಿಜ ಇಂಚಿನ ವ್ಯವಸ್ಥೆಲುಂಡು ಇನಿ ಮಸ್ತ್ ಖುಷಿ ಆಪುನು ನಮ್ಮೊಟ್ಟಿಗೆ ಬೇತೆ ಧರ್ಮಲುಂಡು ಇತ್ತ ಮುಸ್ಲಿಂ ಧರ್ಮ ಉಂಡು ಕ್ರಿಶ್ಚಿಯನ್ ಧರ್ಮ ಉಂಡು ಮುಸ್ಲಿಂ ದಕ್ಕುಲು ಪಾಪ ಹಾಕುಲು 5 ಗಂಟೆ ಲಕ್ವೇರು ಜೋಕುಲು ಕ್ರಿಶ್ಚಿಯನ್ ದಕ್ಕುಲು 10 ಗಂಟೆಗೆ ನಾವು ಅಕುಲು ಚರ್ಚಿಗೆ ಹೋಗ್ಪೇರು ತಪ್ಪಂದೆ ಅಕುಲು 5 ಗಂಟೆ ಲಕ್ವೇರು ನಮ್ಮ ಜೋಕುಲೇನು 5 ಗಂಟೆ ಲಕ್ಕದು ನಮ್ಮ ಶಿಕ್ಷಣ ಕೊರ್ರೆ ಆಪುಜಿ ನಮ್ಮ ಜೋಕುಲೆಗೆ ನಮ್ಮ ಪನ್ಪ ಆಗ ಒಂಜಿ ಐತಾರ ಮಾತ್ರ ತಿಕ್ಕು ನಾಯ 10 ಗಂಟೆ ಮುಟ್ಟ ಜಪ್ಪಿ ಇಂಚಿನ ವ್ಯವಸ್ಥೆಲುಂಡು ಇಂದೂ ಬದಲಾವಣೆ ಆವಡು ನಮ್ಮ ಪ್ರತಿಯೊಂದು ಧರ್ಮಲ್ಲ ಪ್ರೀತಿ ಮಲ್ಪುನಕ್ಲು ಏರೆಲ್ಲ ದ್ವೇಷ ಮಲ್ಪುನಕ್ಲು ವಿಷಯನೇ ಇಜ್ಜಿ ವಿಷಯ ದಾಯಗಿಜ್ಜಿ ಬಂಡ ನಮ್ಮ ಧರ್ಮಡಂಚಿನ ಕಲ್ಪದಿನೇ ಇಜ್ಜಿ ಆತ ಶ್ರೇಷ್ಠವಾಯಿನ ಧರ್ಮಡ ನಮ ಉಲ್ಲ ಆ ಶ್ರೇಷ್ಠವಾಯಿನ ಮಣ್ಣಡ ನಮ ಉಲ್ಲ ಅಂಚಾದೊಪ್ಪುನಾಗ ನಮಕ್ ಪೆಟ್ಟು ಕೊರ್ನಲ ಮೂಲೆ ಪೆಟ್ಟು ಕೊರ್ಜಿನ್ನಲ ಮೂಲೆ ನಮ್ಮ ಓಡೆ ಬಲಿಪುಲಲೆ ಆಪಿಚ್ಚಿ ನಮ್ಮ ಓಡೆ ಬಲಿಪೆರ್ಲೆಜ್ಜಿ ಈ ಪಾತ್ರ ನೆನಪುದಿಲೆ ಎಂಕುಲೆಗ್ ಓಡೆ ಬಲಿಪೆರ್ಲ ಆಪುಜಿ ಎಂಕುಲ್ ದಾದ ಇತ್ತಿನಲ ಮೂಲೆ ಸಯ್ಯೋಡು ಮೂಲೆ ಬದುಕೋಡು ಅಂದಾಂಡ ನಮ್ಮ ಜಾಗೃತಿ ಆವಡು ನಮ್ಮ ಜೋಕುಲು ಜಾಗೃತಿ ಆವಡು ಇನಿ ಪೊಲೀಸ್ ಕಾನ್ಸ್ಟೇಬಲ್ ಬೇಲೆಗೆ ದಕ್ಷಿಣ ಕನ್ನಡ ಜಿಲ್ಲೆಡು ಒಂಜಿ ಇಲ್ಲಡು ಒಂಜಿ ಜನಲ ಅರ್ಜಿ ಬಾಡುಜೇರಿ ಇನಿ ಗವರ್ಮೆಂಟ್ ಬೇಲೆಗೆ ದಕ್ಷಿಣ ಕನ್ನಡ ಜಿಲ್ಲೆಡು ಒಂಜೇ ಜನ ಒಂಜಿ ಜೋಕುಲೇನು ಇನಿ ಎಜುಕೇಶನ್ ಆಯ್ನಕ್ಲೇನು ಅರ್ಜಿ ಬಾಡು ಜರ್ನಿಕುಲು ಇನಿ ಏರ ಗಟ್ಟದಕ್ಕುಲು ಇನಿ ಪೊಲೀಸ್ ಸ್ಟೇಷನ್ ಗಟ್ಟದಕ್ಕುಲು ಬರ್ರೆ ಬಲ್ಲೆ ಪನ್ಪುನತ್ ಇನಿ 95% ಪಿದಾಯ್ದಕ್ಕುಲು ಪುನು ಪೊಲೀಸ್ ಸ್ಟೇಷನ್ ಅಕುಲು ಪಾತೆರ್ನಾಗ ನಮಕ್ ನೇರ್ಲ ಕಾಪುನು ನಿಕುಲು ಟ್ರಾಫಿಕ್ ಪೋನಾಗ ನಿಕ್ಲೆದಾಲ ಮಲ್ತಂಡ ಅಕುಲು ನೇರ್ಲ ಕಾಪುನು ದಾಯಗಿಂಚಿ ದಾಯಪನಂದುಲ್ಲ ಬಂಡ ಜೋಕುಲುಲ್ಲೇರು ನಿಕುಲುಲ್ಲಾರು ಅಂಚಾದ ಉಪ್ಪುನಾಗ ನಮ್ಮ ಶಿಕ್ಷಣ ಓಲು ಕೊರಂದುಲ್ಲ ನಮ್ಮ ಜೋಕಲ್ನ ಭವಿಷ್ಯಲ ತೂಡಾಪುನು ಇನಿ IAS ಮಲ್ಪುಜ IAS ನಮ್ಮ ಜೋಕ್ಲೆನ್ ಕುಲ್ಲವನೇ ಇಜ್ಜ ಓಲು ಕಲ್ಪವೇರು ಓಲು ಎಂಚಿನ ಉಂಡು ಪನ್ಪುನ ಇಜ್ಜಿ ಯಾನ್ ವಿದ್ಯಾರ್ಥಿ ಫೀಲ್ಡ್ 35 ವರ್ಷಡುಲ್ಲ ಯಾನ್ ಅಪ್ಪೆನಕ್ಲೆ ಪನ್ಪುನ್ ಖಾಲಿ 2 ನಿಮಿಷಡನ್ನ ಪಾತೆರ ಉಂತಾವೆ ಇನಿ ಡ್ರಗ್ಸ್ ನಮ್ಮ ಜೋಕ್ಲೇನ್ ಮುರ್ಕ ಒಂದು ಅವು ನಮ್ಮ ಧರ್ಮದ ಜೋಕುಲಂದತ್ತು ಮಾತೆರೆಲ್ಲ ಮುರ್ಕಾವೆ ಅಂಚಾದ ಉಪ್ಪನಾಗ ನಮ್ಮ ಜಾಗೃತಿ ಆವಡು ಇನಿ ಜೋಕ್ಲೆಗೆ ಕೈಕ ಕಂತವನಾವಡು ರಬ್ಬರ್ ಆವಡು ಚಾಕ್ಲೇಟ್ ಆವಡು ಲಿಫ್ಟಿಕ್ ಆವಡು ಇನಿ ಬೇತೆ ಬೇತೆ ಟೈಪ್ ಡ್ರಗ್ಸ್ ಬೈದು ಇನಿ ಫಸ್ಟ್ ನಿಕ್ಲೆನ್ ಜೋಕುಲು 7ನೇ ಕ್ಲಾಸ್ ಆಯ್ಬೇಕ ಫಸ್ಟ್ ಲೆಪ್ಪುನು ಇನಿ ಎನ್ನ ದೋಸ್ತಿನ ಇಲ್ಲಾಡು ಬರ್ತಡೇ ಇಂದು ಉಂಡು ಯಾನ್ ಅಡೆಗು ಪೋಪ್ಯಾನ್ ಕಡಪುಡ್ರೆ ಬಲ್ಲಿ ಪನ್ಪುನತ್ತು ಓಡೆ ಕಡಪುಡ ಅಡೆಗೆ ಕಡಪುಡು ಐದು ಬಕ್ಕ ಏನ ವರ್ತನೆ ಚೇಂಜ್ ಆಪುಡು ಕೇನೊಂದಿತ್ತಿನ ಬಾಲ್ಯದ ವರ್ತನೆ ಚೇಂಜ್ ಆಪುಡು ಏಪ ಬಾಲ್ಯದ ವರ್ತನೆ ಚೇಂಜ್ ಆಪುಂಡ ಅಪಗ ನಿಕುಲು ಹುಷಾರಾವಡು ಇಂದು ದಾದನ ಆತಂಡು ಬಂಡುದು ಕೋಣೆ ದುಲೈಡ್ ಒರಿಯೇ ಕುಲ್ಲುನು ಬಿನ್ನೇರ್ ನಕುಲು ಇಲ್ಲಡೆ ವನ್ನಾಗ ಒರಿಯಡಲ್ಲ ಪಾತೆರ್ರ ಇಜ್ಜಿ ಕೋಣೆ ದುಲೈ ಕುಲ್ಲುನು ಅಲ್ಲಾತಿಗೆ ಕುಲ್ಲುನು ಆಯ್ನಾತಿಗೆ ಕುಲ್ಲುನು ಇಂದು ನಿಖಿಲ್ನ ಬಾಲ್ಯದ ಬಿಹೇವಿಯರ್ ಅತ್ ఆయన ఏరా దాదన మల్తుదేరై అంచిన ఆ విషయడు నికులు జాగ్రత్త ఆవడు దాయగ ಬಂಡ ಇನಿ ಪ್ರತಿ ಒಂಜಿಲ ಒಂಜಿ ಶಾಲೆಡ್ ಇಂದು ಒಂಜಿ ವಾರ ದುಮ್ಮುದ ಪಾತೆರ್ ನ್ಯಾನಿರೆಗೆ ಪೆನ್ಸಿಲ್ 4 ಪೆನ್ಸಿಲ್ ದೊಟ್ಟಿಗೆ ಆ ಪೆನ್ಸಿಲ್ ಉಂಡು ಅವು ಪೆನ್ಸಿಲ್ ಡ್ರಗ್ ಪೆನ್ಸಿಲ್ ಇಂದು ಶಾಲೆಡ್ ಉಪ್ಪುನ 7ನೇ ಕ್ಲಾಸ್ 8ನೇ ಕ್ಲಾಸ್ದ ಶಾಲೆಡ್ ಬೈದಿನ ಅಂಚಿನ ಡ್ರಗ್ಸ್ ಅಂಚಾದ ಉಪ್ಪುನಾಗ ಇನಿ ನಮ್ಮನೆ ಲೆಕ್ಕ ಒಂದು ಎಡ್ಡ ಕಮಿಷನರ್ನ ಕಡಪುಡ್ದೇರು ಡ್ರಗ್ಸ್ ದ ಬುಡರ್ದಿಂಚ ಕೊನೊಂದುಲ್ಲೇರು ಬರ್ಸದ ಬುಡರ್ದಿಂಚ ಇಂದು ಮಂತೊಂದುಲ್ಲೇರು ಅಂಚಾದ ಉಪ್ಪುನಾಗ ಮಾತಾ ಭೂಮಿಡ್ಲ ಎಡ್ಡೆ ಅವನುಂಡು ಎಡ್ಡೆ ದಾಯಗ ಅವನುಂಡು ಪಂಡ ನಮ್ಮ ಈ ಒಂಜಿ ನೆಲಕ್ಕೆ ಐತನೇ ವಾಯಿನ ಒಂಜಿ ದೈವ ಶಕ್ತಿ ಉಂಡು ದೈವ ದೇವರ ನಕಲ್ನ ವಿಚಾರಡು ಮಸ್ತ್ ವ್ಯವಸ್ಥೆಲು ನಿಕ್ಲೆ ಮಾತಾರೆಲ್ಲ ಗೊತ್ತುಂಡು ಕಾಂತಾರ ಪಿಕ್ಚರ್ ಬಂದಾಗ ಇರ್ಲ ತೂತ ಪಿಕ್ಚರ್ ಬರ್ರೆ ಬಲ್ಲಿ ನಾಟಕ ಬರ್ರೆ ಬಲ್ಲಿ ಕುಡೊಂಜಿ ಬರ್ರೆ ಬಲ್ಲಿ ಪಡದ್ ಯಾನು ಬನ್ಬುಜಿ ಯಾನು ವಕೀಲ ಅದು ಪನ್ಪೆ ಕಾಂತಾರ ಪಿಕ್ಚರ್ ಬತ್ತಿ ಬಕ್ಕ ದೈವ ಆವಡು ಕುಡಂಜಿ ಆವಡು ಐಕ್ ಮಾತ ಒಂಜಿ ಐಕೊಂಜಿ ಎಡ್ಡೆ ಇಂದು ತಿಕ್ಕದಲ್ಲಿ ದಾಯಗೊಂಡ ಓವೆ ಒಂಜಿ ನಾಟಕಡ ಆವಡು ಪಿಕ್ಚರ್ ಆವಡು ನಮ್ಮ ಅಪಹಾಸ್ಯ ಮಲ್ತಂಡ ನಮ್ಮ ದೈವದ ಬಗ್ಗೆ ಬೊರ್ಚಂದಿನ ಮಲ್ತಂಡ ನಮ್ಮ ಇಂದು ಮಲ್ಪೋಡು ಬಟ್ ಒಂಜಿ ಎಡ್ಡೆ ಅಂತಿನ ಮಲ್ಪುನಾಗ ಇನಿ ಇಡೀ ಲೋಕಗೆ ಗೊತ್ತಾತನು ನಮ್ಮ ದೈವದ ಒಂದ ದಾದ ಇನಿ ಮಾತೆರ್ಲ ಬರ್ಪೇನು ಇನಿ ಮೂಲು ನಮ್ಮ ಕರಾವಳಿ ಭಾಗಲ ಅಗೆಲ್ಲು ಕೊರ್ಪು ನೆಟ್ಟು 30% ಜನಕ್ಕುಲು ಪಿದಾಯ್ದಕು
ಇನಿ ಅಕುಲು ಪರಕ್ಕೆ ಪಂಡದ ಅಕುಲು ಬರ್ಪುನಂಚಿನ ವ್ಯವಸ್ಥೆ ಪ್ರಶಾಂತ್ ಅಣ್ಣ ಇನಿ ಪ್ರಶಾಂತ್ ಅಣ್ಣಂತೂ ನಾ ಖುಷಿ ಆಪು ಆರು ಸಾಮಾಜಿಕ ಹೋರಾಟಡಿದ್ದೀನಿ ನಮ್ಮೊಟ್ಟಿಗೆ ದೋಸ್ತಿ ಲಕ್ಕ ಇತ್ತೇರು ಈ ಮಣ್ಣದ ಒಂದು ಶಕ್ತಿ ತಿಳಿ ಒರಿಯೊರಿಯೇ ಮನುಷ್ಯಗ್ ವಾ ರೀತಿಡ್ ದೈವ ಶಕ್ತಿ ತಿಕ್ಕುಣು ಪನ್ಪುನಕ್ಕೆ ಪ್ರಶಾಂತ್ ಅಣ್ಣೆ ಒಂಜಿ ಸಾಕ್ಷಿ ಇನಿ ಆರು ಮಲ್ಪನ ಒಂಜಿ ಕೆಲಸ ಆರ್ನ ಒಂಜಿ ದೈವ ಭಕ್ತಿ ಅವು ಎಡ್ಡೆ ಆವಡು ಈ ಭೂಮಿಡ್ ಮಾತೆರೆಗ್ಲ ಎಡ್ಡೆ ಆವಡು ಪನ್ಪುನ ಒಂಜಿ ಪಾತೆರಲ್ಲ ಪನೊಂದು ನಿಕ್ಲ ಟೈಮ್ ನ್ಯಾನು ದೆತೊಂದ ದಾದ ಪಂತ ನಿಕುಲು ಜಾಗ್ರತೆ ಆವಡು ಜೋಕ್ಲೆನ ವಿಷಯಡು ಮಸ್ತ್ ಜಾಗ್ರತೆ ಆವಡು ಪನ್ಪುನ ಪಾತೆರ ಪನೊಂದು ಇನಿ ನಿಕ್ಲೆಗ್ ಮಾತೆರೆಗ್ಲ ಗೊತ್ತುಂಡು ಇಡೀ ಇಶ್ವಡಿ ಏರೇನ್ ಟಾರ್ಗೆಟ್ ಮಲ್ತೊಂದುಲ್ಲೇರು ಏರೆಗೆ ದಾದ ಆವೊಂದುಂಡು ಪನ್ಪುನ ಗೊತ್ತುಂಡು ದುಂಬುದ ದಿನಟ್ ರಾಜ್ಯಕ್ಕೆ ವ್ಯವಸ್ಥೆ ಆಡು ಓವೆ ಆವಡು ನಮ್ಮ ಮಾತೆರ್ಲ ಒಗ್ಗಟ್ಟಾಗ ಈ ದೇಶ ಸುಭಿಕ್ಷವಾದ ಉಡ್ಪಾಡು ದುಂಬುದ ದಿನಟ್ ಇತ್ತನೆ ಪಲ್ನಕನೆ 49 ವರ್ಷ ಆತಲು ನಮ್ಮ ಪ್ರತಿ ಒಂಜಿ ಈ ದಕ್ಷಿಣ ಕನ್ನಡ ಜಿಲ್ಲೆಡು ಪ್ರತಿ ಒಂಜಿ ದೇವಸ್ಥಾನ ಜೀರ್ಣೋದ್ಧಾರ ಮಲ್ತದ ಬಾರಿ ಶೋಕ ಆತನು ಅಣ್ಣ ಒಂಜಿ ಪ್ರಾಬ್ಲಮ್ ದಾದ ಬಂಡ ಶೋಕ ಅದು ಕಟ್ಟದು ಮಾತಲ ಒಂದು ಉಪ್ಪುಂಡು 5 ವಕ್ಕಾಲ್ಪ ಒಂಜಿ ಕಮಿಟಿ ಆಪುಂಡು ಈ ಕಮಿಟಿದ ಒಂಜಿ ಲಡೈಡ್ ಈ ಕಮಿಟಿದ ಇಂದು ನಮ್ಮ ಒಂಜಿ ಪೊಕ್ಕಡೆ ಬಾತೇರ್ನಂತ ಇಂದು ಯಾನು ತೂತಿನ ಕನ್ನಡ ಪ್ರತಿ ಒಂಜಿ ಇಂದೆಟ್ಲ ಇಂಚಿನ ಒಂಜಿ ವ್ಯವಸ್ಥೆ ಅವನುಂಡು ಹಿರಿಯಕ್ಕಲು ಮಾತೆರ್ಲ ಸೇರೋಡು ಐನು ಮಾತ ಸರಿ ಮಲ್ತೊಂದು ಇಡೀ ನಮ್ಮ ಕರಾವಳಿ ಭಾಗದ ಪ್ರತಿಯೊಂಜಿ ದೈವನೆಲ್ಲ ಎಡ್ಡೆ ಒಂದು ಪೋಪುಲಕ್ಕ ತೂಡು ಪನ್ಪುನ ಪಾತೆರ ಪನೊಂದು ಪಾತೆರೆಗ ಅವಕಾಶ ಕೊರ್ನೆಕ್ ಒಂದಿಸಾದ ನಿಕ್ಲೆ ಮಾತೆರೆಗ್ಲ ಸೊಲ್ಮೇಲು ಎಡ್ಡೆ ಅವಡು ಜೈ ಹಿಂದ್ ರಾಷ್ಟ್ರ ಧಾರ್ಮಿಕ ಶಿಕ್ಷಣ ಕೊರ್ಪುನ ಒಟ್ಟಿಗೆನೆ ಸಂಘಟನೆದ ಶಕ್ತಿಲ್ನ ತೆರಿಪೋಡು ಪನ್ಪುನಂಚಿನ ರೀತಿಡು ಬಾರಿ ಪೊರ್ಲುಡು ಪಾತೆರನ ಪಂಡಂಚಿನ ದಿನಕರ್ ಶೆಟ್ಟಿ ಮೇರೆಗೆ ಸೊಲ್ಮೆಲು ದುಂಬುಗು ನಮ್ಮ ಇನ್ನಿತ ಈ ಒಂಜಿ ಸಬಲೇಸದ ಸಂದರ್ಭದ ಅಧ್ಯಕ್ಷರನ್ನ ಪಾತೆರ ದುಂಬು ಎಂಕ್ಲ ಒಂಜಿ ಊರ್ದ ಒಂಜಿ ಯುವ ಪ್ರತಿಭೆಗೆ ಒಂಜಿ ಅಭಿನಂದನೆ ಮನ್ಪಂಚಿನ ಕಾರ್ಯಕ್ರಮ ದಯಮಂತದ ಲವಣಚಂದ್ರ ಕೆರಬೇಲ್ ನಮ್ಮ ದಿನೇಶ್ ಅತ್ತವರ ಮೇರಿನ ಸುಪುತ್ರೆ ಲವಣಚಂದ್ರ ಕೆರಬೇಲ್ ಮೇರೆಗೆ ಒಂಜಿ ಅಭಿನಂದನದ ಕಾರ್ಯಕ್ರಮ ಉಂಡು ಚಲನಚಿತ್ರ ಕ್ಷೇತ್ರದ ರಾಜ್ಯ ಪ್ರಶಸ್ತಿನ ಪಡೆನಂಚಿನ ಒಂಜಿ ಹುಡುಗಿ ದಯಮಂತದ ವೇದಿಕೆದ ಮಿತ್ರ ಒಂಜಿ ಬರೋಡು ಪಂದು ವಿನಂತಿ ಮಂತಂದ್ರೆ ಲವಣ ಚಂದ್ರ ಕೆರಬೇಲ್ ಮೇರಿನ ಅಭಿನಂದನಾ ಪತ್ರನ ನಾರಾಯಣ್ ಕೆರಬೇಲ್ ಮೇರೆ ಓದಿರಲಿರು ಶ್ರೀ ಕೊರಗತನಿಯ ಸೇವಾ ಸಮಿತಿ ರಿಜಿಸ್ಟರ್ಡ್ ಕೆರೆಬೇಲುಗುಡ್ಡೆ ಚೆಂಬುಗುಡ್ಡೆ ಸನ್ಮಾನ ಪತ್ರ ಲವಣಚಂದ್ರ ಇವರಿಗೆ ಉಲ್ಲಾಲ ತಾಲೂಕು ಪೆರ್ಮನೂರು ಗ್ರಾಮದ ಕೆರೆಬೇಲುಗುಡ್ಡೆ ದಿನೇಶ್ ಅತ್ತಾವರ ಮತ್ತು ಸುಮಂಗಳ ಎಂಬವರ ತುಂಬು ಸಂಸಾರದಲ್ಲಿ ಜನಿಸಿದ ಲವಣಚಂದ್ರರವರು ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಬ್ಬುಕಟ್ಟೆಯಲ್ಲಿ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದು ಆಟದಲ್ಲಿ ಕಲಿಯುವುದರಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿದ್ದು ಎಲ್ಲ ಶಿಕ್ಷಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇವರು ತಂದೆಯಂತೆಯೇ ಚಲನಚಿತ್ರ ನಾಟಕ ಆಲ್ಬಮ್ ವಿಡಿಯೋದಲ್ಲಿ ನಟನೆಯನ್ನು ಮಾಡಿದ್ದಾರೆ. ಇವರು ಅಭಿನಯಿಸಿದ ಕನ್ನಡ ಚಲನಚಿತ್ರ ಸ್ಕೂಲ್ ಲೀಡರ್ ಪ್ರಶಸ್ತಿಯನ್ನು ಪಡೆದಿದೆ ಹಾಗೂ ಈ ಚಲನಚಿತ್ರ 100 ದಿನ ಪೂರೈಸಿದೆ. ಇವರು ಕಂಡ್ಯಾಲ್, ಅನ್ನ ಮೆಗ್ಗೆ, ಎನ್ನ ಅಮ್ಮ ಮುಂತಾದ ಆಲ್ಬಮ್ ವಿಡಿಯೋದಲ್ಲಿ ಅಭಿನಯಿಸಿದ್ದಾರೆ. ಮಾಯದ ಮಾಯ್ಕಾರೆ, ಜಾಗರ್ತೆ, ಎಲ್ಲ ಹೆದ್ದೇಳಿ ಮುಂತಾದ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಇವರ ನಟನೆಗೆ ತುಳು ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಸನ್ಮಾನ ಹಾಗೂ ರಾಜ್ಯ ಮಟ್ಟದಲ್ಲಿ ಕಲಾಶ್ರೀ ಪ್ರಶಸ್ತಿ ಸನ್ಮಾನ ಪಡೆದುಕೊಂಡಿದ್ದಾರೆ. ಇವರ ಬಾಲ ಪ್ರತಿಭೆಯನ್ನು ಮನಗಂಡು ಶ್ರೀ ಕೊರಗತನಿಯ ಸೇವಾ ಸಮಿತಿಯ 49ನೇ ವಾರ್ಷಿಕ ಕೋಲೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಆತ್ಮೀಯವಾಗಿ ಗೌರವಪೂರ್ಣವಾಗಿ ಸನ್ಮಾನಿಸುತ್ತೇವೆ. ಶ್ರೀ ಕೊರಗಜ್ಜ ಹಾಗೂ ಗುಳಿಗ ದೈವದ ಆಶೀರ್ವಾದ ತಮಗೆ ಹಾಗೂ ಕುಟುಂಬಕರಿಗೆ ಆಯುರಾರೋಗ್ಯ ಸೌಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರಾಗೂ ಸರ್ವ ಸದಸ್ಯರು ಶ್ರೀ ಕೊರಗತನಿಯ ಸೇವಾ ಸಮಿತಿ ರಿಜಿಸ್ಟರ್ಡ್ ಕೆರೆಬೇಲುಗುಡ್ಡೆ ಚೆಂಬುಗುಡ್ಡೆ. ಪ್ರತಿಭಾವಂತ ಹುಡುಗ ಲವಣಚಂದ್ರ ಕೆರಬೇಲ್ ಇವರಿಗೆ ವೇದಿಕೆಯಲ್ಲಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಗಣ್ಯ ಅತಿಥಿಗಳು ಶಾಲು, ಹಾರ ಹಾಗೂ ಪೇಟ ಸನ್ಮಾನ ಪತ್ರವನ್ನು ನೀಡಿ ಗೌರವ ಪೂರ್ವಕವಾಗಿ ಅಭಿನಂದಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಎಲ್ರಿಗೂ ಜೋರಾಗಿ ಚಪ್ಪಳೆಯನ್ನು ತಟ್ಟುವುದರ ಮೂಲಕ ಯುವ ಪ್ರತಿಭೆಯನ್ನು ಪ್ರೋತ್ಸಾಹಿಸೋಣ. ಮುಂದಿನ ದಿನಗಳಲ್ಲಿ
ಭಗವಂತನ ಅನುಗ್ರಹದಿಂದ ಇನ್ನಷ್ಟು ಪ್ರಶಸ್ತಿಗಳು ಇನ್ನಷ್ಟು ಸಾಧನೆಗಳು ಲವಣಚಂದ್ರ ಕೆರಬೇಲ್ ಇವರ ಮೂಲಕ ಬರಲಿ, ನಮ್ಮ ನಾಡಿಗೆ ನಮ್ಮ ಊರಿಗೆ ಕೀರ್ತಿಯನ್ನು ತರಲಿ ಎನ್ನುವಂಥ ಒಂದು ಸದಾಶಯದ ಮಾತುಗಳನ್ನು ನಾಡುತ್ತಾ ಅಭಿನಂದನೆಗಳು ಲವಣಚಂದ್ರ ಕೆರಬೇಲ್ ಇವರಿಗೆ. ಗುಡ್ಡೆ ಚೊಂಬುಗುಡ್ಡೆ ವಿಜಯನಗರ ಇಂದಿತ್ತ 41ನೇ ವರ್ಷದ ವಾರ್ಷಿಕ ಕೋಲೋತ್ಸವದ ಸಂದರ್ಭದ ನಡಪುನಂಚಿನ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದ ಅಭಿನಂದನದ ಒಂಜಿ ಸಂದರ್ಭ. ನಾನು ತುಂಬುಗು ಈ ಒಂಜಿ ಕೊರಗತನಿ ಸೇವಾ ಸಮಿತಿದ ಈ ಒಂಜಿ ವಾರ್ಷಿಕ ಉತ್ಸವದ ಸಂದರ್ಭದ ಕೆಲವೊಂಜಿ ನಮ್ಮ ಊರ್ದ ಸಂಘ ಸಂಸ್ಥೆದ ಪ್ರಮುಖರನಕ್ಲಿಗೆ ಒಂಜಿ ಗೌರವದ ಮಾನದಿಗೆ ಕೊರಲ್ಲ. ಶ್ರೀ ನಾಗರಕ್ತೇಶ್ವರಿ ಧರ್ಮ ಶಿಕ್ಷಣ ಬಾಲಗೋಕುಲ ನೆತ್ತ ಮುಖಾಂತರವಾದ ನಮ್ಮ ಊರ್ದ ಜೋಕ್ಲಿಗೆ ಕಿಣಿಗಿಣ್ಣೆ ಜೋಕ್ಲಿಗೆ ಧಾರ್ಮಿಕ ಶಿಕ್ಷಣದ ಒಟ್ಟಿಗೆ ಭಜನೆಯನ್ನು ಕಲ್ಪಾದ ಕೊರ್ಪುನಂಚಿನ ಶ್ರೀಮತಿ ಧನುಮತಿ ದಮಂತದಾರ್ ಮಿತ್ತ ಚಾವಡಿಗೆ ಬರೋಡು ಅರೆಗೊಂಜಿ ಗೌರವದ ಸ್ಮರಣಿಕೆಯನ್ನು ಕೊರಡು ಒಂದು ವೇದಿಕೆ ಡುಪ್ಪುನಂಚಿನ ಅಧ್ಯಕ್ಷರ ವಿನಂತಿ ಮಂತಂದಲ್ಲ. ಶ್ರೀಮತಿ ಧನುಮತಿ ದಯವಂತದ ಬೇಗನೆ ಬರಡು. ಅವೆಲಕ್ಕನೆ ಜೋಕ್ಲಿಗೆ ಕುಣಿತ ಭಜನೆಯನ್ನು ಕಲ್ಪದ ಕೊರಿನಂಚಿನ ಕುಮಾರಿ ಯಶಸ್ವಿನಿ ಅರ್ಲ ದಯವಂತದ ವೇದಿಕೆ ಬರಡು. ನಮ್ಮ ಮಾತೆಲ್ಲ ಅವರ ಜೋರಾದ ಅಕ್ಲ ಕೊರಿನಂಚಿನ ಸೇವೆಗೆ ಒಂಜಿ ಪ್ರೋತ್ಸಾಹ ಕೊರಕ ಚಪ್ಪಾಳದ ಮುಖಾಂತರ ಪ್ರೋತ್ಸಾಹ ಕೊರಕ. ಕುಮಾರಿ ಯಶಸ್ವಿನಿ ದಯಮಂತ ಆರ್ಲ ವೇದಿಕೆ ಬರಡು. ಅವಲಕನೆ ಕೊರಗತನಿಯ ಸೇವಾ ಸಮಿತಿದ ಪ್ರತಿಯೊಂದು ಕಾರ್ಯಡ್ಲ ಕಜ್ಜಡ್ಲ ಸದಾ ಮುಂಚೂಣಿದು ಕೆಲಸ ಮಂತದ ಬರೆದ ಹಿಂದೂ ಯುವ ಸೇನೆ ಕೊರಗಜ್ಜೆ ಶಾಖೆ ಕೆರಬೇಲ್ ದಯಮಂತ ಮಿತ್ತ ಪ್ರಮುಖರ್ಲ ದಯಮಂತ ವೇದಿಕೆ ಮಿತ್ತು ಬರಡು. ಹರಿಕೃಷ್ಣ ಮಂಗಳೂರು ದಯಮಂತ ಅಕ್ಲೆಗೆ ಗೌರವದ ಸ್ಮರಣಿಕೆ ಕೊಡೋದು ವಿನಂತಿ ಮಂತಂದಲೆ ಹಿಂದೂ ಯುವ ಸೇನೆ ಕೊರಗಜ್ಜೆ ಶಾಖೆ ಕೆರಬೇಲ್. ಅವಲಕನೆ ಕೊರಗತನಿಯ ಸೇವಾ ಸಮಿತಿದ ಪ್ರತಿಯೊಂದು ಕಾರ್ಯ ಸೇವಾ ಮಂತಂದು ಬರ್ಪಣಂಚಿನ ಕುಡಿನ ಸಂಸ್ಥೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದತ್ತಾತ್ರೇಯ ಶಾಖೆ ಕೆರಬೇಲ್ ದಮಂತದ ಐತಲ ಪ್ರಮುಖರ ವೇದಿಕೆ ಬರೋದು ವಿನಂತಿ ಬಂತಂದಲೆ ಮೇರೆಗೆ ಪ್ರಶಾಂತ್ ಕಾಪಿಕಾಡ್ ಗೌರವ ಸ್ಮರಣಿಕೆಯನ್ನು ಕೊರೋದು ವಿನಂತಿ ಬಂತಂದಲೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದತ್ತಾತ್ರೇಯ ಶಾಖೆ ಕೆರಬೇಲ್. ಶ್ರೀ ನಾಗರಕ್ತೇಶ್ವರಿ ಬಾಲಗೋಕುಲ ಧರ್ಮ ಶಿಕ್ಷಣ ಕೇಂದ್ರ ನೆತ್ತ ಪ್ರಮುಖರ ದಮಂತದ ವೇದಿಕೆ ಮಿತ್ತು ಬರೋದು ಗೌರವದ ಸ್ಮರಣಿಕೆ ತಿನ್ನೋದು ವಿನಂತಿ ಮಂತಂದ್ರೆ ಬಾರಿ ಪುರ್ಲದ ಒಂಜಿ ಧ್ವನಿವರ್ಧಕ ಅಂಚಿನ ಲೈಟಿಂಗ್ಸ್ ದ ವ್ಯವಸ್ಥೆ ಮಂತ್ಕೊರಿನಂಚಿನ ಸೋನು ಸೌಂಡ್ಸ್ ಅಂಡ್ ಲೈಟ್ಸ್ ನೆತ್ತ ಮಲಕರ್ಲ ದಯಮಂತದ ವೇದಿಕೆ ಬರೋಡು ಅರ್ಲ ಒಂಜಿ ಗೌರವದ ಸ್ಮರಣಿಕೆ ನೋಡೋದು ವಿನಂತಿ ಬಂತಂದ್ರೆ ಮಲಕರಿಜಿನ ಐತ ಏರಳ ಪ್ರತಿನಿಧಿನಕ್ಲ ದಯಮಂತ ವೇದಿಕೆ ಬರೋದು ವಿನಂತಿ ಬಂತಂದ್ರೆ ಸೋನು ಲೈಟ್ ಸೌಂಡ್ಸ್ ಅಂಡ್ ಲೈಟ್ಸ್ ಅವಲೇಕನೆ ಶೃಂಗರ್ ಶಾಮಿಯಾನದ ಮುಕುಲ ದಯಮಂತದ ಇತ್ತಿನ ವೇದಿಕೆ ಮಿತ್ತು ಬರೋಡು ವಿನಂತಿ ಬಂತಂದ್ರೆ ಅವಲೇಕನೆ ಇನ್ನಿ ಇಂದು ಒಂಜಿ ಸಭಾ ಕಾರ್ಯಕ್ರಮ ಬೊಕ್ಕ ಜೋಕಲ್ನ ಒಂಜಿ ವಿವಿಧ ಪ್ರತಿಭೆಲ್ ನಡಪಿರೋಂಡು ಐದು ಬೊಕ್ಕ ಒಂಜಿ ಜೋಡು ಸಾಯಿ ಶಕ್ತಿ ಕಲಾಬಲಗ ಉರ್ವ ಚಿಲಿಂಬಿ ಕುಡ್ಲ ನೆತ್ತ ಅದ್ದೂರಿ ತುಳು ಜನಪದ ಸಿನಿ ನಾಟಕ ಜೋಡು ಜೀಟಿಗೆ ಈ ಒಂದು ನಾಟಕ ಪ್ರದರ್ಶನ ಐತಲ ಪ್ರಮುಖ ದಯಮಂತದ ವೇದಿಕೆ ಬರೋಡು ಬಂದು ವಿನಂತಿ ಬಂತಂದ್ರೆ ಅವಲೇಕನೆ ಪ್ರಾರ್ಥನೆ ಪರಿಫಲದೊಂಜಿ ರೀತಿಯ ಮಂತ್ಕೊರಿನಂಚಿನ ಕುಮಾರಿ ಸುಷ್ಮಿತಾ ಆಚಾರ್ಯ ದಯಮಂತ ವೇದಿಕೆ ಬರಡು ಅಲ್ಲ ಒಂಜಿ ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ಪಡೋದು ವಿನಂತಿ ಬಂತಂದ್ರೆ ವಿದ್ಯೆ ಮೇಡ ಗುರು ಕಾರ್ಯಕ್ರಮದ ಮದಿಪುನ್ ಕೊಡೋದು ವಿನಂತಿ ಬಂತಂದ್ರೆ ಎನ್ನ ಕುಲದೇರ ನೆಚ್ಚಿನ ಬೆಮ್ಮೆರೆಗೆ ಅಡ್ಡ ಬರೊಂದು ಅದೇ ರೀತಿ ಅಪ್ಪ ಮಹಾಂಕಾಲಿ ಸರ್ವಸತ್ಯಗಳ ಅಡ್ಡ ಬರೊಂದು ಗ್ರಾಮನು ಕಾಪುನಂಚಿನ ಸೋಮರ್ಥ ದೇವರಿಗೆ ಅಡ್ಡ ಬರೊಂದು ಇವ ರೀತಿ ಈ ಊರ್ದ ನಮ್ಮ ನೇಪಾಳ ಕಾಪುನಂಚಿನ ಶ್ರೀ ಕೊರಕ್ತಿನ ಜಲ ಆಗಲ ಅಡ್ಡ ಬರೊಂದು ವೇದಿಕೆ ಇಡ್ತಿನ ಮಾತಾ ಗಣ್ಯರಿಗೆ ನಮಸ್ಕರಿಸಿದ್ದು ಅದೇ ರೀತಿ ಎನ್ನ ದುಂಬೂಡ್ತಿನ ಮಾತಾ ಬಂಧುಲೆಗಳ ನಮಸ್ಕರಿಸಿದ್ದು
ಈ ವೇದಿಕೆಡು ಈ ಕಾರ್ಯಕ್ರಮಡು ಅಧ್ಯಕ್ಷ ಸ್ಥಾನ ಮನ್ಪೋಡು ಬಂದು ಹೆಂಗೆ ಗೊತ್ತಿಜ್ಜಂಡು ಅಂಡ ಪ್ರವೀಣರು ಹೆಂಗೆ ಮುರಣಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಹೊರೆಕಾಣಿಕೆ ಸಮಯಡು ಇವರು ಹೆಂಗ್ಲ ಕಾರ್ಯಕ್ರಮ ಬರೋಡು ಬಂದು ಪಂಡೇರು ಆತೆ ಇರ್ಬೇಕ ಈ ಕೋಡೆ ಹೆಂಗೆ ಯುನಿಟೇಷನ್ ತೂದೆ ಗೊತ್ತು ಈ ಸಮೇತ ಅಧ್ಯಕ್ಷ ಸ್ಥಾನ ಕೊಡ್ತೇವೆ ಆದರೆ ಈ ವೇದಿಕೆಡು ಎನ್ನೇರದು ಮಲಮಲ್ಲ ಗಣ್ಯರು ಉಳ್ಳೇರು ಯಾನು ಪಾತ್ರೆಟ್ಟು ಎತ್ತೋ ಹೆಚ್ಚು ಕಮ್ಮಿ ಉಪ್ಪು ಶ್ರಮಿಸಲೆ ಹೆಂಗೆ ಗೊತ್ತಿತ್ತು ಮಾತ್ರ ಯಾನು ಪಂಡ್ರೆ ತಯಾರುಳ್ಳೆ ಮುಲ್ಪ ಕೈತಲ್ಲಿ ಸುರುಕಾದ ಆ ಪಂಜನಯನ ನೇಮೋತ್ಸವ ಹಾಕೊಂಡು ಅವರ ಪಕ್ಕ ಎಂಗಲನೆ ಕ್ಷೇತ್ರದ ಅಪ್ಪೆ ಮಹಾಂಕಾಲಿ ಮುಗಿಯರ್ಲೆ ಸರ್ವಸತ್ತೆಲ್ಲ ನೇಮ ಹಾಕೊಂಡು ಐದು ಪಕ್ಕ ಹಾಪಿನಿ ಶ್ರೀಕೊರದ ಜನ ಒಂದು ಒಟ್ಟೊಟ್ಟಿಗೆ ಹಾಪಿನ ಈ ನಮ್ಮ ಊರ್ಡಾಪಿನ ಕಾರ್ಯಕ್ರಮ ಸರಿಸುಮಾರು ಒಂಜಿ 81 ವರ್ಷದ್ದು ಐದು ಜಾಸ್ತಿ ಇತಿಹಾಸತ್ತಿನ ನಮ್ಮ ಈ ತುಳುನಾಡು ಶ್ರೀ ಕೊರಗದ ನೆಜ್ಜೆ ಮಾಯ ಅಪ್ಪಿನ ಸಮಯಡು ಕುತ್ತಾರಡು ಉದ್ಯಾವರ ಮಾಡದ ಅರಸು ದೈವಲು ಕುತ್ತಾರದ ಸಿದ್ದಲ್ಲಯ ಪೆರುಲಯ ದೇವಲಿಗೆ ಅಕಲ ನೆಲೆಜ್ಜಲಕ್ಕೆ ಮಂತಕ್ಕದು ಉಪ್ಪನ ಸಮಯಡು ಸಿರಿ ಕೊರಗದ ನೆಜ್ಜೆ ಅಕಲ ಕೇನೇರು ದಾನಿ ಉಳ್ಳಯ ನಿಗಲೆ ದದನ ಯೋಚನೆ ಕುಲ್ದಾರ ಸಿದ್ದುಲ್ಲ ಪರಲ್ಲ ಅಪ್ಪಗ ಅಕಲ್ ಪನ್ ಪೇರು ಎಂಗ್ಲೆಗೆ ನೆಲೆಜ್ಜಂದಿಲಕ ಮಂತೇರು ಉದ್ಯೋಗ ಮಾಡದ ಶ್ರೀ ಅರಸು ದೇವಲು ನಿಖಿಲೆಗೆ ಯಾನು ನೆಲೆ ಉತ್ತಲಕ್ಕೆ ಮಂತು ಕೊರ್ಪೆ ಉಳ್ಳಾಯ ಬಂತೇರು ಈ ಆತ್ಮಂತ ಕೊರಿಯಡ ಈ ಎಂಗಲ ಊರುಡು ಈ ಮನ್ನಡು ನೆಲೆ ಓಡು ಊರು ಸೇರವ ಏಳು ವರ್ಗಡು ಏಳು ಕಲ್ಲಡು ಅಗೆಲ್ಪಾಡುವ ಊರುಡು ಅಟ್ಟಿಲು ಕಾಡು ಮೆಚ್ಚಿ ಕರ್ಗತ್ತಲೆಡು ನೇಮ ಕೊರ್ಪ வந்து ಅಗ್ರ ಪಂಪಿಲಕರು ಅಂಚನೆ ಇದು ಫಾದರ್ ದಯ ಪಂಡ ಬಂಡ ನಮ್ಮನ ಕುತ್ತಾರು ಜಾಗಡು ಏಳು ಕಡ್ಡಲು ಏಳು ಕಲ್ಲುಂಡು ಎತ್ತೋ ಜನಕ್ಕೆ ನಮ್ಮ ಕೈತಲ್ಲ ಈ ಊರ್ದಕ್ಲಿಗೆ ಗೊತ್ತುಪ್ಪ ಅಂದೆ ಉಂಡು ದೇವಂಡ ಹೆಂಗು ಗೊತ್ತಾಯ್ನೆ ಇತ್ತೀಚೆಗೆ ಒಂಜಿ 5 ವರ್ಷದ್ದು ಯಾನ ಈ ಉಡುತ್ತಿನೇನೆ ಎಲ್ಲಿರ್ದು 14 ವರ್ಷ ನೆಂಕು ಈ ತೋರ್ಸೋಗಿಲ್ಲ ಹೆಂಗೆ ಏಳು ಕಲ್ಲುಂಡು ಒಂಜಿ 2-3 ಕಲ್ಲು ಗೊತ್ತು ಮಿನಹ ಏಳು ಕಲ್ಲು ಏಳು ಕಡ್ಡೆಟ್ಲ ಅವ ಜಾಗಡು ಅಪಾಪಗ ನೇಮ ಒಂದು ಅವು ಏರಗಳು ಗೊತ್ತು ಏಳು ಕಲ್ಲುಂಡು ನಮ್ಮ ಕುತ್ತಾರ ಜಾಗಡು ಏಳು ಕಲ್ಲು ಒಲ್ಪನ್ನೊಂದು ಏರ ಗೊತ್ತಿಜ್ಜಿ ಹೆಚ್ಚಿನಗಳು ಗೊತ್ತಿಜ್ಜಿ ದಯಮನ್ ಬಂಡ ಅಲ್ಪ ಚಾಕಿರಿ ಮಕ್ಕಳು ಗೊತ್ತುಪ್ಪು ಅಕಲ ನೆರೆಕಟ್ಟ ಕೆಲವು ಗೊತ್ತುಪ್ಪು ಈ ಏಳು ಜಾಗ ದಯಮಂತದ ಯಾವನೊಂದಲೇ ಬಾ ನಮ್ಮ ಹಿಂದೂ ಬಾಂಧವ್ಯರನ್ನು ಬಗ್ತೇವೆ ಆ ಕೊರಗ ಜನ ಎತ್ತೋ ಊರ್ದಾಗಲತ್ತಿತ್ತೆ ಪರ ಊರ್ದಾಗತ್ತೆ ಅವು ಕೊರಗ ಕ್ಷೇತ್ರ ಇಡೀ ಎಬ್ಬಲ ಜಾತ್ರೆ ನಾವು ಒಂದು ಪೋತುಂಡು ಈಗ ಮಾತಿರಲ್ಲ ಆ ಏಳು ಜಾಗ ಓಲುಂಡು ನಿಖಲು ತಿರಿಯೊಂದು ದಯಮಂಡ್ ಯಾನ್ ದಯಮನ್ ಪೇಂಡ ಯಾನ್ ಹೊರ ಮಧ್ಯಾಹ್ನ ಪೊಟ್ಟುಗು ಕೊರಗ ಜನ ಕ್ಷೇತ್ರ ಪೂದಿತ್ತೇನೆ ಮಧ್ಯಾಹ್ನ ಪೊಟ್ಟು ಅವಾಗ ಹೆಂಗೆ ಅಲ್ಪ ಕುಲ್ದಿತ್ತೆ ಕುಲ್ದಪ್ಪನ ಏರೋ ಒಂದು ಜನ ಕೈತ ಬತ್ತು ಕುಲ್ಲುಂಡು ಅಪ್ಪ ಬಂಡ್ಯಾನು ಈ ಮುಲ್ಪ ಏಳು ಕಲ್ಲುಂಡು ಗತ್ತಿ ಒಲ್ಪ ಹೇಗೆಂಡೆ ಅಪ್ಪ ಆರು ಏನು ಬೈಕ್ ಇಡ್ಗುಲ್ಲೇರು ಬೈಕ್ ಇಡ್ಗುಲ್ಲದು ಪೂರ ಏಳುಗಲ್ಲ ಹೆಂಗೆ ತುಜ್ಬೇರು ಅವ್ರ ಬಗ್ಗೆ ಯಾನ್ ನೆಕ್ಸ್ಟ್ ಟೈಮ್ ಮಾಡಿ ಫೋನಾಗ ಹೆಂಗೆ ಆಜಂತ ಕೀಜಿ ಒಂದು ಹೆಂಗೆ ಅಯ್ಯನೇ ಅನ್ನೊಟ್ಟಿಗೆ ಬೈದೇನ ನಂಗೆ ಗೊತ್ತಿ ಅನ್ನೋ ಒಂದು ವಿಶೇಷ ಆ ಕೊರಗದೇನೆ ಅನ್ನೊಟ್ಟಿಗೆ ಎತ್ತೆ ತೋಜೋರು ಅವ್ರ ಬಗ್ಗೆ ಯಾನ್ ಇನಿ ಮುಟ್ಟಲ್ಲ ಆ ಜನನ ಅಲ್ಪ ಯಾನ್ ತೂರ್ತಿ ಕೀಜಿ ಒಂದು ವಿಶೇಷವೇನ ಅಂಜಾದುಪ್ಪನಾಗ ಆ ಕೊರಗದನ್ನೇನ ಆಯನ ನಂಬಿನೇನು ಏಪಲ ಆ ಇಂಬು ಕೊರ್ಪೇನ್ ಬಿನೋಗಿ ರಡ್ಡು ಪಾತ್ರಜ್ಜಿ ನಿಖಲ್ ಓಲೆ ಎನ್ನಿಲೆ ಬೋರ್ತಿನ ವಿಷಯ ನಿಖಲ್ ಕೊರಗದನೆ ಅನ್ನೋ ಕಾಪಲ ಬನ್ಲೆ ಆಯ್ ನಿಖಲಿಗೆ ರಕ್ಷಣೆ ಕೊರ್ಪೇನ್ ಜನ ಮಾಮಲ್ಲ ದೈವ ಬಂದುಲೆ ಎಂಕಲು ಈ ವೇದಿಕೆಡೆ ಧಾರ್ಮಿಕ ಮಾತ್ರ ವಿಷಯ ಪಾತ್ರ ವಿನಃ ಬೇತೆ ಉಲ್ಲ ವಿಷಯ ಪಾತ್ರ ದಯವಂಡ ಹೆಚ್ಚಿನದು ನಿಖಲ್ ನಮ್ಮನ
ಧಾರ್ಮಿಕ ವಿಷಯ ಪಾತಿರ್ನಾರು ನಮ್ಮ ಹರಿಕೃಷ್ಣ ಉಳ್ಳೇರು ಅವೇ ರೀತಿ ಲಾಯರ್ ಪಾತಿರೀರಿ ಅವೇ ರೀತಿ ಕಿಶೋರ್ ಕುಮಾರ್ ಪಾತಿರಿ ಅಂಚಾದ ಪೂರ ವಿಷಯ ಎಲ್ಲ ಮಾತಿರಲ್ಲ ಫಂಡದಾನ್ರಿ ಅವಲಕ್ಕೇನು ಎನ್ನ ಮಿತ್ರ ಏನ ಪ್ರಶಾಂತ್ ಕಾಪಿಕಾಡು ಆರ್ಲ ಇತ್ತ ಧಾರ್ಮಿಕ ಅಂದೆಟ್ಟೆ ನೆಲೆಟ್ಟು ಉಪ್ಪುನಾರು ಎಂಗ್ಲು ದುಂಬು ರಾಜ್ಯಕ್ಕೆ ಎಂಗ್ಲ ಅರಸಿಗೆ ಇಜ್ಜಿನಲ್ಲ ಯಾನ್ ಅಕ್ಲೊಟ್ಟಿಗೆ ನೇಬಲ್ಲ ಬೇರೆನಾರು ಅರೆಗೆ ಪೂರ ಇದ್ರಿ ಯಾನು ಸಹಾಯ ಸಹಕಾರವಂತಿನ ಮನುಷ್ಯನ್ ಆ ರಾಜ್ಯಕ್ಕೆ ಉಪ್ಪುನಾಗ ಅಂಚ ದುಂಬುಗಳತೆ ನನ್ನದು ನೆಕ್ಸ್ಟ್ ಸ್ಟೆಪ್ ಎಂಕಲ್ ರಾಜ್ಯಕ್ಕೆ ಪೂಜಾ ಅನ್ನ ಈ ಧಾರ್ಮಿಕ ಕ್ಷೇತ್ರದ ಒಲ್ಪ ಇಂಜ ಕಾರ್ಯಕ್ರಮದಲ್ಲ ಅವಕ್ಕೆ ಸಹಾಯ ಸಹಕಾರ ಮನ್ಪೆ ಬಂದು ಎಲ್ಲಂಜಿ ನನ್ನ ಈ ಅಜ್ಜ ಕೊರಗಜ್ಜನ ಕ್ಷೇತ್ರ ಅಭಿವೃದ್ಧಿ ಸಮಯಲ್ಲ ಯಾನು ನಿಖಲೊಟ್ಟಿ ಉಲ್ಲೆ ಪನೊಂದು ಎಂಗೆ ಪಾತ್ರ ಅವಕಾಶ ಕೊಡಕ್ಕೆ ನಿಖಲಕ್ಕೆ ಉತ್ಪೂರ್ವಕ ಧನ್ಯವಾದಗಳು ಏನಾದ್ರು ಪಾತ್ರ ಸಭೆಲೇಸಿದ ಅಕೇರಿದ ಅಂತಡ್ಲ ಐದು ದುಂಬು ನಮ್ಮೊಂಜಿ ಅದೃಷ್ಟದ ಚೀಟ್ ಪೂರರ ಕೈಕ್ಲು ಕೊಡ್ತಾ ಐತ ಒಂಜಿ ಅದೃಷ್ಟದ ಒಂಜಿ ಚೀಟ್ ಅದೃಷ್ಟವಂತರಿ ಏರು ಬಂದು ಈ ಸಭೆ ವೇದಿಕೆಡೆ ಒಂಜಿ ನಮ್ಮ ಮುಖ್ಯ ಅತಿಥಿನ ಒಂಜಿ ಅಕ್ಲನ ಹಸ್ತಡೆ ಅಕ್ಲ ದಯಮಂತದ ಏರು ಬಂದು ಘೋಷಣೆ ಮಾಡ್ಬಿಡು. ಲಕ್ಕಿ ನಂಬರ್ 351 351 351 ಎರಲ್ಲ ಉಳ್ಳೆ ರಮಲ್ಪ ಅಲ್ಲ ವಿಕೆ 351 ವಿಕ್ರಮ್ ಬೈದರೆ ಆರು ಪಂತೇರು ಕುಡಂಜಿ ನಂಬರ್ ದೆಪ್ಪಳಿ ಬಂದದೆ ನೆಕ್ಸ್ಟ್ ಲಕ್ಕಿ ಕುಡಂಜಿ ನಂಬರ್ ಆಜ್ ಬಕಾಯಿನ್ ಅಜ್ಪತೈನ್ 65 ಅಜ್ಪತೈನ್ ನಂಬರ್ ಅಜ್ಪತೈನ್ ಇತ್ತಿನ ದಯಮಂತದ ವೇದಿಕೆ ಬರ್ತದೆ ಅಕಲೊಂಜಿ ಇನಾಮನ ದೆತ್ತನೊಂದು ವಿನಂತಿ ಬಂತಂದ್ರೆ ಹರಿಶ್ಚಂದ್ರ ಅಧ್ಯಕ್ಷರು ಬೇರೆ ಅವಂಜಿ ಅದೃಷ್ಟ ಒಂತ ಎಂಚಿನ ಕುಮಾರಿ ಸಾಕ್ಷಿ ಬೇರೆಗೆ ಇನಾಮನ ಕೊರೊಂದಲ್ಲ ದುಂಬುಗು ಅಕೇರಿದ ಅಂತಡುಲ್ಲ ಧನ್ಯವಾದ ಸಮರ್ಪಣೆ. ಇನ್ನಿತ ಈ ಒಂಜಿ ಲೇಸದ ಧಾರ್ಮಿಕ ಕಾರ್ಯಕ್ರಮದ ಲೇಸದ ಗುರುಕರ್ಮ ಸ್ಥಾನ ವಯಸ್ಸಿನಂಚಿನ ಶ್ರೀ ಹರಿಶ್ಚಂದ್ರ ಅಧ್ಯಕ್ಷರು ಬ್ರಹ್ಮಶ್ರೀ ಮುಗೇರ ಮಾಕಾಳಿ ದಿವಸ ಜಮ್ಮುಗುಡ್ಡೆ ಮೇರೆಗೆ ಸಮಿತಿಯ ಪರವಾದ ಉಡಲ್ ದಿಂಜಿನ ಸೊಲ್ಮೆನ ಸಂದೇಹ ಮಲ್ತಂದುಲ್ಲ ಅಂಚನೆ ತುಡರ ಅರ್ಲದು ದೀಪ ಪ್ರಜ್ವಲನೆ ಮಲ್ತಿನ ಅಂಚಿನಂತೆ ಪ್ರಶಾಂತ್ ಕಾಪಿಕಾಡು ಧರ್ಮದರ್ಶಿಲು ಮಂತ್ರದೇವತಾ ಕೊರಗಜ್ಜ ಸಾನ್ನಿಧ್ಯ ಕಾಪಿಗಾಡು ಉಳ್ಳಾಲ ಮೆರೆಗಳ ಸಮಿತ ಪರವಾದ ಉಡಲ್ ದಿಂಜಿನ ಸೊಲ್ಮೆನ ಸಂದಾಯತ ಮಲ್ತಂದುಲ್ಲ ಅಂಚನೆ ಈ ಒಂಜಿ ಧಾರ್ಮಿಕ ಉಪನ್ಯಾಸ ಕೊರನಂಚಿನ ಶ್ರೀ ಹರಿಕೃಷ್ಣ ಮಂಗಳೂರು ವಿಭಾಗ ಸಹ ಕಾರ್ಯವ ರಾಷ್ಟ್ರೀಯ ಸ್ವಯಂ ಸಂಘ ಮಂಗಳೂರು ವಿಭಾಗ ಮೆರೆಗಳ ಸಮಿತ ಪರವಾದ ಉಡಲ್ ದಿಂಜಿಲ ಸೊಲ್ಮೆನ ಸಂದಾಯತ ಮಲ್ತಂದುಲ್ಲ ಅಂಚನೆ ಶ್ರೀ ದಿನಕರ್ ಶೆಟ್ಟಿ ನ್ಯಾಯವಾದಿ ಕಾನೂನು ಸಲಹೆಗಾರರು ಹಿಂದೂ ಸೇನೆ ಕೇಂದ್ರ ಮಂಡಳಿ ಮಂಗಳೂರು ಮೆರೆಗಳ ಸಮಿತ ಉಡಲ್ ದಿಂಜಿನ ಸೊಲ್ಮೆನ ಸಂದಾಯತ ಮಲ್ತಂದುಲ್ಲ ಅಂಚನೆ ಶ್ರೀ ಪ್ರೀತಮ್ ಕೋಟ್ಯನ್ ಅಧ್ಯಕ್ಷರು ಶ್ರೀ ರಾಮ ಭಜನ ಮಂದಿರ ಕೊಲ್ಯ ಮೆರೆಗಳ ಸಮಿತ ಪರವಾದ ಉಡಲ್ ದಿಂಜಿನ ಸೊಲ್ಮೆನ ಸಂದಾಯತ ಮಲ್ತಂದುಲ್ಲ ಅಂಚನೆ ಸಂದೀಪ್ ಕೊಲ್ಯ ಶ್ರೀ ಭಗವತಿ ಪೇಂಟರ್ ಸಿಒ ಉದ್ಯಮಿ ಮೆರೆಗಳ ಸಮಿತ ಪರವಾದ ಉಡಲ್ ದಿಂಜಿನ ಸೊಲ್ಮೆನ ಸಂದಾಯತ ಮಲ್ತಂದುಲ್ಲ ಶ್ರೀಮತಿ ವಿದ್ಯಾ ಮನೋಜು ಮಾಲಕರು ವಿದ್ಯಾ ಎಲೆಕ್ಟ್ರಿಕಲ್ಸ್ ಡಿಪಿ ಲೈನ್ಸ್ ತಗೊಂಡು ಮೆರೆಗಳ ಸಮಿತ ಪರವಾದ ಉಡಲ್ ದಿಂಜಿನ ಸೊಲ್ಮೆನ ಸಂದಾಯತ ಮಲ್ತಂದುಲ್ಲ ಅಂಚನೆ ರಾಜೇಶ್ ಯುಬಿ ಸದಸ್ಯರು ಉಳ್ಳಾಲ ನಗರಸಭೆ ಮೆರೆಗಳ ಸಮಿತ ಪರವಾದ ಉಡಲ್ ದಿಂಜಿನ ಸೊಲ್ಮೆನ ಸಂದಾಯತ ಮಲ್ತಂದುಲ್ಲ ಅಂಚನೆ ಗುರುಕಾರ್ಲು ಸಮಿತ ಗುರುಕಾರ್ಲಂಚಿನ ಶ್ರೀ ಪ್ರವೀಣ್ ರೈ ಮೆರೆಗಳ ಸಮಿತ ಪರವಾದ ಉಡಲ್ ದಿಂಜಿನ ಸೊಲ್ಮೆನ ಸಂದಾಯತ ಮಲ್ತಂದುಲ್ಲ ಅಂಚನೆ ಈ ಒಂಜಿ ಲೇಸ್ ಆಯರೆ ಸ್ಥಳವಾಸ ಕೊರ್ನ ನೆಲ್ಸನ್ ಡಿಸೋಜಾ ಮೆರೆಗಳ ಉಡಲ್ ದಿಂಜಿನ ಸೊಲ್ಮೆನ ಸಂದೇತ ಮಲ್ತಂದುಲ್ಲ ಅಂಚಲೆ ಪೊಲೀಸ್ ವೃತ್ತ ನಿರೀಕ್ಷರು ಉಳ್ಳಾಲ ಮೊಕ್ಲೆಗಳ ಉಡಲ್ ದಿಂಜಿನ ಸೊಲ್ಮೆನ ಸಂದೇತ ಮಲ್ತಂದುಲ್ಲ ದೃಶ್ಯ ಮಾಧ್ಯಮ ಹಬ್ಬಕ್ಕ ಮೊಕ್ಲೆಗಳ ಉಡಲ್ ದಿಂಜಿನ ಸೊಲ್ಮೆನ ಸಂದೇತ ಮಲ್ತಂದುಲ್ಲ ಅಂಚನೆ ಛಾಯಾಚಿತ್ರ ಅಶೋಕ್ ಮೆರೆಗಳ ಉಡಲ್ ದಿಂಜಿನ ಸೊಲ್ಮೆನ ಸಂದೇತ ಮಲ್ತಂದುಲ್ಲ ಅಂಚನೆ ಪ್ರತ್ಯಕ್ಷ ಪರೋಕ್ಷವಾದ ಸಹಕಾರ ಕೊರ್ನ ಪೂರರೆಗಳ ಉಡಲ್ ದಿಂಜಿನ ಸೊಲ್ಮೆನ ಸಂದೇತ ಮಲ್ತಂಡು ಧನ್ಯವಾದಗಳು ಸೊಲ್ಮೆಲು.